ಮಾತಾಜಿ ಅವರೊಬ್ರು ಅಟೆಂಡೆನ್ಸ್ ತಗೊಳ್ತಾರೆ. ಮೀರಾ ಐಫೋನ್ ಪ್ರಭುಜಿ. ಮೀರಾ ಬರೀ ಮೀರಾ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮೀರಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸ್ಟಾರ್ಟ್ ಮಾಡೋಣ. ವಿಷ್ಣು ಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಕಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಕೃಷ್ಣ
Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Ram Rama, Hare Hare. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಸ್ವಾಗತ. ಅಧ್ಯಾಯ 15 ಪುರುಷೋತ್ತಮ ಯೋಗ. ಮೀರಾ ಮಾತಾಜಿ ಓದ್ತೀರಾ ಸ್ವಲ್ಪ ಶ್ಲೋಕಗಳು, ಶ್ಲೋಕ ಅನುವಾದ? ಹರೇ ಕೃಷ್ಣ ಮೀರಾ ಮಾತಾಜಿ. ಓಕೆ, ಇಲ್ಲಾಂದ್ರೆ ಇನ್ಯಾರಾದ್ರೂ ಭಕ್ತರು ಓದ್ತೀರಾ ಶ್ಲೋಕ ಅನುವಾದ? ಹ್ಯಾಂಡ್ಸ್ ರೈಸ್ ಮಾಡಿ ಯಾರಾದ್ರೂ ಭಕ್ತರು ಯಾರು ಓದ್ತೀರಾ ಅಂದ್ರೆ. ಶಶಿಕಲಾ ಮಾತಾಜಿ. ಓಕೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಇದು ಅದೇ ಫಸ್ಟ್ ಶ್ಲೋಕ ಓದಿ. ಶ್ರೀ ಭಗವಾನ್ ಉವಾಚ ಊರ್ಧ್ವ ಮೂಲ ಮದ ಶಾಖಮಶುಷ್ಪಂ ಪ್ರಹುರವ್ಯಯಂ ಛಂದಾಸ್ಮಿ ಯಸ್ಯ ಪರ್ಣಾನಿ ಯಸ್ತಂ ವೇದಸಾ ವೇದವಿತ್. ಹರೇ ಕೃಷ್ಣ ಪ್ರಭುಜಿ. ಅನುವಾದನ ಓದ್ಬೇಕಾ? ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಬೇರುಗಳು ಮೇಲಿರುವ ಮತ್ತು ರೆಂಬೆಗಳು ಕೆಳಗಿರುವ ಅವಿನಾಶಿಯಾದ ಅಶ್ವತ್ಥ ವೃಕ್ಷ ಹೊಂದಿದೆ. ಅದರ ಎಲೆಗಳು ವೇದ ಮಂತ್ರಗಳು ಎಂದು ಹೇಳುತ್ತಾರೆ. ಈ ಮರವನ್ನು ತಿಳಿದವನು ವೇದಗಳನ್ನು ತಿಳಿದವನು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಎರಡನೇದು ಓದಿ ಮಾತಾಜಿ. ಸರಿ. ಅಧೋಶ್ವರ್ಧಂ ಪ್ರಸುತಾಸ್ಯ ಶಾಖ ಗುಣ ಪ್ರವೃದ್ಧ ವಿಷಯ ಪ್ರವಾಲಃ ಅದಶ್ಚ ಮೂಲಾನ್ಯನುಸನಸ್ತಾನಿ ಕರ್ಮಾನುಬಂಧಿನಿ ಮನುಷ್ಯಲೋಕೆ. ಅನುವಾದ ಈ ಮರದ ಬೇರುಗಳು ಕೆಳಮುಖವಾಗಿಯೂ ಮೇಲ್ಮುಖವಾಗಿಯೂ ಹರಡಿಕೊಂಡಿವೆ. ಐಕ ಪ್ರಕೃತಿಯ ಗುಣತ್ರಯಗಳು ಅದನ್ನು ಪೋಷಿಸುತ್ತವೆ. ಇಂದ್ರಿಯಗಳ ವಸ್ತುಗಳು ಇದರ ಕುಡಿಗಳು. ಈ ಮರಕ್ಕೆ ಕೆಳಮುಖವಾದ ಬೇರುಗಳು ಉಂಟು. ಇವು ಮನುಷ್ಯ ಕುಲದ ಫಲಾಪೇಕ್ಷಿತ ಕರ್ಮಗಳೊಂದಿಗೆ ಬಂಧಿತವಾಗಿವೆ. ಇದು ಓದ್ಬಿಡಿ 3-4. ನಾ ರೂಪಮಸ್ಯೇಹ ತಪೋಲಭ್ಯತೆ ನಾಂತೋ ನ ಛಾದಿರ್ನ ಚ ಸಮತೃಷ್ಟ ಅಶ್ವತ್ಥಮೇನಂ ಸುವಿರೂಢ ಮೂಲಂ ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ ತತ್ವ ಪದಂ ತತ್ಪರಿಮಾರ್ಗಿತವ್ಯಂ ಯಸ್ಮಿನ್ ಗಥಾ ನ ನಿವರ್ತನಿಂತಿ ಭೂಯ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿ ಪ್ರಸೂತ ಪುರಾಣಿ. ಅನುವಾದ ಇರ್ಲಿ, 4 ಸಾಕು. ಥ್ಯಾಂಕ್ಸ್. ಸೊ ಇಲ್ಲಿ ಭಗವಂತನ ಈ ಅಧ್ಯಾಯದಲ್ಲಿ ಈ ಒಂದು ಭೌತಿಕ ಜಗತ್ತಿಗೆ ಒಂದು ಹೋಲಿಕೆ ಕೊಡ್ತಾ ಇರೋದು, ಒಂದು ಕಂಪ್ಯಾರಿಸನ್, ಒಂದು ಉದಾಹರಣೆ. ನಾವು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬೇರೆ ಬೇರೆ ಉದಾಹರಣೆಗಳಾಗಿ ಕೊಡ್ತಾರೆ. ಈಗ ಭಗವಂತನ ಕೊಡ್ತಾ ಇರೋದು ಈ ಉದಾಹರಣೆಯಲ್ಲಿ ಒಂದು ಅಶ್ವತ್ಥ ವೃಕ್ಷ, ಬ್ಯಾನಿಯನ್ ಟ್ರೀ. ಸೊ ಇದು ಯಾಕೆ ಇದನ್ನ ಭಗವಂತನು ಇದನ್ನ ಹೋಲಿಕೆ ಕೊಡ್ತಾನೆ ಅಂದ್ರೆ, ಅದು ತುಂಬಾ ದೊಡ್ಡ ವಿಸ್ತಾರವಾದ, ಎಲ್ಲ ಮರಗಳಲ್ಲೂ ಕೂಡ ಅಷ್ಟು ದೊಡ್ಡದಾಗಿ, ಅಷ್ಟು ಕೆಲವೊಮ್ಮೆ ಹೇಳ್ತಾರೆ ಎಷ್ಟೋ ಚದರ ಮೈಲಿಗಳಷ್ಟು ಕೂಡ ಇವೆ ಒಂದೊಂದು ಮರಗಳು ಅಂತ ಹೇಳ್ತಾರೆ. ಅಶ್ವತ್ಥ ವೃಕ್ಷ ಅಷ್ಟು ವಿಶಾಲವಾಗಿ ಅದು ಬೆಳೆಯೋದದು. ಸೊ ಅದಕ್ಕೆ ಭಗವಂತನು ಈ ಬ್ರಹ್ಮಾಂಡ, ಈ ಜಗತ್ತು ನಾವು ನೋಡಿದ್ರೆ ಒಂದು ಎಲ್ಲ ನಕ್ಷತ್ರಗಳು, ಲೋಕಗಳು ಎಲ್ಲವೂ ಎಲ್ಲಿ ಪ್ರಾರಂಭ, ಎಲ್ಲಿ ಇದರ ಅಂತ್ಯ ಯಾವುದು ಕೂಡ ಗೊತ್ತಾಗಲ್ಲ. ಅಷ್ಟು ದೊಡ್ಡದು ಅನ್ನೋದಕ್ಕೆ ಭಗವಂತನು ಅಷ್ಟೊಂದು ವೃಕ್ಷದ ಉದಾಹರಣೆ ತಗೊಳ್ಳೋದು, ಅಶ್ವತ್ಥ ವೃಕ್ಷ. ಅದು ಕೂಡ ಭಗವಂತನ ಹೇಳ್ತಾ ಇರೋದು, ಇದೊಂದು ಅಶ್ವತ್ಥ ವೃಕ್ಷದ ಪ್ರತಿಬಿಂಬ ಅಂತ ಹೇಳ್ತಾರೆ. ಪ್ರತಿಬಿಂಬ ಅಂದ್ರೆ, ಪ್ರತಿಬಿಂಬ ಅನ್ನೋದು ನಿಜವಾದದ್ದಲ್ಲ. ಪ್ರತಿಬಿಂಬ ಅನ್ನೋದು ಅದು ಕೆಲವೊಮ್ಮೆ ಕಾಣಿಸ್ಕೊಳ್ಳುತ್ತೆ, ಕೆಲವೊಮ್ಮೆ ಕಾಣಿಸ್ಕೊಳ್ಳೋದಿಲ್ಲ.
ಹಾಗೆ ಭಗವಂತನು ಈ ರೀತಿಯಾಗಿ ಈ ಭೌತಿಕ ಜಗತ್ತು ಅನ್ನೋದೇ ಇದು ಒಂದು ಕೆಲವೊಮ್ಮೆ ಅಸ್ತಿತ್ವದಲ್ಲಿರುತ್ತೆ, ಕೆಲವೊಮ್ಮೆ ಇರೋದಿಲ್ಲ. ಸೊ ಹಾಗೆ ಹೀಗೆ ನಿಜವಾದ ಶಾಶ್ವತ ವೃಕ್ಷ ಅಂದ್ರೆ ಅದು ಯಾವಾಗಲೂ ಇದೆ. ಅದು ನೇರವಾಗಿ ಅದರ ಶಾಖೆಗಳು, ಅದರ ಕೊಂಬುಗಳು ಎಲ್ಲ ಮೇಲಿರ್ತವೆ, ಅದರ ಬೇರುಗಳು ಭೂಮಿ ಒಳಗಿರ್ತದೆ. ಅದು ಯಾವಾಗ್ಲೂ ಆ ತರ ಶಾಶ್ವತ ವೃಕ್ಷ ನೋಡ್ತೀವಿ ನಾವು. ಅದೇ ಪ್ರತಿಬಿಂಬ ಅನ್ನೋದು ಇದು ಎಲ್ಲಾದ್ರೂ ಒಂದು ಕಡೆ ನೀರು ಏನಾದ್ರೂ ಇದ್ರೆ, ಇಲ್ಲಾಂದ್ರೆ ಒಂದು ನೆರಳು ಅನ್ನೋದು ಕೂಡ ಆಗ ಕೂಡ ಒಂದು ಬೇರೆ ರೀತಿಯಲ್ಲಿ ಕಾಣುತ್ತದೆ. ಸೊ ಇಲ್ಲಿ ಅದಕ್ಕಿಂತ ಹೆಚ್ಚಾಗಿ ಪ್ರತಿಬಿಂಬ ಅಂದ್ರೆ ಒಂದು ರಿಫ್ಲೆಕ್ಷನ್, ಕನ್ನಡಿಯಲ್ಲಿ ನಾವು ನೋಡೋದು, ಇಲ್ಲಂದ್ರೆ ನೀರಿನಲ್ಲಿ ನೋಡೋದು. ನೀರಿನಲ್ಲಿ ಒಂದು ಮರದ ನದಿಯ ದಡದಲ್ಲಿ, ಇಲ್ಲ ಸರೋವರದಲ್ಲಿ ಅದು ಮೇಲೆ ಕೆಳಗೆ, ಕೆಳಗಿದ ಮೇಲೆ, ಆ ರೀತಿಯಲ್ಲಿ ಭಗವಂತನು ಅದು ಇದು ವ್ಯಕ್ತವಾಗಿದೆ. ಭೌತಿಕ ಜಗತ್ತು, ಭೌತಿಕ ಪ್ರಪಂಚ, ಎಲ್ಲ ಲೋಕಗಳು ಎಲ್ಲ ಇವೆ ಅಂತ ಭಗವಂತ ನಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇರೋದಿಲ್ಲ. ಭಗವಂತನು ಈ ಊರ್ಧ್ವಮೂಲ ಅಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದಸ ವೇದವಿತ್. ಸೊ ಈ ಮರಕ್ಕೆ, ಗಿಡಕ್ಕೆ ಒಂದು ಎಲೆಗಳು ಬೇಕು. ಎಲೆಗಳಿಂದಾನೇ ಅದರ ಒಂದು ಎಲ್ಲ ಪೋಷಣೆ, ಅದಕ್ಕೆ ಅದು ಸೂರ್ಯದ ಕಿರಣಗಳನ್ನು ತೆಗೆದು ಮತ್ತೆ ಅದು ತಯಾರಿ ಮಾಡುವ ಎಲ್ಲ ಇದೆಲ್ಲ ಪೋಷಣೆ ಎಲ್ಲ ನಡೆಯೋದು. ಸೊ ಅದೇ ರೀತಿಯಲ್ಲಿ ಈ ವೇದ ಜ್ಞಾನವು ನಮಗೆ ಭೌತಿಕ ಜಗತ್ತಿನಲ್ಲಿ ಇಲ್ಲಿ ಸರಿಯಾಗಿ ಇಲ್ಲಿ ಬದುಕಿ ಇಲ್ಲಿ ನಮ್ಮ ಇಂದ್ರಿಯ ಆಸೆಗಳನ್ನು ಪೂರ್ತಿ ಮಾಡ್ಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ಹಾಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಸಾಧಾರಣವಾಗಿ ವೈದಿಕ ನಮಗೆ ಉಪದೇಶಗಳು. ಆದರೂ ಕೊನೆಗೆ ವೈದಿಕ ಜ್ಞಾನ ನಮಗೆ ಏನ್ ಹೇಳೋದು ಅಂದ್ರೆ, ಇದು ತಿಳಿಸ್ಕೊಡೋದೇನೆಂದ್ರೆ, ಭೌತಿಕ ಜಗತ್ತು ಅನ್ನೋದು ಎಷ್ಟಿದ್ರು ತಾತ್ಕಾಲಿಕವಾದ ಜಗತ್ತು. ಇಲ್ಲಿ ನಮ್ಮ ಅಸ್ತಿತ್ವವು ಇದು ತಾತ್ಕಾಲಿಕವಾದದ್ದು, ಇದು ನಮ್ಮ ನಿಜವಾದ ಶಾಶ್ವತವಾದ ಅಸ್ತಿತ್ವವಲ್ಲ. ಸೊ ಹಾಗೆ ಇದು ವೇದಗಳು ನಮಗೆ ತಿಳಿಸ್ಕೊಡೋದು. ಸೊ ಭಗವಂತನ ಈ ಉದಾಹರಣೆಯಲ್ಲಿ ಸ್ಪಷ್ಟವಾಗಿ ಹೇಳೋದು ಅಂದ್ರೆ, ಇದು ಈ ರೀತಿಯ ಒಂದು ಮರ ಇಲ್ಲ, ಆದರೆ ಈ ಒಂದು ಮರದ ಒಂದು ವಿವರಣೆಯಿಂದ ಹೇಗೆ ನಮಗೆ ಒಂದು ಪ್ರತಿಬಿಂಬವನ್ನು ನೋಡಿದಾಗ ನಿಜವಾದ ಸ್ವರೂಪ ಕೂಡ ಗೊತ್ತಾಗುತ್ತೆ ಅಲ್ಲಿ. ಸೊ ಅದೇ ರೀತಿಯಲ್ಲಿ ಭಗವಂತನು ಈ ಜಗತ್ತನ್ನೇ ನಾವು ಅಧ್ಯಯನ ಮಾಡಿದ್ರೆ ಇಲ್ಲಿರುವ ಒಂದು ಎಲ್ಲ ಜೀವಿಗಳು, ಸೊ ಎಲ್ಲರಿಗೂ ನಮಗೆ ಇರುವ ಇಚ್ಛೆಗಳು, ನಮಗೆ ಇರುವ ಪ್ರತಿಯೊಂದು ಯಾವುದೇ ಒಂದು ವಿಷಯವನ್ನು ಇಸ್ಕೊಂಡ್ರೆ ಅದೇ ರೀತಿಯಲ್ಲಿ ಆಧ್ಯಾತ್ಮಿಕವಾಗಿದೆ. ಆದರೆ ಪ್ರತಿಯೊಂದು ಏನೋ ಒಂದು ಭೌತಿಕ ಕಲ್ಮಶವಿಲ್ಲದೆ ನಿತ್ಯವಾಗಿ ಇದೆ ಅಂತ ಭಗವಂತ ತೋರಿಸ್ಕೊಡ್ತಾರೆ. ಸೊ ಇಲ್ಲಿ ನಾವು ನೋಡ್ತೇವೆ, ಇಲ್ಲಿ ನಮಗೂ ಎಲ್ಲ ಎಷ್ಟು ಸಂಬಂಧಗಳಿದೆ ಒಂದೊಂದು ಕುಟುಂಬದಲ್ಲಿ, ಒಂದು ಸಾಮಾಜಿಕವಾಗಿ ಎಲ್ಲ ದಾಸ್ಯ ರಸ, ಸಾಕ್ಯ ರಸ, ವಾತ್ಸಲ್ಯ, ಈ ರೀತಿಯಲ್ಲಿ ಈ ಸಂಬಂಧದಲ್ಲಿ ನಾವು ಒಂದು ಆನಂದವನ್ನು ಪಡೆಯೋದಿದೆ ಭೌತಿಕ ಜಗತ್ತಿನಲ್ಲಿ. ಆದರೆ ಇಲ್ಲಿ ಅವೆಲ್ಲವೂ ಕೂಡ ಒಂದು ಕಾಲ ಸಮಯದಲ್ಲಿ ನಿಂತು ಹೋಗ್ಬಿಡ್ತವೆ. ಅದು ಶಾಶ್ವತವಾಗಿರೋದಿಲ್ಲ. ಅದು ನಾವು ದೇಹವನ್ನು ಬಿಟ್ಟು ಮತ್ತೊಂದು ದೇಹಕ್ಕೆ ಹೋದಾಗ ಮತ್ತೆ ಹೊಸದಾದ ಸಂಬಂಧಗಳು ಬೆಳೆಸ್ಕೊಳ್ತೇವೆ. ಸೊ ಅದರಿಂದ ಈ ಸಂಬಂಧಗಳಿದೆ ಈ ಭೌತಿಕ ಜಗತ್ತಿನಲ್ಲಿ. ಆದ್ರೆ ಇಲ್ಲಿ ಅದು ಕಾಲ ಸಮಯದಲ್ಲಿ ಅದು ಇರೋದು, ಅದು ಶಾಶ್ವತವಾಗಿ ಇಲ್ಲ ಅದು. ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕೃಷ್ಣನ ಕೇಂದ್ರವಾಗಿ ಅದು ಶಾಶ್ವತವಾಗಿ ಇದೆ. ಈಗ ತಾಯಿ ಯಶೋದೆ ಶಾಶ್ವತವಾಗಿ ಕೃಷ್ಣನು ತನ್ನ ಮಗನೇ. ಸೊ ಈ ರೀತಿ ಅಲ್ಲಿ ಅಲ್ಲಿ ಗೋಪ ಬಾಲಕರಿದ್ದಾರೆ, ಕೃಷ್ಣನು ಶಾಶ್ವತವಾಗಿ ಅವನ ಸ್ನೇಹಿತನು. ಸೊ ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಆಗೋದಿಲ್ಲ. ನಮಗೆ ಒಂದು ಸಮಯದಲ್ಲಿ ನಮ್ಮ ಸಂಬಂಧಗಳು ಅದು ಬಿಟ್ಬಿಡ್ತಾರೆ. ಸೊ ಈ ರೀತಿಯಲ್ಲಿ ಯಾವ ವಸ್ತು, ಯಾವ ವಿಷಯ ತಗೊಂಡ್ರು ಕೂಡ ಅಲ್ಲಿ ಕಾಣುತ್ತೆ, ಅಲ್ಲಿ ಪರಿಪೂರ್ಣವಾಗಿ ಅಲ್ಲಿ ಶಾಶ್ವತವಾಗಿ ಕಾಣ್ತದೆ. ಭೌತಿಕ ಜಗತ್ತಿನಲ್ಲಿ ಎಲ್ಲ ಅಡೆತಡೆಗಳು ಇದು ಒಂದು ಕಾಲ ಸಮಯಕ್ಕೆ ನಿಂತು ಹೋಗ್ಬಿಡ್ತದೆ. ಸೊ ಇಲ್ಲಿ ನಮ್ಗೆ ಭೌತಿಕ ದೇಹ ಇದೊಂದು ತುಂಬಾ ಆಕರ್ಷಣೆಯಾಗಿ ಕಾಣುತ್ತೆ, ಎಲ್ಲಕ್ಕೂ ಒಂದು ಪರ್ಟಿಕ್ಯುಲರ್ ಒಂದು ತರಹದ ಒಂದು ರೂಪ, ಒಂದು ಸೌಂದರ್ಯ ಇರ್ಬೋದು, ಕಾಣುತ್ತೆ. ಆದ್ರೆ ಇದು ಭೌತಿಕ ಜಗತ್ತಿನಲ್ಲಿ ತಾತ್ಕಾಲಿಕ, ಇದು ಶಾಶ್ವತವಲ್ಲ. ಇದು ಕಾಲ ಸಮಯದಲ್ಲಿ ಪ್ರತಿಯೊಬ್ಬರು ಕೂಡ ವಯಸ್ಕರಾಗ್ತಾರೆ, ಪ್ರತಿಯೊಬ್ಬರು ಕೂಡ ಮರಣವನ್ನು ಹೊಂದ್ತಾರೆ, ಈ ದೇಹವು ಕೂಡ ನಾಶ ಆಗ್ತದೆ. ಸೊ ಆದ್ರೆ ಆಧ್ಯಾತ್ಮಿಕವಾಗಿ ಈ ರೂಪಗಳು ಇವೆ. ಸೊ ಕೃಷ್ಣ ರೂಪ ಹೇಳೋದು ಈಶ್ವರ ಪರಮ ಕೃಷ್ಣ ಸಚ್ಚಿತ್ ಆನಂದ ವಿಗ್ರಹ ಅನಾದಿರ. ಸೊ ಅವನ ರೂಪ ಇದೆ, ಕೃಷ್ಣ ರೂಪ, ಆದರೆ ಸಚ್ಚಿದಾನಂದ ಸ್ವರೂಪವಾಗುತ್ತೆ. ಸೊ ಭೌತಿಕ ಜಗತ್ತಿನಲ್ಲಿ ಆ ಥರದ್ದಿಲ್ಲ. ಆದ್ರೆ ನಮ್ಗೆ ಭೌತಿಕ ಜಗತ್ತು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಆದ್ರೆ ಅಲ್ಲಿ ಶಾಶ್ವತವಾಗಿದೆ. ಅಲ್ಲಿ ಯಾವ ಒಂದು ಭೌತಿಕದಲ್ಲಿ ಜಗತ್ತಲ್ಲಿ ನಮಗೆ ಮೋಹವನ್ನು ಉಂಟು ಮಾಡುವುದು, ಅಲ್ಲಿ ಮೋಹವನ್ನೋದಿಲ್ಲ. ಅಲ್ಲಿ ಕೃಷ್ಣನ ಇದರಲ್ಲಿ ಅಲ್ಲಿ ಎಲ್ಲ ಪ್ರತಿಜೀವಿಗಳು ಅಲ್ಲಿ ಕೃಷ್ಣನ ಇದಕ್ಕೆ ಡೆಫಿನೆಟ್ಲಿ ಕೃಷ್ಣನ ರೂಪಕ್ಕೆ ಎಲ್ಲರೂ ಆಕರ್ಷಿತರಾಗಿದ್ದಾರೆ. ಆದ್ರೆ ಭೌತಿಕ ಜಗತ್ತಿನ ತರ ಇಲ್ಲಿ ಮೋಹ ಅನ್ನೋದೊಂದು ಅಜ್ಞಾನ, ಒಂದು ತಮೋಗುಣದಲ್ಲಿ ಬೀಳೋ ರೀತಿ ಇಲ್ಲ. ಅಲ್ಲಿ
ಇಲ್ಲಿ ಹೇಳೋದಿಲ್ಲ. ಇಲ್ಲಿ ನಮಗೆ ಅತಿ ಆಕರ್ಷಣೆ ಒಂದೇ ವಸ್ತುಗಳಾದ ಹಾಗೆ ನಾವು ಪತನಗೊಳ್ತೇವೆ. ಆದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಆ ರೀತಿಯದಿಲ್ಲ. ಅಲ್ಲಿ ಇಂದ್ರಿಯ ಸುಖ ಅನ್ನೋದಿದೆ, ಆಧ್ಯಾತ್ಮಿಕ ಇಂದ್ರಿಯಗಳಿವೆ, ಕಣ್ಣು, ಮೂಗು, ಕಿವಿ ಪ್ರತಿಯೊಂದು ಇದೆ. ಆದ್ರೆ ಅಲ್ಲಿ ಕಲ್ಮಶ, ಭೌತಿಕ ಕಲ್ಮಶ ಅನ್ನೋದಿಲ್ಲ. ಸೊ ಈ ರೀತಿಯಲ್ಲಿ ಇಲ್ಲಿ ಒಂದು ಭಗವಂತನ ತಿಳಿಸ್ಕೊಡೋ ಒಂದು ಈ ಉದಾಹರಣೆ ಮೂಲಕ ಇಲ್ಲಿ ಏನಿದೆ ಅದೆಲ್ಲವೂ ಕೂಡ ಅಲ್ಲಿದೆ. ಆದ್ರೆ ಅಲ್ಲಿ ಯಾವ ಕಲ್ಮಶರಹಿತ 3 ಗುಣಗಳ ಇದು ಇಲ್ಲ, ಪ್ರಭಾವ ಇಲ್ಲ ಅಲ್ಲಿ. ಸೊ ಗೀತೆ ಕೃಷ್ಣ ಮತ್ತೆ ಮತ್ತೆ ಹೇಳೋದು ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯ ಭವ ಅರ್ಜುನ. ಸೊ ಆ ರೀತಿಯಲ್ಲಿ 3 ಗುಣಗಳ ಈಚೆ ಇದೆ. ಸೊ ಹಾಗೆ ಈ ಒಂದು ಉದಾಹರಣೆಯ ಮೂಲಕ ಇಲ್ಲಿ ಮತ್ತೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇರೋದು, ಹೇಗೆ ಒಂದು ಮರಕ್ಕೆ ಒಂದು ನೀರು ಬೇಕು, ನೀರಿದ್ರೆ ಆ ಬೇರಿನ ಮೂಲಕ ಮತ್ತೆ ಆ ರೆಂಬೆಗಳು ಇದ್ರ ಕೊಂಬೆಗಳು ಅದರ ಮೂಲಕ ಅದರ ಪೋಷಣೆ ಆಗುತ್ತೆ. ಅದೇ ರೀತಿಯಲ್ಲಿ ಭೌತಿಕ ಜಗತ್ತು ಅನ್ನೋದು ಈ 3 ಗುಣಗಳಿಂದ ಪೋಷಣೆ ಆಗಿದೆ. ಸೊ ಸತ್ವ, ರಜಸ್ಸು, ತಮಸ್ಸು ಅಂತ ಈ ಗುಣ ಪ್ರಭಾವ ಇರುವಾಗ, ಇದರ ಒಂದು ಸಂಪರ್ಕ ನಮಗೆ ಇರೋವರೆಗೂ ನಾವು ಈ ಭೌತಿಕ ಒಂದು ಮರದಲ್ಲಿ ಈ ಒಂದರಲ್ಲಿ ಇದರಲ್ಲಿ ಇರ್ಬೇಕಾಗುತ್ತೆ. ಸೊ ಈ 3 ಗುಣಗಳನ್ನು ನಾವು ಮೀರಿದ್ರೆ ಆಗ ನಮ್ಮ ಸ್ಥಿತಿ ಭೌತಿಕ ಜಗತ್ತು ಅಲ್ಲ, ಆಧ್ಯಾತ್ಮಿಕ ಜಗತ್ತು. ಸೊ ಹಾಗೆ ಇಲ್ಲಿ ಈ ಒಂದು ಇದೇ ಉದಾಹರಣೆ ತುಂಬಾ ಇದಕ್ಕೆ ತುಂಬಾ ಚಿಂತಕರು ಇದನ್ನ ತುಂಬಾ ಡೀಟೇಲ್ ಆಗಿ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಸಾಂಖ್ಯ ತಜ್ಞರು ಅಂತ ಹೇಳ್ತಾರೆ ಅವರು. ಈ ಜಗತ್ತಿನ 24 ಅಂಶಗಳು, ಸೊ 24 ಅಂಶಗಳು ಕೂಡ ಇದರಿಂದಾನೆ, ಆ ಬೇರಿಂದಾನೆ ಎಲ್ಲಿಂದ ಬರುತ್ತಾ ಇದೆ, ಅದು ಮಹಾವಿಷ್ಣು ಅವರಿಂದ ಬರೋದು ಮಹತ್ತತ್ವ, ಮತ್ತೆ ಬ್ರಹ್ಮದೇವರು ಹುಟ್ಟೋದು. ಸೊ ಅಲ್ಲಿಂದ ಎಲ್ಲ ಭೌತಿಕ ಜಗತ್ತು ಸೃಷ್ಟಿಯಾಗುತ್ತೆ. ಆ ಬ್ರಹ್ಮದೇವರು ಎಲ್ಲ ಭೌತಿಕ ರಾಸಾಯನಿಕ ಪದಾರ್ಥಗಳಾದ ಮಹತ್ತತ್ವ ಅದನ್ನು ಉಪಯೋಗಿಸ್ಕೊಂಡು ಅವರೆಲ್ಲ ಲೋಕಗಳನ್ನು ಸೃಷ್ಟಿ ಮಾಡ್ತಾರೆ. ಎಲ್ಲ ನಮಗೆ ಬೇರೆ ಬೇರೆ ದೇಹಗಳನ್ನು ಸೃಷ್ಟಿ ಮಾಡ್ತಾರೆ ಜೀವಿಗಳಿಗೆ. ಸೊ ಅದೆಲ್ಲ ಈ ವಿವರಣೆಯಲ್ಲಿ ಕೊಡ್ತಾ ಇರೋದು, ಮೇಲಿರುವ ಭಾಗದಲ್ಲೆಲ್ಲ ದೇವತೆಗಳ ದೇವತೆಗಳ ಅಸ್ತಿತ್ವ, ಕೆಳಗೆ ಬರ್ತಾ ಗಂಧರ್ವ, ಮತ್ತೆ ಮನುಷ್ಯರು, ಮತ್ತೆ ಕೆಳಗೆ ನಾಯಿ ಮರಿ, ನಾಯಿ ಬೆಕ್ಕು, ಮತ್ತೆ ಹೀಗೆ ಕ್ರಿಮಿಕೀಟಗಳು ಕೆಳಗೆ ಹೋಗ್ತಾ ಇರ್ತಾರೆ. ಸೊ ಈ ರೀತಿಯಲ್ಲಿ ಈ ಒಂದು ಉದಾಹರಣೆ ಹೇಳ್ತಾ ಇಲ್ಲಿ ಈ ರೀತಿ ಕೆಳಗೆಲ್ಲಿರೋರು ಪ್ರಾಣಿಗಳು, ಅದರ ಮೇಲೆ ಮನುಷ್ಯರು, ಅದರ ಮೇಲೆ ದೇವತೆಗಳು ಈ ಒಂದು ಅಶ್ವತ್ಥ ವೃಕ್ಷದಲ್ಲಿದ್ದಾರೆ. ಕೆಲವೊಮ್ಮೆ ಜೀವಿಗಳು ಒಂದು ರೆಂಬೆ, ಒಂದು ಕೊಂಬೆಯಿಂದ ಹೋಗ್ತಾ ಇರ್ತವೆ. ಹೇಗೆ ಒಂದು ಮಂಗ ಒಂದು ಜಿಗಿತಾ ಇರುತ್ತೆ ಒಂದು ಶಾಖೆಯಿಂದ ಶಾಖೆಗೆ, ಅದೇ ರೀತಿಯಲ್ಲಿ ನಾವು ಕೂಡ ಜೀವಿಗಳು ಒಂದು ಸಲ ಮನುಷ್ಯರಾಗಿ, ಇನ್ನೊಂದು ಸಲ ಮೃಗಗಳಾಗಿ, ಇನ್ನೊಂದು ಸಲ ಪಕ್ಷಿಗಳಾಗಿ, ಒಂದು ರೆಂಬೆ ಒಂದು ಕೊಂಬೆಯಿಂದ ಇನ್ನೊಂದು ಶಾಖೆಗೆ ಈ ಮರದಲ್ಲಿ ಹೋಗ್ತಾ ಇರ್ತೇವೆ. ಆ ರೀತಿಯಲ್ಲಿ ಇದು ತುಂಬಾ ವಿಶಾಲವಾದ ವೃಕ್ಷ. ಸೊ ಇಲ್ಲಿ ನಾವು ಸಿಕ್ಕಿ ಬಿದ್ದಿದ್ದೇವೆ, ಈ 3 ಗುಣಗಳಲ್ಲಿ ಬಂಧನದಲ್ಲಿ ಸಿಕ್ಕಿ ಬಿದ್ದಿದ್ದೇವೆ. ಈ ಎಲ್ಲಿ ಶುರು ಎಲ್ಲಿ ಅಂತ್ಯ, ಮತ್ತೆ ಒಮ್ಮೊಮ್ಮೆ ಒಂದು ಸಿಹಿಯಾದ ಒಂದು ಹಣ್ಣು ತಿಂದು ಆನಂದ, ಒಂದು ಕಹಿಯಾದ ಹಣ್ಣು ತಿಂದು ದುಃಖ, ಈ ರೀತಿ ನಾವು ಅನುಭವಿಸ್ಕೊಂಡು ಇಲ್ಲೇ ಇದ್ದೇವೆ ಅಂತ ಈ ಒಂದು ಉದಾಹರಣೆ ಮೂಲಕ ಭಗವಂತನು ನಮ್ಮ ಅಸ್ತಿತ್ವ ಅನ್ನೋದು ಒಂದು ತಾತ್ಕಾಲಿಕವಾದ ಅಸ್ತಿತ್ವ ಭಗವಂತನು ಆ ರೀತಿ ಹೇಳ್ಬೇಕು ಅಂತ ಭಗವಂತನ ಇಚ್ಛೆ. ಯಾಕಂದ್ರೆ ಆ ಪ್ರತಿಬಿಂಬ ಅಂತ ಹೇಳೋದ್ರ ಮೂಲಕನೇ ಭಗವಂತನ ಹೇಳೋದು ಇಲ್ಲಿ ನಿಜವಾದ ಸುಖ ಇಲ್ಲ ಅಂತ ನಮ್ಗೊಂದು ಹೇಳೋದು ಇನ್ನೊಂದು ಮಾತು. ಸೊ ಹೇಗೆ ಒಂದು ಮರದ ಹಣ್ಣನ್ನು ನಾವು ನೋಡಿದ್ರೆ ಅದನ್ನ ತಿಂದಾಗ ನಮಗೆ ಆನಂದ ಸಿಗುತ್ತೆ. ಯಾವುದು ಮಾವಿನ ಹಣ್ಣು ಆಗ್ಬೋದು, ಇನ್ನೇನಾದ್ರು ಹಣ್ಣಿನ ಮರ ಆಗ್ಬೋದು. ಆದ್ರೆ ಅದರ ಪ್ರತಿಬಿಂಬವನ್ನು ನೋಡ್ಬಿಟ್ಟು ನಾವು ಆ ಪ್ರತಿಬಿಂಬದಲ್ಲಿ ನಾವು ಆ ಹಣ್ಣನ್ನು ತಿನ್ನಕ್ ಪ್ರಯತ್ನ ಪಟ್ರೆ, ಒಂದು ನೀರಿನಲ್ಲಿ ಒಳಗೋಗಿ ಆ ಮಾವಿನ ಹಣ್ಣಿನ ಪ್ರತಿಬಿಂಬವನ್ನು ನೋಡ್ಬಿಟ್ಟು ಆ ಆನಂದ ಸಿಗ್ಬೇಕು, ಅಲ್ಲಿ ತಿನ್ಬೇಕು ಅನ್ನೋ ಆನಂದವನ್ನು, ಒಂದು ಶಕ್ತಿಯನ್ನು ಪಡೆಯೋದು ಆಗೋದು. ಸೊ ಆ ರೀತಿಯಲ್ಲಿ ಈ ಆಧ್ಯಾತ್ಮಿಕ ಭೌತಿಕ ಸುಖ ಅನ್ನೋದು ನಮಗೆ ಅನಿಸುತ್ತೆ, ಆ ವಸ್ತು ನಂಗೆ ಸಿಕ್ಕಿದ್ರೆ ನನಗೆ ಆನಂದ ಸಿಗುತ್ತೆ ಅಂತ. ಪ್ರತಿಯೊಬ್ಬರು ನಾವು ಗುರಿಗಳಾಕೊಳ್ತೇವೆ ಜೀವನದಲ್ಲಿ. ಅದು ಸಾಧಿಸಿದ್ರೆ ನಂಗೆ ಆನಂದ, ಅಷ್ಟು ಹಣ ಬಂದ್ರೆ ಆನಂದ, ಅಷ್ಟು ದೊಡ್ಡ ಕಾರ್ ಸಿಕ್ಕಿದ್ರೆ ಆನಂದ. ಸೊ ಈ ರೀತಿಯಲ್ಲಿ ಪ್ರತಿಯೊಂದು ನಾವೊಬ್ರು ನಾವು ಅನ್ಕೊಳ್ತೇವೆ. ಆದ್ರೆ ಅದು ಸಿಕ್ಕದ್ಮೇಲೆ ನಮ್ಗೆ ಒಂದು ದಿವಸ 2 ದಿವಸ ಏನೋ ಒಂದು ಮಾನಸಿಕವಾಗಿ ಆನಂದ, ಆಮೇಲೆ ಏನಿದೆ ಅದರಲ್ಲಿ ಅದು. ಸೊ ಅಷ್ಟು ಹಣ ಆಗ್ಬೋದು, ಇನ್ನೊಂದು ಆಗ್ಬೋದು, ಯಾವುದೋ ಇಂದ್ರಿಯ ವಸ್ತು ಆಗ್ಬೋದು, ಅದರಲ್ಲಿ ನಿಜವಾದ ಸುಖ ಇಲ್ಲ. ಸೊ ತಾತ್ಕಾಲಿಕ. ಆದ್ರೆ ಇದರ ಮೂಲಕ ತಿಳಿಯೋದೇನೆಂದ್ರೆ ಆತರ ಸುಖ ಒಂದು ನಿಜವಾದ ದಿವ್ಯವಾದ ಸುಖ ಇದೆ. ಅದು ಭಗವಂತನ ಲೋಕದಲ್ಲಿ, ಭಗವಂತನ ಧಾಮದಲ್ಲಿ, ನಿಜವಾದ ಅಸ್ತಿತ್ವದಲ್ಲಿ ಅಂತ ಒಂದು ನಮಗೆ ಇದರಿಂದ ತಿಳಿಯುತ್ತೆ. ಸುಖ ಅನ್ನೋದು ಇದೆ, ಇಲ್ಲ ಅಂತಲ್ಲ. ಇದು ಈ ಭೌತಿಕ ಜಗತ್ತಿನಲ್ಲಿ ಹೇಗಂದ್ರೆ ಹೇಳ್ತಾರೆ, ಆ ನರಿ ಯಾವ್ದೋ ಇತ್ತು ಅಂತ ಹೇಳ್ತಾರೆ. ಅದು ಫಸ್ಟ್ ನೋಡ್ತಂತೆ ಒಂಥರ ಏನೋ ಯಾವ್ದೋ ಒಂದು ಮರದಲ್ಲಿ ಒಂದು ದ್ರಾಕ್ಷಿನ ಏನೋ, ಅದನ್ನು ಪಡಿಲಿಕ್ಕೆ ತುಂಬಾ ಪ್ರಯತ್ನ ಪಡ್ತಂತೆ. ಸೊ ಪಡ್ತು ಜಂಪ್ ಮಾಡಿ ಒಂದು ಕೊನೆಗೆ ಸಿಗ್ಲಿಲ್ಲ ಅದಕ್ಕೆ ಹೇಳ್ತಂತೆ ಅದು, ಆ ನರಿಗೆ ಅದು ಇದು ದ್ರಾಕ್ಷಿ ಹುಳಿ ಅಂತ ಹೇಳ್ತಾರೆ, ಯಾಕಂದ್ರೆ ಸಿಗ್ಲಿಲ್ಲ ಅದಕ್ಕೆ. ಸೊ ಆ ರೀತಿಯಲ್ಲಿ ಎನಿವೆ, ಸೊ ಈ ಭೌತಿಕ ಜಗತ್ತಿನಲ್ಲಿ ನಾವು
ಆ ರೀತಿಯಲ್ಲಿ ತುಂಬಾ ಪ್ರಯತ್ನ ಪಡ್ತಾ ಇರ್ತೀವಿ ಭೌತಿಕ ಸುಖಕ್ಕೆ ಪಡೀಲಿಕ್ಕೆ, ಆದ್ರೆ ಸಿಗೋದಿಲ್ಲ ನಮ್ಗೆ. ಸಿಕ್ಕದ್ಮೇಲೆ ಒಂದು ರೀತಿಯ ಒಂದು ಫ್ರಸ್ಟ್ರೇಷನ್, ಒಂದು ವೈರಾಗ್ಯ ಪದ್ಧತಿ ಏನಂದ್ರೆ ಸುಖ ಅನ್ನೋದೇ ಇಲ್ಲ ಇಲ್ಲಿ ಭೌತಿಕ ಜಗತ್ತು, ಸೊ ಇದನ್ನ ಬಿಟ್ಬಿಡ್ಬೇಕು, ಇದೆಲ್ಲ ಇದು ನಶ್ವರ, ಇದು ಆ ರೀತಿಯ ಒಂದು ಫ್ರಸ್ಟ್ರೇಷನ್ ಅಲ್ಲಿ ಒಂದು ಮಾರ್ಗದ ಸನ್ಯಾಸ ಮಾರ್ಗವೂ ಕೂಡ ಇದೆ, ಜ್ಞಾನ ಮಾರ್ಗವೂ ಕೂಡ ಇದೆ. ಆದರೆ ಅಷ್ಟೇ ಅಲ್ಲ, ನಿಜವಾಗ್ಲೂ ಇದೆ, ಆನಂದ ಅನ್ನೋದಿದೆ, ಆಧ್ಯಾತ್ಮಿಕ ಜಗತ್ತಿನಲ್ಲಿದೆ. ಸೊ ನಾವು ಅದನ್ನ ಪ್ರಾಪ್ತಿ ಮಾಡ್ಬೇಕು, ಅದು ನಮ್ಮ ಗುರಿ. ಸೊ ಇದು ಕೇವಲ ಭೌತಿಕ ಸುಖ ಇಲ್ಲ ಅಂತ ಅಷ್ಟೇ ಅಲ್ಲ, ಆಧ್ಯಾತ್ಮಿಕ ನಿಜವಾದ ಸುಖ ಇದೆ. ಅಲ್ಲಿ ನಾವು ನೆಲೆಗೊಂಡ್ರೆ ಆಗ ಭೌತಿಕ ಸುಖವನ್ನು ನಾವು ತ್ಯಜಿಸಕ್ಕೂ ಕೂಡ ಅದು ಹಾಗೆ ಪ್ರತಿಷ್ಠಿತವಾಗ್ತೀವಿ, ನಾವು ಅಲ್ಲಿ ನಿಂತ್ಕೊಳ್ತೇವೆ ಆ ಸ್ಥಿತಿಯಲ್ಲಿ. ಇಲ್ಲಾಂದ್ರೆ ಮತ್ತೆ ನಮಗೆ ಭೌತಿಕ ಇದಕ್ಕೆ ಪತನಗೊಳ್ಬಹುದು, ಆ ಮುಕ್ತ ಸ್ಥಿತಿಯಿಂದ ಪತನಗೊಳ್ಬಹುದು ಅಂತ ಹೇಳೋ ಮಾತು ಇದೆ. ಓಕೆ, ಸೊ ಇದ್ರ ಬಗ್ಗೆ ಇನ್ಯಾರಾದ್ರೂ ಏನಾದ್ರು ಹೇಳ್ಬೇಕು ಅಂತೀರಾ? ಈ ಬಗ್ಗೆ ಪ್ರಶ್ನೆ ಏನಾದ್ರು? ತುಂಬಾ ಜನ ಹ್ಯಾಂಡ್ ರೈಸ್ ಮಾಡಿದೀರಾ, ಎಲ್ಲ ಶ್ಲೋಕ ಓದ್ಲಿಕ್ಕೆ ನೀವು ಹ್ಯಾಂಡ್ ರೈಸ್ ಮಾಡಿದೀರಾ ಅನ್ಕೊಳ್ತೇನೆ. ಸೊ ಈ ಒಂದು ಇದರ ಉದಾಹರಣೆ ಮೂಲಕ ಭಗವಂತನು ನಮ್ಮ ಸ್ಥಿತಿ ಈ ಭೌತಿಕ ಜಗತ್ತಿನಲ್ಲಿ ತುಂಬಾ ಅಸಹಾಯ ಸ್ಥಿತಿ, ಈ ಬದ್ಧ ಜೀವನ, ಇದು ನಾವು ತ್ರಿಗುಣದಲ್ಲಿ ನಾವು ಇದಾಗಿ ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ 3 ಕ್ಲೇಶಗಳು ನಾವು ಇದು ಪ್ರತಿಯೊಬ್ಬರು ಇದು ಇದರಲ್ಲಿ ನಾವು ಸಿಕ್ಕಿ ಬಿದ್ದಿದ್ದೇವೆ ಅಂತ ಕೃಷ್ಣ ಇಲ್ಲಿ ನಮ್ಗೆ ಹೇಳ್ತಾ ಇರೋದು. ಸೊ ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈ ಭೌತಿಕ ಜಗತ್ತನ್ನ ಈ ಉದಾಹರಣೆಗಳ ಮೂಲಕ ಹೇಳೋದಿದೆ. ಸೊ ಯಾರಾದ್ರೂ ಹೇಳ್ತೀರಾ? ಬೇರೆ ಏನೇನ್ ರೀತಿಯಲ್ಲಿ ಒಂದು ಹೋಲಿಕೆ ಕೊಡ್ತಾರೆ ಭೌತಿಕ ಜಗತ್ತು? ಇಲ್ಲಿಗೆ ಈ ಅಧ್ಯಾಯದಲ್ಲಿ ಕೃಷ್ಣನು ಒಂದು ಅಶ್ವತ್ಥ ವೃಕ್ಷಕ್ಕೆ ಹೋಲಿಕೆ ಕೊಡ್ತಾ ಇರೋದು. ಇನ್ನು ಕೆಲವೊಮ್ಮೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಭೌತಿಕ ಜಗತ್ತಿನ ವಿವರಣೆ ಇದೆ. ಸೊ ಛಾಯಾದೇವಿ ಮಾತಾಜಿ, ನೀವೇನ ಶ್ಲೋಕ ಓದ್ಬೇಕು ಅಂತನಾ ನೀವು? ಇಲ್ಲ ಅಂದ್ರೆ ಶ್ಲೋಕ ಓದ್ಲಿಕ್ಕೆ ಪ್ರಭುಜಿ. ಶ್ಲೋಕ ಓದ್ಲಿಕ್ಕೆ, ಓಕೆ. ಮಲ್ಲಿಕಾ ಮಾತಾಜಿ ಅದನ್ನು ಅದಕ್ಕೆ ಅಂದ್ಕೊಳ್ತೇನೆ. ಲೀಲಾವತಿ ಮಾತಾಜಿ ಅವ್ರು ಏನಕ್ಕೆ ಹ್ಯಾಂಡ್ಸ್ ರೈಸ್ ಮಾಡಿದ್ದಾರೆ? ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಓದೋದಕ್ಕೆ ಪ್ರಭುಜಿ. ಶ್ಲೋಕ ಓದಕ್ಕೆ, ಓಕೆ. ಮತ್ತೆ ನೋಡೋಣ, 4 ಆಯ್ತು, ಮತ್ತೆ ನೀವು ಓದಿ ಬರುತ್ತೆ. ಸೊ ಯಾರಾದ್ರೂ ಇದು ನಾನು ಪ್ರಶ್ನೆ ಕೇಳಿದ್ದು ಅದು ಅಂದ್ರೆ ನಾನು ಹೇಳಿದ್ದು ರೀತಿ ಅರ್ಥ ಆಯ್ತೋ ಇಲ್ವೋ ಅಂತ, ಹೇಗೆ ನಾನು ಕೇಳ್ತಾ ಇರೋದು, ಇಲ್ಲಿ ಭೌತಿಕ ಜಗತ್ತಿನ ಹೋಲಿಕೆ ಕೊಟ್ಟದ್ದು ಒಂದು ಅಶ್ವತ್ಥ ವೃಕ್ಷಕ್ಕೆ, ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇದಕ್ಕೆ ನಾವು ಹೋಲಿಕೆ ಕೊಡೋದು ಉಂಟು. ಸೊ ಯಾರಿಗಾದ್ರೂ ನೆನಪು ಬಂದ್ರೆ ಅವರು ಇಲ್ಲಿ ನನಗೆ ಹೇಳ್ಬೋದು ಎಲ್ಲರಿಗೂ. ಮೀನಾಕ್ಷಿ ಮಾತಾಜಿ, ನೀವೇನು ಹ್ಯಾಂಡ್ಸ್ ರೈಸ್ ಮಾಡಿದ್ದು? ಅರ್ಚನಾ ಮಾತಾಜಿ ಹ್ಯಾಂಡ್ಸ್ ರೈಸ್ ಮಾಡಿದ್ದಾರೆ, ನೋಡೋಣ. ಹೇಳಿ ಮಾತಾಜಿ, ಅರ್ಚನಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅದು 2nd ಲೆಸನ್ ಅಲ್ಲಿ ಅದು ಒಂದು ಸಿಟಿಗಿರ್ಬೋದು, ನಗರಕ್ಕಿರ್ಬೋದು, ನಾವು ಭೌತಿಕ ದೇಹನು ಅವ್ರಿಗೆ ಯೂನಿಫಾರ್ಮ್ ಹೇಗ್ ಕೊಡ್ತಾರೋ ಹಾಗೆ ಭೌತಿಕ ಜಗತ್ತಿಗೆ ಬಂದಾಗ ಈ ಪ್ರಪಂಚ ಅಂದ್ರೆ ಪಂಚಭೂತಗಳಿದ ಆದಂತ ದೇಹ ಪಡ್ಕೊಂಡಿದೀವಿ ಅಂತ ಆ ತರದ್ದ ಹೇಳ್ತಾ ಇದೀರಾ? ಓಕೆ, ಆ ತರನೇ ನಾನು ಭೌತಿಕ ಜಗತ್ತಿಗೆ ಕೇಳ್ತಾ ಇದ್ದೀನಿ. ಕರೆಕ್ಟ್, ನೀವು ಹೇಳಿ ಕರೆಕ್ಟ್. ನೀವು ಕೇಳ್ತಾ ಇರೋದು ನಾವು ನಮ್ಮ ದೇಹವನ್ನು ಪಡೆದಿರೋದು ಅಥವಾ ಡ್ರೆಸ್ಗೆ ಅಂತ ಹೋಲಿಕೆ ಕೊಡೋದು ಅಂತ ಕೃಷ್ಣ ಹೇಳೋದು. ಅಂದ್ರೆ ಒಂದು ನಗರದಲ್ಲಿ ನಾವು ಇದ್ದೇರೋ, ಒಂದು ನಗರದಲ್ಲಿ ಹೇಗೆ ಜೀವನ ಮಾಡ್ತಾ ಇದೀವಿ, ಅದೇ ರೀತಿಯಲ್ಲಿ ಈ ನವದ್ವಾರಪುರ ದೇಹಿ ಅಂತ ದೇಹಕ್ಕೆ ನಗರಕ್ಕೆ ಹೋಲಿಕೆ ಮಾಡೋದುಂಟು. ಅದೇ ರೀತಿಯಲ್ಲಿ ಈ ಜಗತ್ತಿಗೆ ಇಲ್ಲಿ ಕೃಷ್ಣ ಒಂದು ಅಶ್ವತ್ಥ ವೃಕ್ಷಕ್ಕೆ ಹೋಲಿಕೆ ಕೊಟ್ರು. ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಹೋಲಿಕೆ ಕೊಡ್ತಾರೆ. ನಮಗೆ ಇದರ ಒಂದು ಅಸ್ತಿತ್ವ ಏನು ಅಂತ ಅರ್ಥ ಆಗ್ಲಿಕ್ಕೆ ನಮಗೆ, ಇಲ್ಲಾಂದ್ರೆ ಭೌತಿಕ ಜಗತ್ತು ನೋಡಿ ತುಂಬಾ ಆಕರ್ಷಿತವಾಗಿ ಕಾಣುತ್ತೆ ನಮಗೆ ಇಲ್ಲಿ ಇಂದ್ರಿಯ ವಸ್ತುಗಳು, ಇಂದ್ರಿಯ ಸುಖಗಳು ಇದು ನಮಗೆ ತುಂಬಾ ತನ್ಮಯಗೊಳಿಸುತ್ತವೆ. ಸೊ ಇದರಿಂದ ನಮಗೆ ಸ್ವಲ್ಪ ವೈರಾಗ್ಯ ಬರ್ಲಿಕ್ಕೋ ಇನ್ನೊಂದು ರೀತಿಯಲ್ಲಿ ವೇದಗಳು ಇಲ್ಲಿ ಆಚಾರ್ಯರು ಒಂದು ಉದಾಹರಣೆ ಕೊಡ್ತಾರೆ. ಸೊ ಆ ರೀತಿ ಕೇಳಿ. ಸೊ ಗಾಯತ್ರಿ ಮಾತಾಜಿ ಏನೋ ಹೇಳ್ತಾರ, ಅವರು ಕೂಡ ಹ್ಯಾಂಡ್ಸ್ ರೈಸ್ ಮಾಡಿದ್ರು. ನೀವು ಕರೆಕ್ಟ್, ನೀವು ಹೇಳಿ ಕರೆಕ್ಟ್. ದೇಹಕ್ಕೆ ನಾವು ಹೇಗೆ ನಾವು ಬದ್ಧರಾಗಿರುತ್ತೆ ಹೇಳೋದ್ರಲ್ಲಿ ಆ ಉದಾಹರಣೆಗೆ ಕರೆಕ್ಟ್. ಅರ್ಚನಾ ಮಾತಾಜಿ ಹೇಳಿದ್ ಕರೆಕ್ಟ್, ಧನ್ಯವಾದ. ಗಾಯತ್ರಿ ಮಾತಾಜಿ ನೀವೇನೋ ಹೇಳ್ತೀರಾ? ಇಲ್ಲ, ಓಕೆ. ಹರೇ ಕೃಷ್ಣ ಭಾವಾರ್ಥ ಅದು ಓದೋಣ ಅಂತ. ಹರೇ ಕೃಷ್ಣ, ಓಕೆ ಮಾತಾಜಿ. ಸೊ ನಾನು ಹೇಳ್ತೀನಿ, ಮತ್ತೆ ಯಾರು ಎಕ್ಸ್ಪ್ಲೇನ್ ಮಾಡ್ತಾರೆ ಎಕ್ಸ್ಪ್ಲೇನ್ ಮಾಡೋದು. ಒಂದು ಇದು ದೊಡ್ಡ ಸಾಗರಕ್ಕೆ ಹೋಲಿಕೆ ಮಾಡ್ತಾರೆ, ಭವ ಸಮುದ್ರ ಅಂತ ಹೇಳ್ತಾರೆ ಒಂದ್ಸಲ ಈ ಭೌತಿಕ ಜಗತ್ತಿಗೆ. ಇದೆ, ಯಾರಾದ್ರೂ ಅದನ್ನು ವಿವರಿಸ್ತೀರಾ? ಭೌತಿಕ ಜಗತ್ತಿಗೆ ಅದು ಭವಸಾಗರ, ದೊಡ್ಡ ಸಮುದ್ರ. ಸೊ ಅರ್ಚನಾ ಮಾತಾಜಿ ನೀವು ಹೇಳ್ತೀರಾ? ಓಕೆ, ಹೇಳಿ.
ಅಂದ್ರೆ ಸಾಮಾನ್ಯ ಭಾಷೆಯಲ್ಲಿ ನಾವ್ ಏನ್ ಹೇಳ್ಬೋದು ಅಂತಂದ್ರೆ ಎಲ್ಲಾರು ಅಂದ್ರೆ ಎಲ್ಲರಿಗೂ ಭಗವದ್ಗೀತೆ ಗೊತ್ತಿರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಅದರದ್ದೇ ಒಂದು ಹೇಳ್ತಾರೆ, ಭವಸಾಗರವನ್ನ ದಾಟೋದು ಬಹಳ ಕಷ್ಟ ಬಹಳ ಅಂತ ಕಷ್ಟ. ಹೇಳ್ತಾ ಇರ್ತಾರೆ. ಯಾಕಂತಂದ್ರೆ ಅದ್ರಲ್ಲಿ ನಾವು ಬಂದಿರೋಂಥದನ್ನೇ ಮರ್ತು ಬಿಟ್ಟಿರ್ತೀವಿ, ಆಕರ್ಷಣೆಗಳು ಹೆಚ್ಚಾಗಿರುತ್ತೆ. ಇಲ್ಲಿ ಬಂದಿರೋದು ಅಂದ್ರೆ ಇಂದ್ರಿಯಗಳ ಒಂದು ಪ್ರಭಾವದಿಂದ ನಾವು ಬಂದಿರೋಂಥ ಕೆಲಸನ ಮರೆತು ಬೇರೆ ದಾರಿಯಲ್ಲಿ ಹೋಗುವುದೇ ಹೆಚ್ಚಾಗಿರುತ್ತೆ ಪ್ರಭುಜಿ. ಹೌದು. ಸೊ ಈ ಸಮುದ್ರ ಅಂದ್ರೆ ಹೇಗೆ ಅಂದ್ರೆ ಸಮುದ್ರದಲ್ಲಿ ಎಂತ ಒಬ್ಬ ಈಜುಗಾರ ಇರ್ಬೋದು, ಒಲಿಂಪಿಕ್ ಪೈಪೋಟಿ ಚಾಂಪಿಯನ್ ಇರ್ಬೋದು. ಕೊಡ್ಬೋದು, ಆದ್ರೂ ಅವನು ಸಂಸಾರ ಅನ್ನೋದು ಭವಸಾಗರದಲ್ಲಿ ಬಿದ್ದ ನಂತರ ಅವನು ಈಜ್ಲಿಕ್ಕೆ ಸಾಧ್ಯ ಆಗಲ್ಲ. ಈಜ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ಸಮುದ್ರ ಕಷ್ಟವಿದ್ರು ಅನ್ನೋದು ಕಷ್ಟ ಇದೆ. ಅಷ್ಟು ಆಳವಾಗಿರುತ್ತೆ. ಅಂದ್ರೆ ಅಷ್ಟು ಸಂಸಾರ ಅದಕ್ಕೆ ನಿಜವಾಗ್ಲೂ ಒಂದು ಒಳ್ಳೆ ರೀತಿಯ ಉದಾಹರಣೆ ಅಂತಾನೆ ಹೇಳ್ಬೋದು ಅದು ಕೊಟ್ಟಿರುವಂತದ್ದು. ಸಮುದ್ರ ಸಾಗರ ಸಾಮರ್ಥ್ಯ ಇರೋವನಿಗೂ ಅದೇ ಇರುವಂತ ಕೆಲಸ. ಅದು ಯಾರು ಕೂಡ ದಾಟ್ಲಿಕ್ಕಾಗಲ್ಲ. ಸಮುದ್ರ ಸಾಗರವನ್ನು ದೊಡ್ಡ ಈಜುಗಾರ, ಎಂತ ದೊಡ್ಡ ದೋಣಿಗಳಿದೆ ನೋಡಿ, ಟೈಟಾನಿಕ್ ಅಂತೆಲ್ಲ ಹೇಳ್ತಾರೆ. ಸೊ ಈ ಒಂದೊಂದ್ಸಲ ಅದು ತೀವ್ರ ಇದು ಸುನಾಮಿ ಬಂದ್ರು ಇನ್ನೊಂದು ಬಂದ್ರೆ ಅದು ಕೂಡ ಅದು ಪತನವಾಗ್ಬೋದು, ಒಂದು ಮುಳುಗೋಗ್ಬೋದು ಅಂತ ಹೇಳ್ತಾರೆ. ಸಮುದ್ರ ಸಾಗರ ಅನ್ನೋದು ಅಷ್ಟು ಪ್ರಬಲವಾದದ್ದು. ಸೊ ಆ ರೀತಿಯಲ್ಲಿ ಭೌತಿಕ ಜಗತ್ತು ಕೂಡ ನಮ್ಮನ್ನ ಹೇಳ್ತಿರ್ತಾರೆ ಪ್ರಭುಜಿ, ನಮ್ಮ ದೊಡ್ಡವ್ರ ಮನೆಯಲ್ಲಿ ಅಜ್ಜಿ ತಾತ ಹೇಳ್ತಿರ್ತಾರೆ, ಸಾಗರವನ್ನಾದ್ರೂ ದಾಟ್ಬೋದಂತೆ, ಆದ್ರೆ ಸಾಗರವನ್ನ ದಾಟೋದು ಬಹಳ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ಅದು ನಿಜಕ್ಕೂ ಇದಕ್ಕೆ ಅಪ್ಲೈ ಮಾಡಿದ್ದು ನಿಜವಾಗ್ಲೂ ಸರಿ ಅನ್ಸುತ್ತೆ ಪ್ರಭುಜಿ. ಹೌದು, ಭೌತಿಕ ಜಗತ್ತಿಗೆ ಅಲ್ಲಿಗೆ ಸಮುದ್ರಕ್ಕೆ ಹೋಲಿಕೆ ಕೊಡ್ತಾರೆ. ಸೊ ಅದು ಕೂಡ ಹೇಳ್ತಾರೆ, ನಾವು ಕೃಷ್ಣನ ಆಶ್ರಯ ತಗೊಂಡ್ರೆ ಆ ಒಂದು ಸಮುದ್ರ ಒಂದು ಚಿಕ್ಕ ಒಂದು ಕರುವ ಪಾದಗಳೇನಿವೆ ಅಷ್ಟು ಚಿಕ್ಕದಾಗ್ಬಿಡುತ್ತಂತೆ. ಅದ್ ಹೇಳ್ತಾರೆ ಅದು ಸಮಾಶ್ರಿತಾಯೇ ಪದ ಪಲ್ಲವ ಫಲಂ ಮಹತ್ಪದಂ ಪುಣ್ಯ ಯಶೋ ಮುರಾರಿ ವತ್ಸ ಪದಂ ಪರಂ ಪದಂ 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 ಯದ್ ವಿಪದಾಂನ ತೇಷಾಂ. ಸೊ ಭವ ಸಮುದ್ರ ಕರೆಕ್ಟ್, ಈ ಭೌತಿಕ ಜಗತ್ತು. ಆದರೆ ಹೇಳ್ತಾರೆ ಸಮಾಶ್ರಿತಾಯ ಪದ ಪಲ್ಲವ ಫಲಂ, ಕೃಷ್ಣನ ಆ ಎರಡು ಪಾದಗಳನ್ನ ನಾವು ಆಶ್ರಯಿಸಿದ್ರೆ, ಆಶ್ರಯ ಪಡ್ಕೊಂಡ್ರೆ ಭವಾಂಬುದ್ಧಿರ್ ವತ್ಸ ಪದಂ ಪರಂಪದ ಮಹತ್ಪದ ಪುಣ್ಯ ಯಶೋ ಮುರಾರಿ. ಕೃಷ್ಣನ ಹೆಸರು ಮುರಾರಿ. ನಮ್ಮನ್ನು ಇಲ್ಲಿಂದ ಬಿಡುಗಡೆ ಕೊಡೋ ವ್ಯಕ್ತಿ, ಅವನು ಮುಕ್ತಿದಾಯಕ. ಸೊ ಪುಣ್ಯ ಯಶೋ ಮುರಾರಿ, ಅವನ ಯಶಸ್ಸಿನಲ್ಲಿ ನಾವು ಮಗ್ನರಾಗಿ ಅವನ ಕೃಪೆ ಪಡೆದ್ರೆ ಹೇಳ್ತಾರೆ ಈ ಮಹತ್ಪದ, ಅವನ ಪಾದಗಳು ಮಹತ್ಪದ ಅಂತ ಹೇಳೋದಿದೆ. ಎಲ್ಲದಕ್ಕೂ ಅದೇ ಮೂಲ. ಸೊ ಮಹತ್ತತ್ವ ಭೌತಿಕ ಜಗತ್ತಿಗೆ ಅದೇ ಮೂಲ. ಸಂಪೂರ್ಣ ವಿಶ್ವವನ್ನೇ ಕೃಷ್ಣ ಪಾದಗಳು ಆಶ್ರಯ ಕೊಡ್ತಾ ಇದೆ. ಕೃಷ್ಣ ಪಾದ ಆಶ್ರಯದಲ್ಲಿ ಇದೆ ಸಂಪೂರ್ಣ ವಿಶ್ವ. ಸೊ ಹೀಗೆ ಹೇಳ್ತಾರೆ, ಅವನ ಆಶ್ರಯವನ್ನು ಪಡೆದ್ರೆ ಭವಾಂಬುದಿರ್ ವತ್ಸಪದಂ ಪರಂಪದಂ. ಈ ಭೌತಿಕ ಜಗತ್ತು ಭವಾಂಬುದಿ, ಭವಸಾಗರ, ಇದನ್ನ ಯಾರು ದಾಟ್ಲಿಕ್ಕೆ ಆಗಲ್ಲ. ಆದರೆ ಇದು ವತ್ಸಪದ ಅಂದ್ರೆ ಒಂದು ಕರುವಿನ ಪಾದಗಳಲ್ಲಿ ಆ ನೀರು ಎಷ್ಟು ಉಳಿಯುತ್ತೋ ಅಷ್ಟು ಚಿಕ್ಕದಾಗುತ್ತೆ. ಸೊ ಹೇಳ್ತಾರೆ, ಇವಾಗ ಮಳೆಗಾಲದಲ್ಲಿ ಮಣ್ಣ ಮೇಲೆ ಅದು ನಡ್ಕೊಂಡು ಹೋದಾಗ ಹಸುವಿನ ಮಗು ಕರು, ಅದು ಚಿಕ್ಕ ಚಿಕ್ಕ ಪುಟ್ಟ ಪಾದಗಳು, ಅದರಲ್ಲಿ ಅದು ಹೆಜ್ಜೆಗಳಾಗುತ್ತೆ, ಮತ್ತೆ ಅಲ್ಲಲ್ಲಿ ನೀರು ಉಳ್ಕೊಳ್ತದೆ. ಸೊ ಆ ಕರುಗಳು ನಡ್ಕೊಂಡು ಹೋದಾಗ ಒಂದು 5 ಫೀಟ್ಗೆ ಒಂದು 20 ಹೆಜ್ಜೆಗಳು, 20 ಹೆಜ್ಜೆಗಳೇ ಕಾಣುತ್ತೆ. ಕರು ಚಿಕ್ಕ ಪ್ರಾಣಿ, ಚಿಕ್ಕ ಮಗು. ಸೊ ಹಾಗೆ ಅದ್ರ 20 ಹೆಜ್ಜೆಗಳು ಕಾಣ್ತವೆ. ಸೊ ಯಾರಾದ್ರೂ ಇದನ್ನ ಜಂಪ್ ಮಾಡಿ ಅಂದ್ರೆ ಅಟ್ ಎ ಟೈಮ್ ಒಂದು 20 ಕರುವಿನ ಹೆಜ್ಜೆಗಳನ್ನು ಜಂಪ್ ಮಾಡ್ಬೋದು. ಸೊ ಆ ರೀತಿಯಲ್ಲಿ ಹೇಳ್ತಾರೆ, ಭೌತಿಕ ಜಗತ್ತು ಅನ್ನೋದು ಅಷ್ಟು ದೊಡ್ಡ ಸಮುದ್ರ. ಆ ನೀರು ಅದನ್ನ ಯಾರು ಪಾರಾಗಕ್ಕಾಗಲ್ಲ. ಆದ್ರೆ ಕೃಷ್ಣನ ಆಶ್ರಯ ಪಡೆದ್ರೆ, ಕೃಷ್ಣ ಪಾದಗಳನ್ನು ಆಶ್ರಯ ಪಡೆದ್ರೆ ಅದು 20-40 ಒಂದು ಕರುವಿನ ಹೆಜ್ಜೆಗಳಲ್ಲಿ ಇರುವ ಗುರುತಿನಲ್ಲಿರುವ ನೀರುಗಳನ್ನು ಹೇಗೆ ನಾವು ಜಂಪ್ ಮಾಡ್ಬೋದು, ಹಾಗೆ ಜಂಪ್ ಮಾಡಿಬಿಡ್ಬೋದು ಭೌತಿಕ ಜಗತ್ತು ಅಂತ ಹೇಳ್ತಾರೆ. ಅಂದ್ರೆ ಅದು ಭಗವಂತನ ಕೃಪೆಯಿಂದ ಅದು ಸಾಧ್ಯವಾಗುತ್ತೆ. ಇಲ್ಲ ಅಂದ್ರೆ ಪದಂ ಪದಂ ಯದ್ ವಿಪದಾಂನ ತೇಷಾಂ. ಭೌತಿಕ ಜಗತ್ತು ಅನ್ನೋದು ಹೆಜ್ಜೆಯಲ್ಲೂ ಕೂಡ ಅಪಾಯಗಳು. ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ಇವಾಗೆಲ್ಲ ಸರಿಯಾಗಿ ಇದೆ, ಈ ಕ್ಷಣದಲ್ಲಿ ಚೆನ್ನಾಗಿ ನಾವೆಲ್ಲ ಕುತ್ಕೊಂಡಿದೀವಿ, ಏನೋ ಚರ್ಚೆ ಮಾಡ್ತಾ ಇದೀವಿ, ಮಾತಾಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಗೊತ್ತಿಲ್ಲ ನಮ್ಗೆ, ಇನ್ನೊಂದು 5 ನಿಮಿಷದಲ್ಲಿ ಏನಾಗುತ್ತೋ, 10 ನಿಮಿಷದಲ್ಲಿ ಏನಾಗುತ್ತೋ, ಇನ್ನೂ ಹೊಸದಾಗಿ ಒಂದು ಸುದ್ದಿ ಕೇಳ್ತೇವೆ. ಶಾಕ್ ನಮ್ಗೆ. ಭೌತಿಕ ಜಗತ್ತು ಅನ್ನೋದಾಗಿ ಅದು ಯಾವಾಗ ಏನು ಎಲ್ಲಿ ಆಗುತ್ತೆ ಗೊತ್ತಿಲ್ಲ. ಸೊ ಅದು ಎಲ್ಲರಿಗೂ ಕೂಡ ನಮ್ಗೆ ಅನುಭವ ಆಯ್ತು. ಸೊ ಇದು ಭೌತಿಕ ಜಗತ್ತು ಅನ್ನೋದೇ ಅದರ ಒಂದು ಇದೇ ಹಾಗೆ, ಅದರ ಸ್ವಭಾವನೆ ಹಾಗೆ. ಆದ್ರೆ ಕೃಷ್ಣನ ಆಶ್ರಯ ಪಡೆದ್ರೆ ಹೇಳ್ತಾರೆ, ಎಂತ ಒಂದು ಕೃಷ್ಣ ಭೌತಿಕ ಜಗತ್ತು ಅನ್ನೋದು ಅಷ್ಟೊಂದು ಸುಲಭವಾಗಿ ಅಷ್ಟೊಂದು ಇದಾಗ್ಬಿಡುತ್ತೆ ಅಂತ ನಾವು ಹೇಳೋದಿದೆ. ನಮಗೆ ಭೌತಿಕ ಕ್ಲೇಶಗಳು, ಭೌತಿಕ ಕಲ್ಮಶಗಳು ನಮ್ಮನ್ನು ಮುಟ್ಟೋದಿಲ್ಲ ಅಂತ ಹೇಳ್ತಾರೆ. ಅದು ಭಗವಂತನ ಆರಾಧನೆಯಿಂದ, ಆ ಭಗವಂತನ ಕೃಪೆಯಿಂದ ಸಾಧ್ಯ ಆಗುತ್ತೆ. ಇಲ್ಲ ನೀವು ಹೇಳ್ದಂಗೆ ತುಂಬಾ ಕಷ್ಟ, ಈ ಸಂಸಾರಿಕ ಇದು ಕಷ್ಟ. ಸೊ ಇನ್ನ ಬೇರೆ ಯಾವ್ದಾದ್ರು ಉದಾಹರಣೆಗಳು ಯಾರು ಬರುತ್ತಾ? ಒಂದು ಮಾತಾಜಿ ಸರಿಯಾಗಿ ಹೇಳಿ ವಿವರಣೆ ಮಾಡಿಕೊಟ್ರು, ಸಮುದ್ರ, ಭವ ಸಮುದ್ರ ಅಂತ. ಸೊ ಇನ್ನೊಮ್ಮೆ ಇನ್ನೊಂದು ಕೊಡ್ತಾರೆ.
ಒಂದ್ 2-3 ನೆನಪು ಬಂತು ನಂಗೆ, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ಇನ್ನ ಎಷ್ಟೊಂದಿದೆ, ತುಂಬಾ ಉದಾಹರಣೆಗಳು ಕೊಡ್ತಾರೆ. ಉಷಾ ಸ್ವಾಮಿ ಮಾತಾಜಿ ಅವರು, ನೀವೇನಾದ್ರು ಹೇಳ್ಬೇಕು ಅಂತ ಇಚ್ಛಿಸ್ತೀರಾ? ಉಷಾ ಸ್ವಾಮಿ ಮಾತಾಜಿ ಇಲ್ಲ ಅನ್ಕೊಳ್ತೀನಿ. ಸೊ ಇನ್ನೊಂದು ನಂಗೆ ಬರೋದಂದ್ರೆ ಪ್ರಭುಜಿ ಹರೇ ಕೃಷ್ಣ. ಇದು ಸಮುದ್ರನಾಗ್ಲಿ ಓಷನ್ ಸಾಗರ ಆಗ್ಲಿ ಇದು ಭವಸಾಗರ ಅಂತ ಹೇಳಿದಾರೆ ಅಂದ್ರಲ್ಲ, ಅದ್ರೊಳಗಿರೋ ತಿಮಿಂಗಳಗಳು, ಶಾರ್ಕ್ಸ್, ಎಲ್ಲ ಕ್ರೀಚರ್ಸ್ ನಮ್ಗೆ 3 ಗುಣಗಳಿಗೆ ಹೋಲಿಸ್ಕೋಬಹುದು. ಎಳಿತಾ ಇರ್ತವೆ ನಮ್ಮನ್ನ. ನಾವೇನಾರು ಅಲ್ಲಿ ಹೋದ್ರೆ ನಮ್ಮನ್ನ ತಿಂದಾಕ್ಬಿಡುತ್ತೆ ಅಂತ. ಸೊ ವಿ ಹ್ಯಾವ್ ಟು ಕಮ್ ಔಟ್ ಆಫ್ ದಟ್ ಅಂತ. ಹೌ ವಿ ಕ್ಯಾನ್ ಕಮ್ ಔಟ್ ಆಫ್ ದಟ್ ಅಂದ್ರೆ, ಇನ್ನೊಂದು ಎಕ್ಸಾಂಪಲ್ ಏನಂದ್ರೆ, ಒಬ್ಬ ಯಾರೋ ಸಮುದ್ರದಲ್ಲೋ ಸಾಗರದಲ್ಲೋ ಬಿದ್ಬಿಟ್ಟಿರ್ತಾನೆ. ಇನ್ಯಾರೋ ಬಂದು ಬೋಟಲ್ ಬಂದು ರೆಸ್ಕ್ಯೂರು ಕೈ ಹಿಡ್ಕೊಂಡ್ ಮೇಲ್ ಬಾ ಅಂತ ಹೇಳಿದ್ರೆ, ಅವನ್ ಬರ್ದೇನೆ ನಾನ್ ಯಾರಿಲ್ಲ ಹಾಕಿದ್ದು ಫಸ್ಟ್ ಅದನ್ನ ಹೇಳು ಅಂತ ಕೇಳ್ತಾನೆ. ಸೊ ಆ ತರ ಅಜ್ಞಾನದಲ್ಲಿ ನಾವ್ ಇದೀವಿ. ಸೊ ಇಫ್ ವಿ ಹ್ಯಾವ್ ಟು ಕಮ್ ಔಟ್ ಆಫ್ ದಿಸ್ ಭವಸಾಗರ, ಲೈಕ್ ವಿಚ್ ಇಸ್ ಕಂಪೇರ್ಡ್ ಟು ಅನ್ ಓಷನ್, ವಿ ಹ್ಯಾವ್ ಟು ಟೇಕ್ ದಿ ಕೃಷ್ಣ ಪ್ರಜ್ಞೆ, ಆರ್ ವಿ ಹ್ಯಾವ್ ಟು ಬಿ ಇನ್ ಕೃಷ್ಣಸ್ ರಿಮೆಂಬ್ರೆನ್ಸ್ ಆಲ್ವೇಸ್ ಅಂತ ನಾನು ಇದ್ರಲ್ಲಿ ಹೇಳ್ತಾ ಇದ್ದೀನಿ ಪ್ರಭುಜಿ ಹೇಳಕ್ಕೆ. ಹರೇ ಕೃಷ್ಣ. ಹೌದು, ಕೃಷ್ಣ 12ನೇ ಅಧ್ಯಾಯದಲ್ಲಿ ನಮ್ಗೆ ಹೇಳೋದು ಭವಾಮಿ ನಚಿರಾತ್ ಪಾರ್ಥ. ಸೊ ತುಂಬಾ ಅಶಿಶೀರವಾಗಿ ನನ್ನ ಭಕ್ತರು ನಾನು ಸಂಸಾರ ಸಾಗರಾತ್, ಈ ಸಂಸಾರ ಸಮುದ್ರ, ಇದ್ರೆ ಕೃಷ್ಣ ಅಲ್ಲಿ ಉಪಯೋಗಿಸೋದು ಸಾಗರ ಅಂತಾನೆ ಉಪಯೋಗಿಸ್ತಾರೆ. ಇದರಿಂದ ನಾನು ಉದ್ಧರಿಸ್ತೇನೆ ಅಂತ ಅದು ಕೂಡ ಹೇಳೋ ಮಾತು ನೇರವಾಗಿ ಕೃಷ್ಣ ಹೇಳ್ತಾರೆ. ಅಲ್ಲಿ ಒಂದು ಚಿತ್ರ ಅಲ್ಕೊಂಡು ನೀವು ನೋಡಿರ್ಬೋದು, ಭಕ್ತರೊಬ್ಬ ಬಿಡಿಸಿರೋದು, ಆಚಾರ್ಯರು ಬಿಡಿಸಿರೋ ಹತ್ರ ಕೃಷ್ಣನು ಗರುಡಾರೂಢನಾಗಿ ಬಂದು ಒಬ್ಬ ವ್ಯಕ್ತಿ ನೀರಿನಲ್ಲಿ ಅವನು ಮುಳುಗಿ ಹೋಗ್ತಾ ಇದ್ದಾನೆ. ಅದ ಕೈ ಮೇಲೆ ಎತ್ತಿರೋದ್ರಿಂದ ಭಕ್ತನು ಕೃಷ್ಣನೇ ಬಂದು ಅವನ ಕೈ ಹಿಡಿದು ಗರುಡಾರೂಢನಾಗಿ ಭಗವಂತ ತೆಗೆದುಕೊಂಡು ಹೋಗೋದು. ಸೊ ಕೃಷ್ಣ ಹೇಳ್ತಾನೆ, ಭವಾನಿ ನಚಿರಾತ್ ಪಾರ್ಥ ಮೃತ್ಯು ಸಂಸಾರ ಸಾಗರ. ಯಾರಿಗಾದ್ರೂ ಶ್ಲೋಕ ಸಂಪೂರ್ಣವಾಗಿ ಗೊತ್ತಿದೆಯಾ? ನನಗೆ ನೆನಪಿಲ್ಲ ಸಂಪೂರ್ಣವಾಗಿ. ಯಾರಾದ್ರೂ ಗೊತ್ತಿದ್ರೆ ಹೇಳ್ಬೋದು. ಅಷ್ಟು 12ನೇ ಕೃಷ್ಣ ಅಲ್ಲಿ ಸಂಸಾರ ಸಾಗರ. ಓಕೆ, ಓಕೆ, ಮತ್ತೆ ಸೊ ನೆಕ್ಸ್ಟ್ ಹೋಗೋಣ ಅನ್ಸುತ್ತೆ. ಸೊ ಇನ್ನೊಂದು ಉದಾಹರಣೆ ನಂಗೆ, ನೀವು ಯಾರು ನೆನಪು ಬಂದ್ರೆ ಆಮೇಲೆ ಕೊನೆಗೆ ಎಲ್ಲಿ ಆದ್ರೆ ನಾನು ಕಾಣೆ ಹೇಳ್ತೀನಿ. ಕೊನೆಗೆ ನೀವು ಯಾವ್ದಾದ್ರು ನೆನಪು ಬಂದ್ರೆ ಹೇಳಿ. ಒಂದು ಸಾಗರಕ್ಕೆ ಹೋಲಿಕೆ ಮಾಡಿದ್ರು, ಇಲ್ಲಿ ಒಂದು ಅಶ್ವತ್ಥ ವೃಕ್ಷ ಕೃಷ್ಣ ಹೋಲಿಕೆ ಮಾಡಿದ್ರು. ಇನ್ನೊಂದು ಉದಾಹರಣೆ ಕೂಡ ಇದೆ. ನಂಗೆ ನೆನಪು ಬರೋದು ಇನ್ನು ಎಷ್ಟೊಂದು ಇರ್ಬೋದು. ಓಕೆ, ಇವಾಗ ನೆಕ್ಸ್ಟ್ ಮುಂದೆ ಬರ್ಸೋಣ. ಶ್ಲೋಕ ನಂಬರ್ 5. ಯಾರು ಓದ್ತಾರೆ ಈಗ? ಉಮಾ ಕುಲಕರ್ಣಿ ಮಾತಾಜಿ ಓದ್ತೀರಾ? ಶ್ಲೋಕ 5 ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಉಮಾ ಕುಲಕರ್ಣಿ ಮಾತಾಜಿ. ಓಕೆ, ಮಾತಾಜಿ ಅವರು ಇಲ್ಲ, ಅನ್ಮ್ಯೂಟ್ ಮಾಡ್ಕೊಳ್ತಾ ಇಲ್ಲ. ಛಾಯಾದೇವಿ ಮಾತಾಜಿ ನೀವೇ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅನ್ಮ್ಯೂಟ್ ಓದಿ ಮಾತಾಜಿ. 5 ಅನ್ಮ್ಯೂಟ್ ಮಾಡಿದೀನಿ ಪ್ರಭುಜಿ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಓದಿ. ನಿರ್ಮಾಣ ಮೋಹ ಜಿತ ಸಂಗ ಘೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಃ ದ್ವಂದ್ವೈರ್ ವಿಮುಕ್ತ ಸುಖ ದುಃಖ ಸಜ್ಞೆ ಗೃಚ್ಛನ್ತ್ಯಗ್ಮೂಢ ಪದಂ ವೈಯತತ. ಅನುವಾದ: ಸುಳ್ಳು ಪ್ರತಿಷ್ಠೆಯಿಂದ, ಮೋಹದಿಂದ ಮತ್ತು ದುಸ್ಸಂಗದಿಂದ ಮುಕ್ತರಾದವರು, ನಿತ್ಯವಾದುದನ್ನು ಅರಿತವರು, ಐಹಿಕ ಕಾಮವನ್ನು ತ್ಯಜಿಸಿದವರು, ಸುಖ ದುಃಖಗಳ ದ್ವಂದ್ವದಿಂದ ಬಿಡುಗಡೆಯಾದವರು ಮತ್ತು ಗೊಂದಲವಿಲ್ಲದೆ ಆ ಪರಮ ಪುರುಷನಿಗೆ ಶರಣಾಗುವುದು ಹೇಗೆ ಎನ್ನುವುದನ್ನು ತಿಳಿದವರು, ಇಂತಹವರು ಆ ಶಾಶ್ವತವಾದ ರಾಜ್ಯವನ್ನು ಪಡೆಯುವರು. ಧನ್ಯವಾದಗಳು ಮಾತಾಜಿ. ಭಾವಾರ್ಥ ಓದಿ ಮಾತಾಜಿ, ಚೆನ್ನಾಗಿದೆ ಭಾವಾರ್ಥ. ಭಾವಾರ್ಥ ಓದ್ಲಾ ಪ್ರಭುಜಿ? ಓದಿ ಮಾತಾಜಿ. ಶರಣಾಗತಿಯ ಪ್ರಕ್ರಿಯೆಯನ್ನು ಇಲ್ಲಿ ತುಂಬಾ ಚೆನ್ನಾಗಿ ವರ್ಣಿಸಿದೆ. ಮೊದಲನೆಯ ಅರ್ಹತೆ ಎಂದರೆ ಮನುಷ್ಯನು ಗರ್ವದಿಂದ ಭ್ರಾಂತನಾಗಬಾರದು. ತಾನೇ ಐಹಿಕ ಪ್ರಕೃತಿಯ ಪ್ರಭು ಎಂದುಕೊಂಡ ಬದ್ಧ ಆತ್ಮನು ಜಂಬದಿಂದ ಬೀಗುತ್ತಾನೆ. ಆದುದರಿಂದ ದೇವೋತ್ತಮ ಪರಮ ಪುರುಷನಿಗೆ ಶರಣಾಗುವುದು ಆತನಿಗೆ ಕಷ್ಟ. ನಿಜವಾದ ಜ್ಞಾನವನ್ನು ಬೆಳೆಸಿಕೊಂಡು ಮನುಷ್ಯನು ತಾನು ಐಹಿಕ ಪ್ರಕೃತಿಯ ಪ್ರಭುವಲ್ಲ, ದೇವೋತ್ತಮ ಪರಮ ಪುರುಷನೇ ಪ್ರಭು ಎಂದು ತಿಳಿಯಬೇಕು. ಗರ್ವದಿಂದ ಬರುವ ಭ್ರಮೆಯಿಂದ ಮನುಷ್ಯನು ಮುಕ್ತನಾದಾಗ
ಅವನು ಶರಣಾಗತಿಯ ಪ್ರಕ್ರಿಯೆಯನ್ನು ಪ್ರಾರಂಭಿಸಬಹುದು. ಈ ಐಹಿಕ ಪ್ರಪಂಚದಲ್ಲಿ ಸ್ವಲ್ಪ ಗೌರವವನ್ನು ಸದಾ ನಿರೀಕ್ಷಿಸುತ್ತಿರುವ ಮನುಷ್ಯನು ಪರಮ ಪುರುಷನಿಗೆ ಶರಣಾಗತನಾಗಲಾರ. ಅಹಂಕಾರದ ಕಾರಣ ಮಾಯೆ. ಏಕೆಂದರೆ ಮನುಷ್ಯನು ಇಲ್ಲಿ ಬಂದು ಸ್ವಲ್ಪ ಸಮಯ ಇದ್ದು ಹೊರಟು ಹೋದರೂ ತಾನು ಈ ಜಗತ್ತಿನ ಪ್ರಭು ಎನ್ನುವ ಮೂರ್ಖ ಭಾವನೆ ಅವನಿಗಿರುತ್ತದೆ. ಹೀಗೆ ಅವನು ಎಲ್ಲಾ ವಿಷಯಗಳನ್ನು ಜಟಿಲಗೊಳಿಸುತ್ತಾನೆ ಮತ್ತು ಯಾವಾಗಲೂ ತೊಂದರೆಯಲ್ಲಿರುತ್ತಾನೆ. ಇಡೀ ಪ್ರಪಂಚವು ಈ ಭಾವನೆಯಲ್ಲಿಯೇ ಮುಂದುವರಿಯುತ್ತದೆ. ಈ ಭೂಮಿಯು ಮಾನವ ಸಮಾಜಕ್ಕೆ ಸೇರಿದ್ದು ಎಂದು ಜನರು ಭಾವಿಸುತ್ತಾರೆ. ತಾವು ಭೂಮಿಯ ಒಡೆಯರು ಎನ್ನುವ ಸುಳ್ಳು ಭಾವನೆಯಿಂದ ಅದನ್ನು ಹಂಚಿಕೊಂಡಿದ್ದಾರೆ. ಮಾನವ ಸಮಾಜವೇ ಈ ಪ್ರಪಂಚದ ಒಡೆಯ ಎನ್ನುವ ಸುಳ್ಳು ಭಾವನೆಯಿಂದ ಮನುಷ್ಯನು ಹೊರಬರಬೇಕು. ಮನುಷ್ಯನು ಇಂಥ ಸುಳ್ಳು ಭಾವನೆಯಿಂದ ಬಿಡುಗಡೆ ಹೊಂದಿದಾಗ ಕೌಟುಂಬಿಕ, ಸಾಮಾಜಿಕ ಮತ್ತು ರಾಷ್ಟ್ರೀಯ ಅಭಿಮಾನಿಗಳಿಂದ ಮೂಡಿದ ಎಲ್ಲಾ ಸುಳ್ಳು ಸಹವಾಸದಿಂದಲೂ ಅವನು ಬಿಡುಗಡೆಯಾಗುತ್ತಾನೆ. ಈ ತಪ್ಪು ಸಹವಾಸಗಳನ್ನು ಮನುಷ್ಯನನ್ನು ಈ ಐಹಿಕ ಜಗತ್ತಿಗೆ ಬಂಧಿಸುತ್ತವೆ. ಈ ಹಂತದ ಅನಂತರ ಮನುಷ್ಯನು ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು. ವಾಸ್ತವವಾಗಿ ಯಾವುದು ತನ್ನದು, ಯಾವುದು ತನ್ನದಲ್ಲ ಎನ್ನುವ ಅರಿವನ್ನು ಬೆಳೆಸಿಕೊಳ್ಳಬೇಕು. ವಿಷಯಗಳನ್ನು ಯಥಾರ್ಥವಾಗಿ ಇರುವಂತೆ ತಿಳಿದುಕೊಂಡಾಗ ಅವನು ಸುಖ, ದುಃಖ, ಸಂತೋಷ, ನೋವು ಇಂಥ ದ್ವಂದ್ವ ಪರಿಕಲ್ಪನೆಗಳಿಂದ ಮುಕ್ತನಾಗುತ್ತಾನೆ. ಅವನ ಜ್ಞಾನ ಪರಿಪೂರ್ಣವಾಗುತ್ತದೆ. ಆಗ ದೇವೋತ್ತಮ ಪರಮ ಪುರುಷನಿಗೆ ಶರಣಾಗುವುದು ಅವನಿಗೆ ಸಾಧ್ಯವಾಗುತ್ತದೆ. ಹರೇ ಕೃಷ್ಣ. ಥ್ಯಾಂಕ್ ಯು. ಹರೇ ಕೃಷ್ಣ. ಸೊ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು ನಾವು ಶರಣಾಗತಿ ವಿಧಾನ. ನಾವು ಶರಣಾಗತಿ ವಿಧಾನವನ್ನ ನಾವೆಲ್ಲರೂ ಪ್ರಾರಂಭಿಸಿದ್ದೇವೆ. ಸೊ ಪ್ರಾರಂಭಿಸಿದ್ದು ಈ ಭಕ್ತಿ ಮಾರ್ಗ, ನವವಿಧ ಭಕ್ತಿ, ಇದರಲ್ಲಿ ಹೆಚ್ಚು ನಾವು ಮಾಡ್ತಾ 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 ಅದು ಪರಿಪೂರ್ಣತೆ ಆಗುತ್ತೆ. ಸೊ ಇಲ್ಲಿ ಭಗವಂತನು ಹೇಗೆ ನಮ್ಮ ಸುಳ್ಳು ಪ್ರತಿಷ್ಠೆ, ಸೊ ಅದು ನಾವು ಎಲ್ಲರೂ ಕೂಡ ಒಂದು ಅಹಂಕಾರ, ನಿತ್ಯ ಅಹಂಕಾರ ಅನ್ನೋದಿದೆ, ನಾವು ಯಾರು ಅನ್ನೋದು ನಮ್ಮ ಗುರುತು ಇದೆ, ಆದ್ರೆ ಅದು ನಿತ್ಯವಾಗಿ ಅದು ದೇಹದ ಭಾವನೆಯಲ್ಲಿ ಅದು ಸುಳ್ಳಾಗಿದೆ. ಸೊ ಅದರಿಂದ ನಾವು ಹೊರಗೆ ಬರಬೇಕು. ನಾವು ಏನೂ ಅಲ್ಲ, ನಾವು ಆ ರೀತಿ ನಮ್ಮ ಇದು ಸದಾ ನಾವು ಆ ಸ್ಥಿತಿಯಲ್ಲಿ ಇದ್ದರೆ ಇದು ನಾವು ಭಕ್ತಿ ಮಾಡ್ಲಿಕ್ಕೆ ಅದು ನಮಗೆ ಸಾಧ್ಯ ಆಗುತ್ತೆ. ಚೈತನ್ಯ ಮಹಾಪ್ರಭು ಹೇಳೋದು, ಯತ್ರಣಾದಪಿ ಸುನೀಚೇನ ತರೋರಪಿ ಸಹಿಷ್ಣ ಮಾನಿನ ಮಾನದೇನ ಕೀರ್ತನೀಯ ಸದಾಹರಿ. ಸೊ ಆಕ್ಚುಲಿ ನಾವು ಭಗವಂತನ ಸದಾ ಸ್ಮರಣೆ ಮಾಡಿದ್ರೆ ನಮ್ಮ ಪರಿಪೂರ್ಣತೆ ಆಯ್ತು. ಆದ್ರೆ ಅದು ಬರ್ಲಿಕ್ಕೆ, ಆ ಸ್ಥಿತಿ ಬರ್ಲಿಕ್ಕೆ ಚೈತನ್ಯ ಮಹಾಪ್ರಭು ಹೇಳೋದು, ಅದಕ್ಕೆ ಫಾರ್ಮುಲಾ ಅಂದ್ರೆ ನಾವು ತೃಣಾದಪಿ ಸುನೀಚೆ, ನಾವು ಅಭ್ಯಾಸ ಮಾಡ್ಬೇಕು, ನಮ್ರತೆ ನಾವು ಅಭ್ಯಾಸ ಮಾಡ್ಬೇಕು. ಸುಲಭ ಅಲ್ಲ, ಆದ್ರೆ ಅದು ಮಾಡಿದ್ರೆ ಅವಾಗ ನಮಗೆ ಭಗವಂತ ಅನುಗ್ರಹದಿಂದ ಸದಾ ನಾವು ಅನುಸ್ಮರಣೆಯಲ್ಲಿ ಇರ್ಬೋದು ನಾವು. ಸೊ ಆಚಾರ್ಯರು ಇದು ಅಜ್ಞಾನದಿಂದ ಇರೋದು ಇದು. ಯಾಕೆಂದ್ರೆ ನಾವು ಈ ದೇಹಕ್ಕೆ ಗುರುತಿಸ್ಕೊಂಡಿರೋದ್ರಿಂದ ನಾವು ಇದು ನನ್ನದು, ನನ್ನ ದೇಶ, ನನ್ನ ಕುಟುಂಬ, ನನ್ನದು, ನಾನು ನನ್ನದು, ಅಹಂ ಮಮೇತಿ ಅಂತ ಇದೊಂದು ಮೋಹದಲ್ಲಿ ನಾವು ಪ್ರತಿಯೊಬ್ಬರು ಇದ್ದೇವೆ ಅಂತ ಇದರಲ್ಲಿ ವಿವರಿಸ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಮಲ್ಲಿಕಾ ಮಾರ್ಕಂಡೆ ಮಾತಾಜಿ ಓದ್ತೀರಾ ನೀವು? ಶ್ಲೋಕ ಅನುವಾದ. ಹರೇ ಕೃಷ್ಣ. ಓದ್ತೇನೆ ಪ್ರಭುಜಿ. ಶ್ಲೋಕ 6. ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಅನುವಾದ ಓದ್ಲ ಪ್ರಭುಜಿ? ಓದಿ ಮತ್ತೆ. ನನ್ನ ಈ ಪರಮಧಾಮವನ್ನು ಸೂರ್ಯ ಚಂದ್ರರಾಗಲಿ ಅಗ್ನಿ ವಿದ್ಯುತ್ ಶಕ್ತಿಗಳಾಗಲಿ ಬೆಳಗುವುದಿಲ್ಲ. ಅದನ್ನು ತಲುಪಿದವರು ಈ ಐಹಿಕ ಜಗತ್ತಿಗೆ ಮತ್ತೆ ಬರುವುದೇ ಇಲ್ಲ. ಸೊ ಕೃಷ್ಣನು ಗೀತೆಯಲ್ಲಿ ಆಕ್ಚುಲಿ ಹೀಗೆ ತನ್ನ ಆಧ್ಯಾತ್ಮಿಕ ಜಗತ್ತು ಬಗ್ಗೆ ಕೆಲವು ಸೂಚನೆಗಳು, ಸ್ವಲ್ಪ ಹಿಂಟ್ಸ್ ಭಗವಂತನ ಕೊಡ್ತಾನೆ. ಸೊ ಹೀಗೆ ಕೆಲವು ಕಡೆ ಕೊಡ್ತಾನೆ ಭಗವಂತ. ಮಹಾತ್ಮಾನಸ್ತು ಏನದು ಅಲ್ಲಿ 8ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳೋದು, ನನ್ನ ಧಾಮಕ್ಕೆ ಬಂದ ಮೇಲೆ ಮತ್ತೆ ಇಲ್ಲಿ ಬರೋದಿಲ್ಲ, ಅದು ನನ್ನ ಪರಮಧಾಮ ಅಂತ ಕೃಷ್ಣ ಹೇಳ್ತಾನೆ. ಸೊ ಏನದು ಅದು ಮಾತುಗಳದು ನಾಪ್ನುವಂತಿ ಸಂಸಿದ್ಧಿಂ ಪರಮಾಮೃತ ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತ. ಕೃಷ್ಣ ಹೇಳೋದು, ನನ್ನ ಧಾಮಕ್ಕೆ ಬಂದ್ಮೇಲೆ ಈ ಭೌತಿಕ ಜಗತ್ತು ಇದು ದುಃಖಾಲಯವಾದದ್ದು, ಅಶಾಶ್ವತವಾದದ್ದು. ಸೊ ಇದಕ್ಕೆ ಮತ್ತೆ ಯಾರು ಬರೋದಿಲ್ಲ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತ. ಸೊ ಮಹಾತ್ಮರಾದವರು ಅವರು ಅಲ್ಲಿಗೆ ಬಂದ್ಮೇಲೆ ಬರೋದು. ಸೊ ಆ ರೀತಿಯಲ್ಲಿ ಭಗವಂತನು ಅಲ್ಲಿ ಪರಸ್ತಸ್ಮಾತ್ ಭಾವೋನ್ಯು
ವ್ಯಕ್ತೋ ಅವ್ಯಕ್ತ ಸನಾತನ. ಇಲ್ಲಿ ನಾವು ಕಾಣೋದು ಕಾಣದೇ ಇರೋದು ಎಲ್ಲಕ್ಕಿಂತ ಮೇಲೆ ಅತೀತವಾಗಿ ನನ್ನ ದಿವ್ಯ ಧಾಮ ಹೊಂದಿದೆ ಅಂತ ಆ ರೀತಿಯಲ್ಲಿ ಭಗವಂತನು ಹೇಳೋದು. ಇದು ಇಲ್ಲೂ ಕೂಡ ಭಗವಂತ ಇನ್ನೂ ಸ್ವಲ್ಪ ಹೆಚ್ಚು ಅದರ ಮಾಹಿತಿ ಕೊಡ್ತಾ ಇರೋದು ನಮಗೆ. ಇಲ್ಲಿ ಭೌತಿಕ ಜಗತ್ತಿನ ರೀತಿಯ ಒಂದು ಸೂರ್ಯ ಚಂದ್ರರು ಇಲ್ಲ, ಯಾಕಂದ್ರೆ ಇದೆಲ್ಲವೂ ಕೂಡ ಕೊನೆಗೆ ಭೌತಿಕ ಸೃಷ್ಟಿ ಆದ್ರಿಂದ ಒಂದು ಸಮಯದಲ್ಲಿ ನಾಶವಾಗ್ತದೆ. ಭೌತಿಕ ಜಗತ್ತು, ಭೌತಿಕ ಮೆಟೀರಿಯಲ್ ಎನರ್ಜಿ ಅಂತ ಏನ್ ಹೇಳ್ತೇವೆ ನಾವು, ಭೌತಿಕ ಶಕ್ತಿ ಅನ್ನೋದು ಅದಕ್ಕೆ ಪ್ರಾರಂಭ ಇದೆ, ಅದಕ್ಕೆ ಒಂದು ಅಂತ್ಯ ಇದೆ. ಪ್ರತಿಯೊಂದು ಭೌತಿಕ ವಸ್ತು ಅದು ಸೃಷ್ಟಿ ಆಗುತ್ತೆ, ಮತ್ತೆ ಸ್ವಲ್ಪ ಸಮಯ ಅದು ಬೆಳೆಯುತ್ತೆ, ಸ್ವಲ್ಪ ಸಮಯ ಹಾಗೇ ಇರುತ್ತೆ, ಕೊನೆಗೆ ಅದು ನಾಶವಾಗುತ್ತೆ. ಅದು ಭೌತಿಕ ವಸ್ತು, ಷಡ್ವಿಕಾರ ಅಂತ ಹೇಳ್ತಾರೆ. ಆದ್ರೆ ಆಧ್ಯಾತ್ಮಿಕ ಜಗತ್ತು ಅನ್ನೋದು ಇದು ಯಾವುದು ಇಲ್ಲದೆ ಇರೋದ್ರಿಂದ ಹಾಗೆ ಭಗವಂತನು ಇಲ್ಲಿ ನಮ್ಗೆ ತಿಳಿಸ್ತಾ ಇರೋದು. ಅಲ್ಲಿ ಇರುವ ರೀತಿಯ ಸೂರ್ಯ, ಅಲ್ಲಿರುವ ಚಂದ್ರ, ಅಲ್ಲಿ ಇಲ್ಲಿ ಸೂರ್ಯ ಚಂದ್ರರಲ್ಲ, ಅಂದ್ರೆ ಬೆಳಕು ಇಲ್ಲಿ ಬೇಕು, ಬೆಳಕಿಗೋಸ್ಕರ ಈ ಸೂರ್ಯ ಚಂದ್ರ ಬೆಂಕಿ ಈ ತರದೆಲ್ಲ ಇದೆ. ಸೊ ಅಲ್ಲಿ ಭಗವಂತನ ದೇಹವೇ ಎಲ್ಲ ಪ್ರಭೆಯಿಂದ ಇದೆ ಭಗವಂತನ. ಹಾಗೆ ಭಗವಂತನ ಅಸ್ತಿತ್ವವಾದ ಭಗವಂತನ ದಿವ್ಯ ಧಾಮಗಳು, ವೈಕುಂಠ ಲೋಕ, ಗೋಲೋಕ ಎಲ್ಲವೂ ಕೂಡ ಪ್ರಜ್ವಲಿಸ್ತಾ ಇದೆ. ಸೊ ಹೇಳ್ತಾರೆ, ಹೇಗೆ ಇಲ್ಲಿ ಸೂರ್ಯ ಅನ್ನೋದು ಒಂದು ಗ್ರಹದ ಅದು ಎಲ್ಲ ಕೊಡ್ತಾ ಇದೆ, ಬೆಳಕು ಕೊಡ್ತಾ ಇದೆ, ಆ ರೀತಿ ಪ್ರತಿ ಗ್ರಹಗಳು ಅಲ್ಲಿ ಕೊಡ್ತಾ ಇದೆ, ಪ್ರತಿ ಜೀವಿಗಳು ಕೂಡ ಅದೇ ರೀತಿಯಲ್ಲಿ ಅವರು ಇದ್ದಾರೆ. ಸೊ ಹಾಗೆ ಅಲ್ಲಿ ಎಲ್ಲ ಅಂಧಕಾರ ಅನ್ನೋ ಪ್ರಶ್ನೆ ಇಲ್ಲ, ಅಲ್ಲಿ ಬೆಳಕೆ, ಸಂಪೂರ್ಣ ಬೆಳಕೆ. ಸೊ ಭೌತಿಕ ಜಗತ್ತು ಆಕ್ಚುಲಿ ಅಂಧಕಾರವಾದ ಪ್ರದೇಶ. ಇಲ್ಲಿ ಸೂರ್ಯ ಒಂದಿರೋದ್ರಿಂದ ಇಲ್ಲಿ ಬೆಳಕು ಬರುತ್ತೆ. ಅಲ್ಲಿ ಭಗವಂತನ ಮಾಡೋ ಒಂದು ವ್ಯವಸ್ಥೆಯಲ್ಲಿ ಆ ಸೂರ್ಯ ಎಲ್ಲ ಕಡೆ ತಿರುಗಿ ನಮ್ಮ ಎಲ್ಲವನ್ನು ಅದು ಎಲ್ಲರಿಗೂ ಆ ಬೆಳಕನ್ನು ಕೊಡ್ತಾ ಇದೆ. ಮೇಲಿನ ಲೋಕಗಳಲ್ಲಿ, ಕೆಳಗೆ ಲೋಕಗಳೇ ಕೇಳ್ತಾರೆ, ಆ ಭೂಮಿಯ ಕೆಳಗೆ ಅದೋ ಲೋಕಗಳು, ಅಲ್ಲಿಗೆ ಸೂರ್ಯ ಕಿರಣ ಪ್ರವೇಶ ಆಗೋದಿಲ್ಲ ಅಂತ ಕೂಡ ಇದೆ. ಸೊ ಅಲ್ಲಿ ಬೇರೆ ರೀತಿಯ ಒಂದು ಬೆಳಕು ಕೊಡೋದಿದೆ ಅಲ್ಲಿ. ಸೊ ಆದರೆ ಈ ಮೇಲಿನ ಲೋಕಗಳು, ಭೂಮಿಯ ಮೇಲಿದ್ದಿರುವ ಎಲ್ಲ ಲೋಕಗಳು, ಭೌತಿಕ ಬ್ರಹ್ಮಾಂಡದಲ್ಲಿ ಅವುಗಳಿಗೆ ಸೂರ್ಯನ ಇದು ಇದೆ, ಸೂರ್ಯನ ಬೆಳಕಿದೆ, ಸೂರ್ಯದ ಬಿಸಿ ಇದೆ. ಅದರಿಂದವೇ ಎಲ್ಲ ನಮ್ಮ ನಿಜವಾದ ನಮ್ಮ ಆನಂದಮಯ ಜೀವನ ಆಗೋದು. ಇಲ್ಲಾಂದ್ರೆ ಸೂರ್ಯ ಇಲ್ಲ ಅಂದ್ರೆ ಏನೂ ಆಗೋದಿಲ್ಲ. ಸೊ ಕೃಷ್ಣನು ಅಲ್ಲಿ ಹೇಳ್ತಾ ಇರೋದು, ಆದ್ರೆ ನನ್ನ ಆ ಲೋಕದಲ್ಲಿ ಸೂರ್ಯನು ಇಲ್ಲ ಅಂತ ಹೇಳ್ತಾರೆ. ಸೊ ಆ ತರ ಸೂರ್ಯ ಇಲ್ಲ, ಆ ತರ ಚಂದ್ರ ಇಲ್ಲ. ಆಮೇಲೆ ಪಾವಕ ಅಂದ್ರೆ ಆಚಾರ್ಯರ ನಂತರ ಅದನ್ನ ಅನುವಾದ ಮಾಡೋದು ಅಗ್ನಿ, ಅದೇ ರೀತಿ ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿ ಅಂತ ಕೂಡ ಟ್ರಾನ್ಸ್ಲೇಟ್ ಮಾಡ್ತಾರೆ. ವಿದ್ಯುತ್ ಶಕ್ತಿ ಯಾಕಂದ್ರೆ ನಮಗೆ ಭೌತಿಕ ಜಗತ್ತಿನಲ್ಲಿ ಅದರ ಮೂಲಕ ನಮ್ಗೆ ಬೆಳಕು ಎಲ್ಲ ಸಿಗ್ತಾ ಇರೋದು ಇವತ್ತು ಆಧುನಿಕ ಮನುಷ್ಯನಿಗೆ. ಹಿಂದೆ ಇನ್ನೊಂದು ರೀತಿಯಲ್ಲಿ ಕೆರೋಸಿನ್, ಇಲ್ಲಾಂದ್ರೆ ಇನ್ನೊಂದು ಎಣ್ಣೆಗಳು, ಸೊ ಆ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ರು. ಇವಾಗ ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ನಾವು ವಿದ್ಯುತ್ ಶಕ್ತಿ. ಏನೇ ಆಗಿದ್ರು ಇದರ ಮೂಲ, ಇದು ಆ ಶಕ್ತಿಯ ಮೂಲ ಸೌರಶಕ್ತಿ, ಸೋಲಾರ್ ಎನರ್ಜಿ ಅಂತ ಹೇಳ್ತೇವೆ. ಸೂರ್ಯನ ಶಕ್ತಿಯಿಂದನೇ ಕೊನೆಗೆ ಇದೆಲ್ಲವೂ ಕೂಡ ಆ ರೀತಿಯಲ್ಲಿ ನದಿಗಳು ಉತ್ಪತ್ತಿ ಆಗೋದು, ಹೈಡ್ರೋ ಎಲೆಕ್ಟ್ರಿಕ್ ಏನೋ ಒಂದಕ್ಕೆ ತುಂಬಾ ಭೌತಿಕವಾಗಿ ಎಲ್ಲ ಶಕ್ತಿಗಳಿಗೆ ಸೌರಶಕ್ತಿ ತುಂಬಾ ಮೂಲ ಅಂತ ಹೇಳ್ತಾರೆ. ಸೂರ್ಯನ ಶಕ್ತಿ, ಸೂರ್ಯದಿಂದಾನೇ ಬೇರೆ ಎಲ್ಲವೂ ಕೂಡ ಆ ಗ್ರಹಗಳು ಆ ಅಸ್ತಿತ್ವದಲ್ಲಿದೆ. ಹಾಗಾಗಿದ್ದು ಅದರ ಶಕ್ತಿಗಳು ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತವಾಗೋದು. ಸೊ ಎನಿವೆ, ಸೊ ಕೃಷ್ಣನ್ ಹೇಳೋದು ಈ ರೀತಿಯದ್ದು ಯಾವುದು ಅಲ್ಲಿ ಇಲ್ಲ ಅಲ್ಲಿ. ಸೊ ಇನ್ನ ಹೆಚ್ಚು ವಿವರಣೆಗಳು ನಮಗೆ ಭಾಗವತದಲ್ಲಿ ಸಿಗುತ್ತೆ. ಭಾಗವತದಲ್ಲಿದೆ, ಬ್ರಹ್ಮ ಸಂಹಿತೆಯಲ್ಲಂತೂ ಇನ್ನ ಸಾರಾಂಶವಾಗಿದೆ. ಸೊ ಹೀಗೆ ಭಗವಂತನ ಜಗತ್ತಿನಲ್ಲಿ ಅಲ್ಲಿ ಚಿಂತಾಮಣಿ ಅಂತ ಧಾಮ ಅಂತ ಕರೆಯೋದು. ಚಿಂತಾಮಣಿ ಧಾಮ ಅಂದ್ರೆ ಇಲ್ಲಿ ನಮಗೆ ಒಂದು ದೇವಸ್ಥಾನ ಮಾಡ್ಬೇಕು, ಒಂದು ಮಾರ್ಬಲ್ ಮಾಡ್ಬೇಕು ದೇವಸ್ಥಾನ, ಇನ್ನೊಂದು ಮಾಡ್ಬೇಕಂದ್ರೆ ಅದು ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಆಮೇಲೆ ಎಷ್ಟು ಕಾಸ್ಟ್ಲಿ, ಎಷ್ಟು ಬೆಲೆ ಇದೆ ಅದೇ ರೀತಿ. ಸೊ ನಾವು ಒಂದೊಂದು ದೇವಸ್ಥಾನ ನೋಡ್ತಾ ಇದ್ರು, ಡಿಸೈನ್ಸ್ ಎಲ್ಲ ಫುಲ್ ಮಾರ್ಬಲ್, ಎಲ್ಲ ಗೋಡೆ ಮತ್ತೆ ಮೇಲೆ ಭಗವಂತನಿಗೆ ಎಲ್ಲ ಫಸ್ಟ್ ಕ್ಲಾಸ್ ಇರಬೇಕು ಅಂತ. ಸೊ ಹಾಗೆ ಮಾಡ್ತಾರೆ. ಸೊ ನಾವು ನಮ್ಮ ಶಕ್ತಿ ತಕ್ಕಂತೆ ನಾವು ಕೂಡ ಭಗವಂತನ ಒಂದು ಗರ್ಭಗುಡಿನೋ ಇಲ್ಲ ಭಗವಂತನಿಗೆ ಇದನ್ನು ಆ ರೀತಿ ನಾವು ನಮ್ಮ ಒಂದು ಪ್ಲಾನ್. ಸೊ ಎನಿವೆ, ಆದ್ರೆ ಭಗವಂತನ ಧಾಮದಲ್ಲಿ ಹೇಳೋದು ಯಾವುದೋ ಒಂದು ಕೊರತೆ ಅನ್ನೋದಿಲ್ಲ. ಭಕ್ತರು ಸುಮ್ಮನೆ ಇಚ್ಛೆ ಪಡೋದಷ್ಟೇ, ಓ ಕೃಷ್ಣನಿಗೆ ನಾನು ಈ ರೀತಿಯಲ್ಲಿ ಒಂದು ಸೇವೆ ಮಾಡ್ಬೇಕು ಅಂತ. ಸೊ ತಕ್ಷಣ ಎಷ್ಟು ಏನ್ ಬೇಕು ಅವ್ರಿಗೆ ಎಲ್ಲ ಕೂಡ ಅಗತ್ಯಗಳು ಇದೆ. ಇವಾಗ ಸಪೋಸ್ ನಿಮಗೆ ಭಗವಂತನಿಗೆ ಒಂದು ದೇವಸ್ಥಾನಕ್ಕೆ ಹೋದಾಗ ಒಂದು ಒಳ್ಳೆ ಹಾರ, ಒಂದು ಹೂವಿನ ಹಾರ ಕೊಡ್ಬೇಕು ಅಂದ್ರೆ ನಿಮ್ಗೆ ಇಷ್ಟ ಆಗುತ್ತೆ. ಒಂದು ಗುಲಾಬಿ ಹಾರ ತುಂಬಾ ಅದು ಅಷ್ಟು ಫ್ರೆಶ್ ಆಗಿರೋದು, ಈ ತರ ಬಣ್ಣದ ಅದು ಸಿಗ್ಬೋದು. ನಿಮ್ಮ ಹತ್ರ ಒಂದ್ಸಲ ಹಣ ಇದ್ರೂ ಸಿಗದೆ ಇರ್ಬೋದು, ಅದು ಆ ಸಮಯ ಅದು ಸೀಸನ್ ಇಲ್ಲದೆ ಇರ್ಬೋದು, ಏನೋ ಆಗಿರ್ಬೋದು ಆ ರೀತಿ. ಸೊ ಹೇಳ್ತಾರೆ, ಅಲ್ಲಿ ನಮಗೆ ಇಚ್ಛೆ ಪಟ್ರೆ ಕೃಷ್ಣನು 1,00,000 ಗುಲಾಬಿಗಳು ಅರ್ಪಣೆ ಮಾಡ್ಬೇಕಂದ್ರೆ ಅಲ್ಲಿ 1,00,000 ಗುಲಾಬಿಗಳು ನಮಗೆ ಸಪ್ಲೈ ಆಗ್ತವೆ. ಏನೇ ಇರ್ಬೋದು, ಅಲ್ಲಿ ವೈಯಕ್ತಿಕವಾಗಿ ಸ್ವಾರ್ಥವಾಗಿ ಏನು ಭೌತಿಕ ಇಚ್ಛೆಗಳು ಯಾರಿಗೂ ಇಲ್ಲ ಮೊದಲಿಗೆ. ಆಮೇಲೆ ಏನಾದ್ರೂ ಇಚ್ಛೆ ಇದ್ರೂ ಅದು ಕೃಷ್ಣನಿಗೆ ಸಂತೋಷ ಮಾಡ್ಲಿಕ್ಕೆ ಆ ಇಚ್ಛೆಗಳಿರ್ತವೆ. ಸೊ ಅಲ್ಲಿ ಅಷ್ಟು ಯಾವುದಕ್ಕೂ ಕೊರತೆ ಇಲ್ಲ, ಎಲ್ಲವೂ ಕೂಡ. ಚಿಂತಾಮಣಿ ಧಾಮ ಅಂದ್ರೆ ಅಲ್ಲಿ ಆಗಿರುವ, ಅಲ್ಲಿ ಕೆಳಗಿರುವ ಇದು ಸ್ಟೋನ್ ಮಾರ್ಬಲ್ಸ್ ಅದು ಹೇಳ್ತಾರೆ ಚಿಂತಾಮಣಿ ಅಂದ್ರೆ ಅಷ್ಟು ಬೆಲೆ ಬಾಳುವ ಇದು ಅಂತ ಹೇಳ್ತಾರೆ. ಅದು
ಅದು ಅದು ನಮ್ಗೆ ಭೌತಿಕ ಜಗತ್ತಿನಲ್ಲಿ ಕಾಣೋದಿಲ್ಲ. ಇಲ್ಲಿ ಡೈಮಂಡ್ಸ್, ಪರ್ಲ್ಸ್ ಏನೇನೋ ಒಂದೊಂದೆಲ್ಲ ಕೇಳ್ತೇವೆ ನಾವು. ಸೊ ಆ ರೀತಿ. ಸೊ ಅದೆಲ್ಲವೂ ಭೌತಿಕ ಜಗತ್ತಿನಲ್ಲಿ ತುಂಬಾ ಬೆಲೆ ಬಾಳುವ ವಸ್ತುಗಳು. ಇದೆಲ್ಲ ಏನೂ ಲೆಕ್ಕಕ್ಕಿಲ್ಲ. ಇದೆಲ್ಲವೂ ಕೂಡ ಭೌತಿಕವಾದ್ದು, ಇದು ನಾಶವಾಗುತ್ತೆ. ಆದ್ರೆ ಆಧ್ಯಾತ್ಮಿಕ ಜಗತ್ತಲ್ಲಿ ಅವೆಲ್ಲ ತುಂಬಾ ಅತ್ಯಮೂಲ್ಯವಾದ ಇದು ಚಿಂತಾಮಣಿ ಧಾಮ ಅಂತ ಹೇಳ್ತಾರೆ. ಸೊ ಅದನ್ನ ಯಾರು ಗೋಲೋಕದಲ್ಲಿ ಪರ್ಟಿಕ್ಯುಲರ್ಲಿ ಹೇಳ್ತಾರೆ, ಯಾರು ಅದನ್ನ ಕೇರ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅದನ್ನ ಲೆಕ್ಕನೇ ಕೊಡೋದಿಲ್ಲ ಅದಕ್ಕೆ ಯಾರು. ತುಂಬಾ ಯಾರ ಹತ್ರ ತುಂಬಾ ಹೆಚ್ಚು ಏನಾದ್ರು ಇದ್ರೆ ಅವರು ಅಷ್ಟು ಅದನ್ನ ಲೆಕ್ಕ ಮಾಡೋದಿಲ್ಲ. ಅದು ವಸ್ತು ಮೇಲೆ ಅವ್ರಿಗೆ ಇದಿಲ್ಲ. ಸೊ ಆ ರೀತಿಯಲ್ಲಿ ಅಷ್ಟು ಬೆಲೆ ಬಾಳುವ ವಸ್ತುಗಳು, ವಜ್ರ ವೈಡೂರ್ಯಗಳು ಆಧ್ಯಾತ್ಮಿಕ ಜಗತ್ತಿನ ಯಾರು ಕೂಡ ಅದನ್ನ ಲೆಕ್ಕವೇ ಮಾಡೋದಿಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಭಗವಂತರ ಕೃಷ್ಣ ಸೇವೆಯಲ್ಲಿ ಮಗ್ನರಾಗಿದ್ದಾರೆ. ಅವ್ರಿಗೆ ಇದು ಯಾಕೋ ಬೆಲೆನೇ ಇಲ್ಲ ಇದಕ್ಕೆ. ಸೊ ಚಿಂತಾಮಣಿ ಧಾಮ, ಚಿಂತಾಮಣಿ ಪ್ರಖರ ಸದ್ಮಸ್ಸು ಕಲ್ಪವೃಕ್ಷ ಲಕ್ಷಾವೃತೇಶು. ಕಲ್ಪವೃಕ್ಷ ಅಲ್ಲಿರುವ ವೃಕ್ಷಗಳು, ಇಲ್ಲಿ ವೃಕ್ಷಗಳು ನಮ್ಗಿದೆ. ಒಂದೊಂದು ಪುಣ್ಯ ವೃಕ್ಷಗಳು ಅಂತ ಹೇಳ್ತಾರೆ. ಯಾಕಂದ್ರೆ ಆ ವೃಕ್ಷಗಳಿಂದ ನಮಗೆ ಏನೋ ಒಂದು ಹಣ್ಣುಗಳು ಸಿಗ್ಬೋದು, ಇಲ್ಲೊಂದು ಹೂವು ಸಿಗ್ಬೋದು, ತರಕಾರಿ ಸಿಗ್ಬೋದು. ಈ ರೀತಿಯ ಒಂದು ಗಿಡಗಳಿದೆ. ಸೊ ಅದರಲ್ಲಿ ಹೇಳೋದು ಸ್ವಲ್ಪ ಪುಣ್ಯ ಆದ್ರೂ ಇದೆ ಆ ಮರಗಳಿಗೆ, ಆ ಜೀವಿಗಳಿಗೆ. ಹಾಗಾಗಿ ಅವರು ಒಂದು ಸಮಾಜಕ್ಕೆ ಒಂದು ಸಹಾಯ ಮಾಡ್ತಾರೆ. ಇನ್ನು ಕೆಲವೊಮ್ಮೆ ಮರಗಳು, ವೃಕ್ಷಗಳು ಇರ್ತವೆ, ಅದು ಏನು ಕೊಡೋದಿಲ್ಲ ನಮ್ಗೆ. ಈ ರೀತಿ ಆಹಾರ ಕೊಡೋದಿಲ್ಲ, ಇನ್ನೇನು ಹೂ ಕೊಡೋದಿಲ್ಲ, ಏನು ಕೊಡೋದಿಲ್ಲ. ಅದು ಕೊನೆಗೆ ಅದನ್ನ ನಾವು ಕಟ್ಟಿಗೆಯಾಗಿ ಉಪಯೋಗಿಸ್ಬೇಕಾಗುತ್ತೆ ಅಷ್ಟೇ. ಅದನ್ನ ಕಡಿದು ಆ ಕಟ್ಟಿಗೆಯಾಗಿ ಅದನ್ನ ಉಪಯೋಗಿಸೋದು ಅಷ್ಟೇ. ಇನ್ನೇನಕ್ಕೂ ಅದು ಲಾಭ ಬರೋದು. ಸೊ ಅದನ್ನ ಸ್ವಲ್ಪ ಹೇಳೋದು, ಸ್ವಲ್ಪ ಇನ್ನ ಸ್ವಲ್ಪ ಹೆಚ್ಚು ಪಾಪವಂತವಾಗಿರುವ ಗಿಡ ಮರಗಳು ಅಂತ ಹೇಳ್ತಾರೆ. ಅಜೀವಿಗಳು ಆ ದೇಹದಲ್ಲಿದೆ. ಸೊ ಅದೇ ಭೌತಿಕ ಜಗತ್ತಿದೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅಲ್ಲಿರುವ ವೃಕ್ಷಗಳೆಲ್ಲರೂ ಕೂಡ ಶುದ್ಧ ಭಕ್ತರು. ಅವರು ಆ ರೀತಿಯಲ್ಲಿ ಅವರು ದೇಹವನ್ನು, ಆಧ್ಯಾತ್ಮಿಕ ದೇಹವನ್ನು ಸ್ವೀಕರಿಸಿ ಅವ್ರು ಕೃಷ್ಣನ ಸಂತೋಷಕ್ಕೋ ಇಲ್ಲಾಂದ್ರೆ ಭಕ್ತರ ಸಂತೋಷಕ್ಕೋ ಅವರು ಏನ್ ಬೇಕಾದ್ರೂ ಕೊಡ್ಬೋದು. ಕಲ್ಪವೃಕ್ಷ ಅನ್ನೋದು ಅದೇನು ಅಲ್ಲಿ ನಮ್ಗೆ ಏನಾದ್ರು ಬೇಕು ಅಂದ್ರೆ, ಇವಾಗ ಅದೇ ಹೇಳಿದ್ದು, ನಮ್ಗೆ ಗುಲಾಬಿ ಹೂ ಇದು ಬೇಕು ಅಂದ್ರೆ ಅದು ಸಪ್ಲೈ ಮಾಡೋ ಒಂದು ಶಕ್ತಿ ಇದೆ. ಇಲ್ಲಾಂದ್ರೆ ಇವಾಗ ಆಹಾರ ಏನಾದ್ರು ತಿನ್ಬೇಕು ಅನ್ಸಿದ್ರೆ, ಅಲ್ಲಿ ಭೌತಿಕವಾಗಿ ಇರಲಿಲ್ಲ, ಅಲ್ಲಿ ತಿನ್ನೋದಂದ್ರೆ ಅಲ್ಲಿ ಪ್ರತಿಯೊಂದನು ಕೃಷ್ಣ ಪ್ರೇಮ, ಅದರ ಒಂದು ಇದು ರುಚಿ, ಅದು ಸ್ಪೆಷಲ್ ಫ್ಲೇವರ್ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಅಲ್ಲಿ ಅದು ಕೊಡೋ ಒಂದು ಶಕ್ತಿ ಇರುವಂತ ಏನು ಭೌತಿಕ ಇಚ್ಛೆಗಳಿದ್ರು ಕೂಡ ಭೌತಿಕ ಇಚ್ಛೆಗಳು ಇಲ್ವೇ ಇಲ್ಲ ಅಲ್ಲಿ ಯಾರಿಗೂ. ಅಲ್ಲಿ ಪೂರೈಕೆ ಮಾಡುವ ಅಲ್ಲಿ ಮರಗಳಿವೆ. ಚಿಂತಾದಿ ಕಲ್ಪವೃಕ್ಷ. ವೇದಗಳಿಗೂ ಕೂಡ ಹಾಗೆ ಹೇಳೋದು ಕಲ್ಪವೃಕ್ಷ. ಯಾಕಂದ್ರೆ ವೇದಗಳ ಜ್ಞಾನದಲ್ಲಿ ನಮ್ಗೆ ಎಲ್ಲವೂ ಸಿಗುತ್ತೆ, ಭೌತಿಕವಾಗಿರ್ಬೋದು, ಆಧ್ಯಾತ್ಮಿಕವಾಗಿರ್ಬೋದು. ಸೊ ಆ ರೀತಿ ವೇದಗಳನ್ನು ಕೂಡ ನಿಗಮ ಕಲ್ಪತರೋ ಗಲಿತಂ ಫಲಮಿದಂ ಅಂತ ಹೇಳೋದು. ವೇದಗಳನ್ನ ಕಲ್ಪತರು ವೃಕ್ಷಕ್ಕೆ ಹೋಲಿಕೆ ಮಾಡ್ತಾರೆ. ಆತರ ನಿಜವಾದ ಕಲ್ಪತರು ವೃಕ್ಷಗಳು ವೈಕುಂಠ ಲೋಕ, ಗೋಲೋಕದಲ್ಲಿ ಲಕ್ಷ ಕೋಟಿ ಸೊ ಆ ಧಾಮ. ಸೊ ಅದು ಬ್ರಹ್ಮ ಸಂಹಿತೆಯಲ್ಲಿ ನಮ್ಗೆ ಸ್ವಲ್ಪ ವಿವರಣೆಗಳು, ಇನ್ನ ಹೆಚ್ಚು ಬೇರೆ ಭಾಗವತ. ಆಮೇಲೆ ಸುರಭಿ ಹಸುಗಳು ಅಂದ್ರೆ ಅದು ನಾವು ಕೇಳಿರ್ತೀವಿ, ಆ ಸ್ಟೋರಿ ಕೇಳಿರ್ತೀವಿ. ಒಂದು ಕಾಮಧೇನು ಇವ್ರ ಹತ್ರ ಇತ್ತು. ಯಾರ ಹತ್ರ? ಅದು ವಿಶ್ವಾಮಿತ್ರ ಅಲ್ಲ, ವಸಿಷ್ಠ. ಸೊ ಅದೇ ಕಾರಣ ಆಗುತ್ತೆ, ವಸಿಷ್ಠ ವಿಶ್ವಾಮಿತ್ರ ಅನ್ನೋದೇ ಮಧ್ಯ ಭೈರತ್ವಕ್ಕೆ. ಸೊ ಆ ರೀತಿಯ ಒಂದು ಹಸು, ಒಂದು ಕಾಮಧೇನು ಹಸು ಅಲ್ಲಿ ಭಗವಂತನ ಧಾಮದಲ್ಲಿ ಹೇಳೋದು, ಅಲ್ಲಿ ಲಕ್ಷ್ಮಿ ಕೋಟಿ ಹಸು, ಸುರಭಿ ಹಸುಗಳು. ಅದು ಕೂಡ ಲೆಕ್ಕ ಇಲ್ಲ. ಕೃಷ್ಣನ ಪರ್ಸನಲ್ ಕಾಲ್ಸ್ ಹೇಳ್ತಾರೆ. ಕೃಷ್ಣನು ತನ್ನ ನಂದ ಮಹಾರಾಜರ ಮಗನಾಗಿ ಅವನು ನೋಡ್ಕೊಳ್ಳುವ ಒಂದು ಹಸುಗಳೇ, ಅದರ ಲೆಕ್ಕನೇ ಎಷ್ಟೋ ಬಿಲಿಯನ್ ಇದೆ ಅಂತ ಹೇಳ್ತಾರೆ. ಅವನ ಸ್ವಂತ, ಮತ್ತೆ ಇನ್ನು ಅವನ ಸ್ನೇಹಿತರು, ಅವರವರ ಇದು ಪ್ರತಿಯೊಂದು ಅಲ್ಲಿ ಲೆಕ್ಕಕ್ಕೆ ಇಲ್ಲ. ಅನ್ಲಿಮಿಟೆಡ್. ಭೌತಿಕ ಜಗತ್ತು ತರ ಒಂದು ಲಿಮಿಟ್ ಅಲ್ಲ, ಅದೇ ಸೇರಿ ಎಲ್ಲ ಅನ್ಲಿಮಿಟೆಡ್. ಅಲ್ಲಿರುವ ವೃಕ್ಷಗಳು, ಅಲ್ಲಿರುವ ಹಸುಗಳಾಗುವುದು ಎಲ್ಲರೂ ಕೂಡ ಭಕ್ತರೇ. ಸೊ ಆ ರೂಪದಲ್ಲಿ ಕೃಷ್ಣನ ಸೇವೆ ಮಾಡಕ್ಕೆ ಅವರು, ಕೃಷ್ಣ ಮತ್ತೆ ಕೃಷ್ಣ ಭಕ್ತರಿಗೆ ಸೇವೆ ಮಾಡ್ತಾರೆ ಅವರೆಲ್ಲ. ಎಸ್. ಆಚಾರ್ಯ ತುಂಬಾ ಚೆನ್ನಾಗಿ ಬರೆಯೋದು ಏನಂದ್ರೆ, ಹರೇ ಕೃಷ್ಣ. ಹೇಳಿ ಮಾತಾಜಿ. ಆಗ್ಲೇ ಕ್ವಶನ್ ಕೇಳಿದ್ರಲ್ಲ, ಅದು ಹೇಳ್ಬೋದಾ ಪ್ರಭುಜಿ? ಸಂಸಾರವನ್ನ ಯಾವ್ದಕ್ಕೆ ಹೋಲಿಸ್ತೀರಿ ಹೇಳ ಪ್ರಭುಜಿ? ಹೇಳಿ ಮಾತಾಜಿ. ಅದು ಈ ಸಂಸಾರವನ್ನು ಕಾಡ್ಗಿಚ್ಚಿಗೆ ಹೋಲಿಸ್ತಾರೆ, ದಾವಾನಲ್ಲ ಅಂತ ಹೇಳ್ತಾರೆ. ನಾನು ಅದೇ ಯೋಚನೆ ಮಾಡ್ತಾರೆ. ಅಂದ್ರೆ ಕಾಡಲ್ಲಿ ಬೆಂಕಿ ಹತ್ಕೊಂಡ್ ಬಿಡುತ್ತೆ, ಆದ್ರೆ ಅದನ್ನ ನಂದಿಸ್ಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ರು ಯಾರಿಗೂ ಸಾಧ್ಯವಾಗುದಿಲ್ಲ. ಅದನ್ನ ನಂದಿಸ್ಲಿಕ್ಕೆ ನಮಗೆ ದೇವರ ಮಳೆಯೇ ಬೇಕು. ಅಂದ್ರೆ ದೇವರ ಒಂದು ಆಶ್ರಯ, ಅಂದ್ರೆ ದೇವರ ಒಂದು ಕೃಪೆ ಬೇಕು. ಅದು ಮಳೆ ಬಂದರೆ ಮಾತ್ರ ಅದು ಅದು ತಣಿಯುತ್ತದೆ ಮತ್ತು ನಂದುತ್ತದೆ. ಇಲ್ಲದಿದ್ದರೆ ಅದು ಹಾಗೆ ಉರಿತಾ ಇರ್ತದೆ. ಅದೇ ತರ ಈ ಸಂಸಾರದಲ್ಲಿ ನಾವು ಉಳಿಬೇಕು ಅಂತಂದ್ರೆ ಆ ಒಂದು ಕಾಡ್ಗಿಚ್ಚಿನಂತ ಸಂಸಾರದಿಂದ ಪಾರಾಗ್ಬೇಕು ಅಂದ್ರೆ ದೇವರಿಂದ ಮಳೆ ತರಿಸ್ಬೇಕು, ದೇವರ ಆಶ್ರಯ ತಗೋಬೇಕು ಅಂತ. ಸಂಸಾರ ಧಾವಾನರ ಲೀಡ ಲೋಕ ಪ್ರಾಣಾಯ ಕಾರುಣ್ಯ ಘನ ಘನತ್ವ.
ಪ್ರಾಪ್ತಸ್ಯ ಕಲ್ಯಾಣ ಗುಣಾರ್ಣವಸ್ಯ ವಂದೇ ಗುರೋ ಶ್ರೀ ಚರಣಾರವಿಂದಂ. ಸೊ ಹೇಳೋದು ಶುದ್ಧ ಭಕ್ತರು ಆಚಾರ್ಯರಾದವರು ಅವರು ನಮಗೆ ಹೇಗೆ ಸಮುದ್ರದಿಂದ ಆ ಸೂರ್ಯ ನೀರು ಹಾವಿಯಾಗಿ ಮಾಡಿ ಮೇಲೆ ನಮ್ಮ ಮೇಲೆ ಅದು ಸುರಿಯುತ್ತೆ ಮಳೆ, ಅದೇ ರೀತಿಯಲ್ಲಿ ಆ ಕೃಪೆ ಅನ್ನೋದು ಅದು ಕೃಷ್ಣನಿಗೆ ಸೇರಿತ್ತು ಭಗವಂತನಲ್ಲಿ. ಆ ಸಮುದ್ರದ ನೀರು ಅದು ಸಮುದ್ರಕ್ಕೆ ಸೇರಿ ನೀರು ಅನ್ನೋದು ಮಳೆ ಅನ್ನೋದು. ಆದ್ರೆ ಅದನ್ನು ಮೋಡಗಳು ಸಮುದ್ರದಿಂದ ತೆಗೆದು ಆ ಶಕ್ತಿ ಇದೆ ಸೂರ್ಯನಿಗೆ, ಹಾಗಾಗಿ ಮೋಡಗಳಾಗಿ ಮಾಡಿ ಅದು ನಮ್ಮ ಮೇಲೆ ನಮಗೆ ಇದು ಕಾಡ್ಗಿಚ್ಚಿ, ಪರ್ಟಿಕ್ಯುಲರ್ಲಿ ಮಳೆ ಬಂದಾಗ ಕಾಡ್ಗಿಚ್ಚಿ ಹೋಗುತ್ತೆ. ನಮ್ಮ ಫೈರ್ ಬ್ರಿಗೇಡ್ ಫೈರ್ ಇಂಜಿನ್ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ, ಅದು ಸಾವಿರಾರು ಫೈರ್ ಇಂಜಿನ್ ತಂದ್ರೂ ಕೂಡ ಅದನ್ನ ಹೋಗ್ಲಾಡ್ಸ್ಲಿಕ್ಕಾಗಲ್ಲ, ಅದು ಮಳೆನೇ ಬರಬೇಕು ಅಂತ ಹೇಳ್ತಾರೆ ಫಾರೆಸ್ಟ್ ಫೈರ್ ಕಾಡ್ಗಿಚ್ಚಿ. ಸೊ ಆ ರೀತಿಯಲ್ಲಿ ಆ ಶುದ್ಧ ಭಕ್ತರು ಆಚಾರ್ಯರು ಗುರುಶ್ಯ ಪರಂಪರೆಯಲ್ಲಿ ಆ ಶುದ್ಧ ಭಕ್ತರು ಬಂದವರು ಅವ್ರು ನಮಗೆ ಆ ಭಗವಂತನಿಂದನೇ ಕೃಪೆ ತೆಗೆದು ನಮಗೆ ಕೃಪೆ ಇದನ್ನು ಕೊಡ್ತಾರೆ. ಧನ್ಯವಾದಗಳು ಮಾತಾಜಿ, ನಾನು ಅದೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ನನಗೂ ಅದೇ ನೆನಪಾಗಿತ್ತು. ಥ್ಯಾಂಕ್ ಯು ಮಾತಾಜಿ. ಆಗ್ಲೇ ಹೇಳ್ಬೇಕು ಅಂದ್ರೆ ನಾನು ಅನ್ಮ್ಯೂಟ್ ಮಾಡ್ಲಿಲ್ಲ. ಹಾ ಮಾತಾಜಿ, ಇನ್ನೇನಾದ್ರೂ ಉದಾಹರಣೆಗಳು ಯಾರು ನೆನಪು ಬಂದ್ರೆ ಹೇಳ್ಬೋದು. ನನಗೆ ಇಷ್ಟು ನೆನಪು ಬಂತು ಈಗ ಹೋಲಿಕೆಗಳು ಕೊಡೋದು. ಅಶ್ವತ್ಥ ವೃಕ್ಷ ಕೃಷ್ಣ ಹೇಳಿದ್ರು, ಅದೇ ರೀತಿಯಲ್ಲಿ ಮಾತಾಜಿ ಹೇಳಿದ್ರು ಕಾಡ್ಗಿಚ್ಚು, ಅದೇ ರೀತಿಯಲ್ಲಿ ಸಮುದ್ರ ಸಮುದ್ರ ಅಂತ ಹೇಳೋದು. ಒಮ್ಮೊಮ್ಮೆ ಈ ಭೌತಿಕ ಸುಖಕ್ಕೋಸ್ಕರ ಅದಕ್ಕೆ ಹೋಲಿಕೆಗಳಿದೆ. ಭೌತಿಕ ಸುಖ ಹೇಗೆ, ಅದರ ಅನುಭವ ಹೇಗೆ ಅನ್ನೋದು ಬೇರೆ ಬೇರೆ ಉದಾಹರಣೆಗಳು, ಅದನ್ನ ನೋಡೋಣ ಇನ್ನೊಂದ್ಸಲ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ನೆಕ್ಸ್ಟ್ ಇನ್ನೊಬ್ರು ಚಾನ್ಸ್ ಕೊಡೋಣ ಮಾತಾಜಿ. ಉಮಾ ಮಾತಾಜಿನ ಹ್ಯಾಂಡ್ ಮಾಡ್ಕೊಂಡಿದ್ರು ಆಗ್ಲೇ, ಓದ್ತಾರೆ ಓದ್ಬೋದು. ನೆಕ್ಸ್ಟ್ ಹರೇ ಕೃಷ್ಣ ಮಾತಾಜಿ, ಓದಿ ಮಾತಾಜಿ ಶ್ಲೋಕ ನೋಡೋಣ. ಓದಿ ಮಾತಾಜಿ. ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಮನಃಷ್ಠ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಈ ಬದ್ಧ ಜಗತ್ತಿನಲ್ಲಿರುವ ಜೀವಿಗಳು ನನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು. ಬದ್ಧ ಜೀವನದಿಂದಾಗಿ ಅವರು ಮನಸ್ಸು ಸೇರಿದಂತೆ 6 ಇಂದ್ರಿಯಗಳೊಡನೆ ಬಹುವಾಗಿ ಕಷ್ಟಪಡುತ್ತಾರೆ. ನಮ್ಮ ಸ್ಥಿತಿ ಕೃಷ್ಣ ಹೇಳ್ತಾ ಇರೋದು. ಈಗ ಬದ್ಧ ಜೀವನದಲ್ಲಿ ನಾವು ಕೃಷ್ಣನ ಅಂಶವಾಗಿದ್ರು, ಕೃಷ್ಣ ಹೇಗೆ ಸಚ್ಚಿದಾನಂದ ಸ್ವರೂಪ, ನಾವು ಕೂಡ ಸಚ್ಚಿದಾನಂದ ಸ್ವರೂಪನೇ, ಅವನ ಭಾಗವಾದ್ದರಿಂದ. ಆದರೆ ನಾವು ಈಗ ಆ ಸ್ಥಿತಿಯಲ್ಲಿ ಇಲ್ಲ. ಈಗ ನಾವು ಕೃಷ್ಣನ ಮರೆತುಬಿಟ್ಟು ನಾವು ಈಗ ಅಜ್ಞಾನದಲ್ಲಿ ನಾವು ಮನಃಷ್ಠಾನಿ ಇಂದ್ರಿಯ ತುಂಬಾ ಕಷ್ಟಪಡ್ತಾರೆ. ಕರ್ಷತಿ, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತೆಲ್ಲ ಈ ನಮ್ಮ ಸಿದ್ಧಾಂತಗಳಿವೆ. ಅದು ಕರೆಕ್ಟ್. ಬದ್ಧ ಜೀವನದಲ್ಲಿ ನಮಗೆ ಆಗಿದೆ, ನಮ್ಮ ಸ್ಥಿತಿ ಆಗಿದೆ. ನಾವು ತುಂಬಾ ಇದರಲ್ಲಿ ಘರ್ಷಣೆ ಆಗ್ತಾ ಇದೆ ನಮಗೆ. ಮಮೈವ ಅಂಶ, ತುಂಬಾ ಇದು ಈ ಶ್ಲೋಕ ಇಂಪಾರ್ಟೆಂಟ್ ಶ್ಲೋಕ, ತುಂಬಾ ಮುಖ್ಯ ಶ್ಲೋಕ. ಎಲ್ಲರೂ ಕೂಡ ಇದನ್ನ ಕಲ್ತ್ಕೊಳ್ಬಹುದು. ಈ ಅಧ್ಯಾಯವೇ ತುಂಬಾ ಜನ ಭಕ್ತರು ಕಲಿತಾರೆ. ಅದೇ ಹೇಳ್ತಾರೆ ಏನದು ಪುರುಷೋತ್ತಮ ಯೋಗ, ಈ ಅಧ್ಯಾಯವೇ ತುಂಬಾ ಭಕ್ತರು ಕಂಠಪಾಠ ಮಾಡ್ತಾರೆ. ಇದರಲ್ಲಿ ಅಧಿಕ ಮಾಸದ ಅಂತ ಏನ್ ಬರುತ್ತೆ, ಅದು 3 ವರ್ಷಕ್ಕೊಮ್ಮೆ ಬಂದಾಗ ಆ ಪ್ರತಿ ದಿವಸನೂ ಇದೊಂದು ಹೇಳೋ ಒಂದು ವಿಧಾನವೇ ಇದೆ ಈ ಒಂದು ಅಧ್ಯಾಯ. ಈ ಶ್ಲೋಕ ಈ ಅಧ್ಯಾಯದಲ್ಲಿ ತುಂಬಾ ಮುಖ್ಯ ಶ್ಲೋಕ. ಇದು ತುಂಬಾ ಶ್ಲೋಕಗಳು ಮುಖ್ಯವಾಗಿದೆ. ಈ ಶ್ಲೋಕ ಕೂಡ ನಮಗೆ ಸಿದ್ಧಾಂತವಾಗಿ ಕೃಷ್ಣ ಹೇಳೋದು, ನಾವು ಕೃಷ್ಣನ ಅಂಶ, ಕೃಷ್ಣನ ಭಾಗ, ಕೃಷ್ಣ ಸೇವಕರು ಅನ್ನೋದಕ್ಕೆ ಇದು ತುಂಬಾ ಸ್ಪಷ್ಟವಾಗಿದೆ. ಮಮೈವ ಅಂಶಃ, ಕೃಷ್ಣ ಹೇಳೋದು ಪ್ರತಿಯೊಂದು ಜೀವಿಯು ನನ್ನ ಅಂಶ. ಕೃಷ್ಣನ ಪೂರ್ಣ, ನಾವು ಅಂಶ. ಆಮೇಲೆ ಜೀವಲೋಕೆ ಜೀವಭೂತ ಸನಾತನಃ, ಶಾಶ್ವತವಾಗಿ ನಾವು ಅಂಶ. ಸೊ ಕೆಲವೊಮ್ಮೆ ಜನರು ನಾವು ಮೋಕ್ಷ ಬಂದ ಮೇಲೆ ನಾನು ದೇವರು ಒಂದೇ ನಾವು ಅಂತ, ನಾನು ದೇವರಾಗ್ಬಿಟ್ಟೆ. ಇಲ್ಲ, ಕೃಷ್ಣ ಇಲ್ಲಿ ಸ್ಪಷ್ಟವಾಗಿ ಸನಾತನವಾಗಿ ನನ್ನ ಅಂಶಗಳೇ ಎಲ್ಲರೂ ಅಂತ ಹೇಳ್ತಾ ಇರೋದು. ಸೊ ಹಾಗೆ ಸ್ಪಷ್ಟವಾಗಿ ಇದು ನಮಗೆ ಭಗವಂತನ ಸಂಬಂಧವು ನಾವು ಅವನ ಅಧೀನವಾಗಿದ್ದೇವೆ ಅಂತ ಇಲ್ಲಿ ತೋರಿಸ್ತಾ ಇದೆ ಶ್ಲೋಕ. ಎಸ್, ಇನ್ನೊಂದು ಓದಿ ಮಾತಾಜಿ, ಉಮಾ ಮಾತಾಜಿ, 8ನೇದು. ಓಕೆ. ಹರೇ ಕೃಷ್ಣ. ಶರೀರಂ ಯದವಾಪ್ನೋತಿ ಯಚ್ಚಾತ್ಯುತ್ಕಾಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯಾತ್. ಗಾಳಿಯು ಗಂಧವನ್ನು ಒಯ್ಯುವಂತೆ ಐಹಿಕ ಜಗತ್ತಿನಲ್ಲಿ ಜೀವಿಯು ತನ್ನ ಜೀವನದ ವಿವಿಧ ಕಲ್ಪನೆಗಳನ್ನು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಒಯ್ಯುತ್ತಾನೆ. ಹೀಗೆ ಅವನು ಒಂದು ಬಗೆಯ ದೇಹವನ್ನು ಪಡೆಯುತ್ತಾನೆ, ಮತ್ತೊಂದು ದೇಹವನ್ನು ಪಡೆಯಲು ಮೊದಲಿನ ದೇಹವನ್ನು ಬಿಡುತ್ತಾನೆ. ಸೊ ಭಗವಂತನ ಇನ್ನೊಂದು ಉದಾಹರಣೆಯಾಗಿ ನಮ್ಗೆ ಹೇಳೋದು, ಗಾಳಿ ಅನ್ನೋದು ಹೇಗೆ ಸುಗಂಧವನ್ನು ತೆಗೆದುಕೊಂಡು ಹೋಗುತ್ತೆ, ಅದೇ ರೀತಿಯಲ್ಲಿ ಒಂದು ಜೀವಿ ಆಕ್ಚುಲಿ ಮನಸ್ಸು, ಬುದ್ಧಿ, ಅಹಂಕಾರ ಅದೇನಿದೆ ಅದು ನಮ್ಮನ್ನು ಕರೆದುಕೊಂಡು ಹೋಗೋದು ನಮ್ಮನ್ನು. ಸೊ ಮನಸ್ಸು, ಬುದ್ಧಿ, ಅಹಂಕಾರ ಅನ್ನೋದು ಒಂದು ಸೂಕ್ಷ್ಮವಾದ ದೇಹ. ಅದು ಬದ್ಧ ಜೀವನದಲ್ಲಿ ನಮಗೆ ಅದು ಮುಚ್ಕೊಳ್ಳುತ್ತೆ. ಅದು ಒಂದು ಭೌತಿಕ ವಸ್ತುನೇ.
ಇಲ್ಲಿ ಮನಸ್ಸು ಬುದ್ಧಿ ಅಹಂಕಾರ, ಭೌತಿಕವಾದ ಮನಸ್ಸು ಬುದ್ಧಿ ಅಹಂಕಾರ. ಆಧ್ಯಾತ್ಮಿಕವಾದ ಮನಸ್ಸು ಬುದ್ಧಿ ಅಹಂಕಾರ ಇದೆ ಆತ್ಮಕ್ಕೆ, ಆದ್ರೆ ಈಗ ವ್ಯಕ್ತವಾಗ್ತಾ ಇರೋದು ಈ ಭೌತಿಕ ಮನಸ್ಸು ಬುದ್ಧಿ ಅಹಂಕಾರದಿಂದ. ಈ ಪಂಚಭೂತಗಳಿವೆ, ನಮ್ಮ ಹೊರದೇಹ, ಇದನ್ನು ನಾವು ತ್ಯಜಿಸ್ಬೇಕು. ಅದು ತ್ಯಜಿಸುವಾಗ ಒಳಗಿರೋ ದೇಹ ಒಂದು ರೀತಿಯ ಬೆಳವಣಿಗೆ, ಒಂದು ರೀತಿಯ ಗುಣ ಪ್ರಭಾವದಲ್ಲಿ ಇರ್ತವೆ. ಸೊ ಅದು ಆ ಇಚ್ಛೆಗಳು ಅದರ ಒಂದು ಕರ್ಮಾನುಸಾರವಾಗಿ ಆ ಇನ್ನೊಂದು ಎಲ್ಲಿ ಹೊರದೇಹ ಬೆಳೆಯುತ್ತೆ, ಆ ತಾಯಿಯ ಗರ್ಭದಲ್ಲಿ ಪ್ರವೇಶವಾಗಿ ಆ ರೀತಿಯ ಒಂದು ನಮಗೆ ದೇಹವನ್ನು ಕೊಡುತ್ತೆ. ಸೊ ಅದು ಎಲ್ಲ ಮನಸ್ಸು ಬುದ್ಧಿ ಅಹಂಕಾರ, ಆ ಗುಣಗಳ ಸಂಪರ್ಕ ಅದು ಯಾವ ಭಾವನೆಯಲ್ಲಿರುತ್ತೆ ಆ ಭಾವನೆಯಿಂದ ನೆಕ್ಸ್ಟ್ ದೇಹ 84 ಲಕ್ಷ ಜೀವರಾಶಿಗಳು ಅಂತ ಹೇಳೋದು. ಸೊ ಅದು ಗೀತೆಯಲ್ಲಿ ಕೃಷ್ಣ ಹೇಳೋದಿಲ್ಲ ನಮ್ಗೆ 84 ಲಕ್ಷ. ಕೃಷ್ಣ ಹೇಳೋದು ಎಷ್ಟೋ ಜೀವಿಗಳಿದ್ದಾರೆ, ಉನ್ನತ ವರ್ಗ, ಮಧ್ಯಮ ವರ್ಗ, ನೀಚ ವರ್ಗ ಅಂತ ಕೃಷ್ಣ ಹೇಳ್ಬಿಡ್ತಾರೆ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥ, ಮಧ್ಯೆ ತಿಷ್ಠಂತಿ ರಾಜಸ ಅಂತ ನೆಕ್ಸ್ಟ್ ಹಿಂದೆ ಅಧ್ಯಾಯದಲ್ಲಿ ನಮ್ಗೆ ಹೇಳಿದ್ರು ಕೃಷ್ಣನ್. ಸೊ ನೀವು ಸತ್ವಗುಣ ಬೆಳೆಸ್ಕೊಂಡ್ರೆ ಉನ್ನತ ಜನ್ಮಗಳು, ಮಧ್ಯದಲ್ಲಿದ್ರೆ ಮಧ್ಯ, ಕೆಳಗಿನ ಇದಾದ್ರೆ ಕೆಳಗೆ ಹೋಗ್ತೀರಾ, ಅದೋ ಗಚ್ಚಂತಿ ಅಂತ ಕೃಷ್ಣ ಹೇಳಿದ್ರು. ಇದರ ವಿವರಣೆ ಬೇರೆ ಬೇರೆ ಪದ್ಮಪುರಾಣದ ಒಂದು ಇದೆ ಹೇಳ್ತಾರೆ. ಅಲ್ಲಿ ಎಕ್ಸಾಕ್ಟ್ ಆಗಿ ಎಷ್ಟು ಜೀವಿಗಳಿದ್ದಾರೆ, ಅಸಿತೀಂ ಚತುರಾಶ್ಚೈವ ಜೀವ ಲಕ್ಷಾಂಸ್ತಾನ್ ಜೀವ ಜಾತಿಷು ಅಂತ ಹೇಳ್ತಾರೆ. ಅಸಿತಿ ಚತುರಾಮ್ ಅಂದ್ರೆ 84 ಲಕ್ಷ ಜೀವರಾಶಿಗಳು ಅಂತ ಹೇಳೋದು. ಸ್ಪೀಶೀಸ್, ಇವಾಗ ನಾವು ಸೈನ್ಸ್ ಸ್ಪೀಶಿ ಅಂದ್ರೆ ಅವರು ಒಂದು ರೀತಿಯ ಲೆಕ್ಕ, ಅವ್ರ ದೇಹದ ಒಂದು ಹೇಗೆ ಬೇರೆ ಬೇರೆ ರೀತಿಯ ಗಾತ್ರಗಳು, ಬೇರೆ ಬೇರೆ ರೀತಿಯ ಒಂದು ಇದೆ, ಅದ್ರ ಮೇಲೆ ಅವ್ರ ಮಾರ್ಫಾಲಜಿ, ಅದ್ರ ಮೇಲೆ ಅವರು ವಿಭಾಗ ಮಾಡ್ತಾರೆ ಬೇರೆ ಬೇರೆ ಜೀವಿಗಳು ಅಂತ. ಆದ್ರೆ ಆಧ್ಯಾತ್ಮಿಕ ಇದು ನಮ್ಮ ವೈದಿಕ ಚಿಂತನೆಯಲ್ಲಿ ಅದಕ್ಕಿಂತ ಹೆಚ್ಚಾಗಿ ಪ್ರಜ್ಞೆಯ ಮೇಲೆ, ನಮ್ಮ ಪ್ರಜ್ಞೆ ಎಷ್ಟು ಬೆಳೆದಿದೆ, ಎಷ್ಟು ವಿಕಾಸವಾಗಿದೆ, ಅದರ ಮೇಲೆ ಇದರ ಒಂದು ಭಾಗಗಳು ಇದು. ಸೊ ಹಾಗೆ ಕೆಳಗೆ ತುಂಬಾ ಕೆಳಗಿರುವ ವಿಕಾಸದಲ್ಲಿ ಬೆಳವಣಿಗೆಯಲ್ಲಿ ಪ್ರಜ್ಞೆ ಅಂದ್ರೆ ಈ ಜಲಚರಗಳು, ಈ ವೃಕ್ಷಗಳು, ಇವೆಲ್ಲ. ಸೊ ನಂತರ ಮೇಲೆ 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 ಕ್ರಿಮಿಕೀಟಗಳು, ಮತ್ತೆ ಪಕ್ಷಿಗಳು, ಮತ್ತೆ ಪಶುಗಳು, ಎಲ್ಲ ಪ್ರಾಣಿಗಳು, ಮತ್ತೆ ಮನುಷ್ಯರಲ್ಲೂ ಕೂಡ 4 ಲಕ್ಷ ಜೀವರಾಶಿಗಳು ಅಂತ ಹೇಳಿ. ಸೊ 4 ಲಕ್ಷ ಅಂದ್ರೆ ಮನುಷ್ಯರು ಸೇರ್ತಾರೆ, ದೇವತೆಗಳು ಸೇರ್ತಾರೆ, ಗಂಧರ್ವರು ಸೇರ್ತಾರೆ, ಕಿನ್ನರ, ಸಿದ್ಧ, ದಾನವರು, ಇವರೆಲ್ಲರೂ ಕೂಡ ಸೇರಿ ಅದು ಅಂತ ಹೇಳೋದು. ಸೊ ಇಲ್ಲಿ ಕೃಷ್ಣ ಹೇಳೋದು ಇದು ನಮ್ಮ ಇದರ ಬೆಳವಣಿಗೆ, ನಮ್ಮ ಒಂದು ಇಚ್ಛೆಗಳು, ನಮ್ಮ ಕರ್ಮಗಳು, ಅದು ಹೇಗೆ ಒಂದು ವಾಸನೆ ಆ ರೀತಿಯಲ್ಲಿ ಭಗವಂತರು ಹೇಳ್ತಾರೆ, ಬೇರೆ ಬೇರೆಯಾಗಿ ಇದೆ. ಸೊ ಆ ರೀತಿಯಲ್ಲಿ ಇದು ಬರೋದು ಅಂತ ಆ ರೀತಿ ಕೃಷ್ಣ ಹೇಳ್ತಾರೆ. ಗಾಳಿಯು ಗಂಧಗಳನ್ನು ಒಯ್ಯುವಂತೆ ಐಹಿಕ ಜಗತ್ತಿನ ಜೀವಿಯು ತನ್ನ ಜೀವನ ವಿವಿಧ ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಒಯ್ಯುತ್ತಾನೆ. ಹೀಗೆ ಅವನು ಒಂದು ಬಗೆಯ ದೇಹವನ್ನು ಪಡೆಯುತ್ತಾನೆ, ಮತ್ತೊಂದು ದೇಹವನ್ನು ಪಡೆಯಲು ಮೊದಲಿನ ದೇಹವನ್ನು ಬಿಡುತ್ತಾನೆ. ಸೊ ಬದ್ಧ ಸ್ಥಿತಿಯಲ್ಲಿ ನಾವು ಹೇಗೆ ಪ್ರವಾಸಗೊಳ್ತಾ ಇದ್ದೇವೆ, ಮೂಲ ಸ್ಥಿತಿಯಲ್ಲಿ ಈ ತರ ಒಂದು ದೇಹದ ಬದಲಾವಣೆ ಪ್ರಶ್ನೆ ಇಲ್ಲ. ಸೊ ಯಾರಿಗೂ ಕೂಡ ಈ ತರ ಆಸೆ ಇಲ್ಲ. ಯಾರಿಗೆ ಇಷ್ಟ ಇದೆ ಎಂಥ ಸ್ಥಿತಿಯಲ್ಲಿದ್ರು ನಾವು ಅಲ್ಲೇ ಹಾಗೆ ಇರೋಣ ಅನ್ಸುತ್ತೆ. ನಮ್ಮ ಇರೋ ಮನೆ ಒಂದು ಪರ್ಮನೆಂಟ್ ಮನೆ ಬೇಕು, ನಮ್ಗೆ ಪರ್ಮನೆಂಟ್ ಜಾಬ್ ಬೇಕು, ಇಲ್ಲಿ ಇರೋ ನಮ್ಮ ಸಂಬಂಧಗಳು ಎಲ್ಲ ಕೌಟುಂಬಿಕ ಸದಸ್ಯರೆಲ್ಲ ಪರ್ಮನೆಂಟ್ ಆಗಿರ್ಬೇಕು ಅನ್ಸುತ್ತೆ. ಇಲ್ಲಿ ನಮಗೆ ಯಾರಿಗೂ ಬದಲಾವಣೆ ಮಾಡೋಕೆ ಇಷ್ಟ ಆಗೋದಿಲ್ಲ ಯಾವ ಸ್ಥಿತಿಯಲ್ಲಿದ್ರು. ಆದ್ರೂ ಕೂಡ ಇಲ್ಲಿ ಭಗವಂತನ ಒಂದು ಮರಣ ಅಂತ ಮಾಡಿರೋದು ಹೇಳ್ತಾರೆ, ಇದು ನಮಗೆ ನಮ್ಮ ಆಧ್ಯಾತ್ಮಿಕ ಸ್ಥಿತಿ ನಮಗೆ ಜಾಗೃತವಾಗ್ಬೇಕು ಅನ್ನೋದಕ್ಕೆ ಭಗವಂತನ ಮಾಡಿರೋದು. ಕೃಷ್ಣನ ಏನ್ ಬೇಕಾದ್ರೂ ಮಾಡ್ಬೋದು, ಭೌತಿಕ ಜಗತ್ತಿನಲ್ಲಿ ಕೂಡ ಅದೇ ರೀತಿಯಲ್ಲಿ ಮರಣವಿಲ್ಲದೆ ಒಂದು ರೀತಿ ಆ ದೇವತೆಗಳಿಗೆ ಆತರ ಅನುಭವನೇ ಆಗುತ್ತೆ. ಎಷ್ಟೋ ವರ್ಷಗಳ ದೀರ್ಘಕಾಲ ಅವ್ರಿಗೆ ಮರಣ ಅಂತಾನೆ ಗೊತ್ತಾಗಲ್ಲ. ಅವ್ರು ಬ್ರಹ್ಮದೇವರಿಗೆ ಅವರ 100 ವರ್ಷ ಅಂದ್ರೆ ನಮ್ಮ 311 ಟ್ರಿಲಿಯನ್ ಇಯರ್ಸ್ಗಳು. ಸೊ ಒಂದ್ ರೀತಿಯಲ್ಲಿ ನೋಡಿದ್ರೆ ಮರಣ ಇಲ್ವೇನೋ ಆತರ ಅನ್ಸುತ್ತೆ. ಸೊ ಆತರ ಇದು ಕೂಡ ಜೀವಿಗಳಿದ್ದಾರೆ ಭೌತಿಕ ಜಗತ್ತಿನಲ್ಲಿ. ಆದ್ರೂ ಕೂಡ ಕೃಷ್ಣನು ವಿಶೇಷವಾಗಿ ಮೃತ್ಯು ಅಂತ ಮಾಡಿರೋದು ಇದೊಂದು ತುಂಬಾ ಯೋಚನೆಯಿಂದ ಭಗವಂತರು ಮಾಡಿರೋದು. ಹೇಗೆ ಮತ್ತೆ ನಮಗೆ ಹೇಗೆ ಒಂದು ಮೀನು ಎಷ್ಟೇ ಅದಕ್ಕೆ ಸುಖ ಸಂತೋಷಕ್ಕೆ ಅಂತ ಅದಕ್ಕೆ ನೀರಿನ ಹೊರಗೆ ಕೊಟ್ಟರು ಕೂಡ ಅದಕ್ಕೆ ಆನಂದ ಅನ್ನೋದಿಲ್ಲ. ಅದು ನೀರಿಗೆ ಹೋಗ್ಲೇಬೇಕು, ಆಗ್ಲೇ ಅದಕ್ಕೆ ಸಹಜ ಸ್ಥಿತಿಯಲ್ಲಿ ಅದರ ಜೀವನ ಆಗಿದೆ. ಸೊ ಅದೇ ರೀತಿಯಲ್ಲಿ ಕೃಷ್ಣನಿಗೆ ಗೊತ್ತು, ನಮ್ಮ ತಂದೆ ಪರಮ ಪುರುಷ ಕೃಷ್ಣನ ಗೊತ್ತು, ನಮಗೆ ಏನೇ ಆದ್ರೂ ಭೌತಿಕ ಜಗತ್ತಿನಲ್ಲಿ ನಮಗೆ ಕೃಷ್ಣನ ಸಂಬಂಧ ಇಲ್ಲದೆ ಅವನ ಒಂದು ಮರೆವಲ್ಲಿ ಇಲ್ಲಿ ಆನಂದ ಇಲ್ಲ ಅಂತ ಗೊತ್ತು ಕೃಷ್ಣನಿಗೆ. ಸೊ ಹಾಗೆ ಕೃಷ್ಣನು ಈ ತರ ಒಂದು ಡಿಸೈನ್ ಮಾಡಿರೋದು ಇದು. ಇಲ್ಲಿ ಮೃತ್ಯು ಅಂತ ಒಂದು ಡಿಸೈನ್ ಮಾಡಿದ್ದಾನೆ, ಮರಣ ಅಂತ. ಸೊ ಆಗ ನಾವು ಮತ್ತೆ ಜಾಗೃತರಾಗಿ ನಾವು ಕಂಡುಕೊಳ್ತೇವೆ, ನಾವು ಪ್ರಶ್ನಿಸ್ತೇವೆ, ಮತ್ತೆ ಇದು ಏನು ಯಾಕೆ ಆಗ್ತಾ ಇದೆ ಅಂತ. ಸೊ ಇದೊಂಥರ ತುಂಬ ಒಂದು ಚಮತ್ಕಾರವಾಗಿ ಭಕ್ತರು ಬೇರೆ ರೀತಿಯಲ್ಲಿ ಹೇಳ್ತಾರೆ, ಮರಣವನ್ನು ಯಾಕೆ ಕೃಷ್ಣನು ಮಾಡಿದ್ದಾನೆ, ಯಾಕೆ ಈ ರೀತಿ. ಸೊ ಇದು ಬೇಕು, ಇದು ಕೃಷ್ಣ ಗೊತ್ತು. ಸಹಜವಾಗಿ ನಮಗೆ ಆನಂದ ಅನ್ನೋದು
ತನ್ನ ಸಂಬಂಧದಲ್ಲಿ ಮಾತ್ರ ಇದೆ, ಕೃಷ್ಣನ ಆಶ್ರಯದಲ್ಲಿ ಮಾತ್ರ ಇದೆ ಅಂತ. ಸೊ ಕೃಷ್ಣನಿಗೆ ಗೊತ್ತಿರೋದ್ರಿಂದ ಕೃಷ್ಣನ ಬೇರೆ ಬೇರೆ ರೀತಿಯಲ್ಲಿ ವ್ಯವಸ್ಥೆಗಳು ಮಾಡಿ ಈ ರೀತಿ ನಮಗೆ ಒಂದು ಇಲ್ಲಿ ಹೇಳ್ತಾ ಇರೋದು ಹೇಗೆ ಯಾಕೆ ಇದಾಗುತ್ತೆ ಇದು ಅಂತ ಇದರೊಂದು ಈ ವಿಚಾರ ಹೇಳ್ತಾ ಇರೋದು. ಸೊ ಹೀಗೆ ನಮ್ಮ ಪುನರ್ಜನ್ಮಗಳು ಹೇಗೆ ಸಿಗ್ತವೆ ಅಂತ ಇನ್ನ ಒಂದು ವಿವರ. ಇನ್ನೊಂದು ಲಾಸ್ಟ್ ಓದ್ಬಿಡಿ ಮಾತಾಜಿ, ಉಮಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಶ್ರೋತ್ರಂ ಚಕ್ಷುಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಜೀವಿಯು ಹೀಗೆ ಇನ್ನೊಂದು ಜಡದೇಹವನ್ನು ಪಡೆಯುತ್ತಾನೆ. ಒಂದು ನಿರ್ದಿಷ್ಟ ಬಗೆಯ ಕಿವಿ, ಕಣ್ಣು, ನಾಲಿಗೆ, ಮೂಗು ಮತ್ತು ಸ್ಪರ್ಶೇಂದ್ರಿಯಗಳನ್ನು ಪಡೆಯುತ್ತಾನೆ. ಇವನ್ನು ಮನಸ್ಸಿನ ಸುತ್ತ ಜೋಡಿಸಿದೆ. ಹೀಗೆ ಅವನು ಇಂದ್ರಿಯ ವಸ್ತುಗಳ ಒಂದು ವಿಶಿಷ್ಟ ಸಮೂಹವನ್ನು ಅನುಭವಿಸುತ್ತಾನೆ. ಎಸ್. ಸೊ ನಮಗೆ ಹಾಗೆ ನಮ್ಮ ಇಚ್ಛೆಗಳ ಪ್ರಕಾರ ನಮಗೆ ಬೇರೆ ಬೇರೆ ದೇಹಗಳು ಸಿಗ್ತವೆ. ಸೊ ಅದು ಈ ರೀತಿಯಲ್ಲಿ ಆನಂದ ಪಡಿಬೇಕು, ನಾನು ಈ ರೀತಿ ತುಂಬಾ ಚೆನ್ನಾಗಿ ನಿದ್ದೆ ಮಾಡಬೇಕು ಅಂದ್ರೆ ಆ ರೀತಿಯ ಒಂದು ಕರಡಿಯ ಒಂದು ದೇಹ ಸಿಗ್ಬೋದು, ತಿಂಗಳ ಗಟ್ಟಲೆ ನಾವು ನಿದ್ದೆ ಮಾಡ್ಬೋದು. ಇಲ್ಲಾಂದ್ರೆ ಒಂದು ರೀತಿಯ ಆಹಾರಗಳು, ಬೇರೆ ಬೇರೆ ರೀತಿಯ ಆಹಾರ, ತಾಮಸಿಕ ಆಹಾರವನ್ನು ನಾವು ತಿನ್ನೋ ಒಂದು ಇದು ಹೆಚ್ಚು ಮಾಡ್ಕೊಂಡ್ರೆ ನಮಗೆ ಇದು ಹಂದಿ ಆ ಥರ ದೇಹನೂ ಸಿಗ್ಬೋದು. ಸೊ ಹಂದಿಗೆ ಎಲ್ಲ ಒಂದೇ, ಅದು ಮಲವೂ ಒಂದೇ, ಅದು ಹಲವಾನು ಒಂದೇ. ಸೊ ಆ ರೀತಿಯಲ್ಲಿ ನಮ್ಮ ದೇಹಗಳು, ನಮ್ಮ ರುಚಿಗಳು, ನಮ್ಮ ಇಚ್ಛೆಗಳು, ನಮ್ಮ ಕರ್ಮಗಳ ಅನುಸಾರವಾಗಿ ಇದು ನಮಗೆ ಸಿಗುವಂಥದ್ದು ಇದು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಎಸ್, ಧನ್ಯವಾದಗಳು ಮಾತಾಜಿ. ನೆಕ್ಸ್ಟ್ ರಾಧಾ ಮಾತಾಜಿ ಅವರು ಓದ್ಬೋದು ಅನ್ಸುತ್ತೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ರಾಧಾ ಮಾತಾಜಿ. ನಮಸ್ತೆ ಮಾತಾಜಿ. ಗುರುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓದಿ ಮಾತಾಜಿ. ಓಕೆ. ಹತ್ತನೇದಲ್ವಾ ಗುರುಜಿ? ಹತ್ತನೇದು. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾನು ಪಶ್ಯಂತಿ ಜ್ಞಾನ ಚಕ್ಷುಷಃ. ಜೀವಿಯು ತನ್ನ ದೇಹವನ್ನು ಹೇಗೆ ಬಿಡಬಲ್ಲ? ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಅವನು ಯಾವ ಬಗೆಯ ದೇಹವನ್ನು ಅನುಭವಿಸುತ್ತಾನೆ. ಇದೆಲ್ಲವನ್ನು ಮೂಢರು ಅರ್ಥ ಮಾಡಿಕೊಳ್ಳಲಾರರು. ಆದರೆ ಜ್ಞಾನದಲ್ಲಿ ಶಿಕ್ಷಣ ಪಡೆದ ಕಣ್ಣುಗಳಿರುವವನು ಇದೆಲ್ಲವನ್ನು ಕಾಣಬಲ್ಲ. ನೆಕ್ಸ್ಟ್ ಓದ್ಬಿಡಿ ಮಾತಾಜಿ. ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನೋ ನೈನಂ ಪಶ್ಯಂತ್ಯಚೇತಸಃ. ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯಾಗಿದ್ದು ಪ್ರಯತ್ನ ಪಡುತ್ತಿರುವ ಆಧ್ಯಾತ್ಮಿಕವಾದಿಗಳು ಇದೆಲ್ಲವನ್ನು ಸ್ಪಷ್ಟವಾಗಿ ಕಾಣಬಲ್ಲರು. ಆದರೆ ಯಾರ ಮನಸ್ಸು ಬೆಳೆದಿಲ್ಲವೋ ಮತ್ತು ಯಾರ ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯನ್ನು ಪಡೆದಿಲ್ಲವೋ ಅವರು ಪ್ರಯತ್ನ ಪಟ್ಟರೂ ಏನಾಗುತ್ತಿದೆ ಎನ್ನುವುದನ್ನು ಕಾಣಲಾರರು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಎಸ್. ಸೊ ಕೃಷ್ಣ ಹೇಳ್ತಾ ಇರೋದು ಇದು ಆತ್ಮ ಹೇಗೆ ನಾವು ಒಂದೊಂದು ದೇಹದಿಂದ ನಾವು ಇನ್ನೊಂದು ದೇಹಕ್ಕೆ ಹೋಗ್ತೇವೆ ಈ ವಿಚಾರವನ್ನು ಈ ಭಗವದ್ಗೀತೆ ಈ ರೀತಿಯ ಒಂದು ವೈದಿಕ ಗ್ರಂಥಗಳಿಂದ ಕೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಜ್ಞಾನಚಕ್ಷು ಅಂದ್ರೆ ನಮ್ಮ ಕಣ್ಣುಗಳು ಬುದ್ಧಿ ಜ್ಞಾನದಿಂದ ತುಂಬಿರುವಂಥದ್ದು. ಶಾಸ್ತ್ರಚಕ್ಷು ಅಂತ ಅರ್ಥ ಹೇಳ್ತಾರೆ ಒಂದೊಂದ್ಸಲ. ಶಾಸ್ತ್ರದ ಮೂಲಕ ಈ ರೀತಿ ನೋಡ್ಬೇಕು. ಇಲ್ಲ ನಾವು ಎಲ್ಲ ನೋಡ್ಬೇಕು, ಹೇಗೆ ಇದು ನನಗೆ ಹೇಗೆ ನಾನು ನಂಬೋದಿಲ್ಲ, ನಾನು ಹಿಂದೆ ಜನ್ಮ ನೆನಪಿಲ್ಲ ನನಗೆ. ಸೊ ಈ ರೀತಿ ನಾವು ನಾವು ಸುಳ್ಳು ಇದನ್ನ ವಾದಗಳನ್ನು ಕೊಡ್ಬೋದು ನಾವು. ಆದರೆ ಶಾಸ್ತ್ರಗಳು ಕೊಟ್ಟಿರೋ ಒಂದು ನಿರ್ದೇಶನ ಮತ್ತೆ ಈ ಭಗವಂತನ ಹೇಳಿರೋ ಒಂದು ಜ್ಞಾನದ ಇದು ನಾವು ಅಭ್ಯಾಸ ಇದ್ರ ಮೂಲಕ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಇಲ್ಲಾಂದ್ರೆ ನಾನು ನಂಬೋದಿಲ್ಲ, ಆತ್ಮ ಎಲ್ಲಿದೆ, ಪುನರ್ಜನ್ಮ ಎಲ್ಲಿದೆ, ಯಾರು ನೋಡಿದವರು, ಈ ರೀತಿ ಇದೆಲ್ಲ ಕಟ್ಟು ಎಷ್ಟೆಷ್ಟೋ ನಾವು ಅನ್ಕೊಳ್ಬೋದು. ಅದ್ರ ಇಲ್ಲಿ ಕೃಷ್ಣ ಹೇಳ್ತಾ ಇರೋದಿಲ್ಲಿ ಆ ಪಥ, ಅದು ಭಕ್ತಿಯ ಪಥದಲ್ಲಿ ಆ ಯೋಗ ಪದ್ಧತಿ ಅದನ್ನ ಅಭ್ಯಾಸ ಮಾಡಿದಾಗ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಸಿಗುತ್ತೆ. ನಾವು ಫಸ್ಟಿಗೆ ಇದೆಲ್ಲ ನಂಬಿಕೆ ಇಲ್ಲ, ಆದರೆ ಕ್ರಮೇಣವಾಗಿ ಈ ಎಲ್ಲ ಭಗವಂತ ನಾಮ ಜಪ ಮಾಡುವಾಗ ರೀತಿಯಲ್ಲಿ ಮತ್ತೆ ಆ ನಿಯಮಗಳನ್ನ ಪಾಲನೆ ಮಾಡೋ ರೀತಿಯಲ್ಲಿ ನಮಗೆ ಹೆಚ್ಚೆಚ್ಚು ನಮಗೆ ಇದು ಸರಿ, ಇದು ಹೌದು, ನಾವು ದೇಹ ಅಲ್ಲ, ನಾವು ಇನ್ನು ಆತ್ಮ, ನಮ್ಮ ಅಸ್ತಿತ್ವ ಬೇರೆದು. ಯಾಕಂದ್ರೆ ಇಂದ್ರಿಯಗಳ ಒತ್ತಡದಲ್ಲಿ ನಮಗೆ ಇದೆಲ್ಲ ಏನು ಗೊತ್ತಾಗಲ್ಲ. ಸೊ ಈಗ ಕೆಳ ಜನ್ಮದಲ್ಲಿ ಪ್ರಾಣಿ ಜನ್ಮ, ಇನ್ನೊಂದು ಜನ್ಮದಲ್ಲಿ ಇಂದ್ರಿಯಗಳ ಒತ್ತಡ ಎಷ್ಟಿರುತ್ತೆ ಅಂದ್ರೆ ಅವುಗಳಿಗೆ ಇದರ ಚಿಂತನೆ ಅನ್ನೋದಿಲ್ಲ. ಮನುಷ್ಯ ಜನ್ಮದಲ್ಲಿ ಭಗವಂತನ ಆ ಶಕ್ತಿ ಪ್ರತಿಯೊಬ್ಬರು ಕೊಟ್ಟಿದ್ದಾನೆ. ಅದನ್ನು
ನಾವು ಪ್ರತಿಯೊಬ್ಬರು ಸರಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ಆತ್ಮ ಸಾಕ್ಷಾತ್ಕಾರ ನೆಲೆಯಾಗಿದ್ದು ಪ್ರಯತ್ನ ಪಡ್ತಿರೋ ಆಧ್ಯಾತ್ಮಿಕಗಳು ಇದೆಲ್ಲವನ್ನು ಸ್ಪಷ್ಟವಾಗಿ ಕಾಣಬಲ್ಲರು. ಆಕ್ಚುಲಿ ಹೇಳ್ತಾರೆ ಆ ತರ ಒಂದು ವೈದಿಕ ಗ್ರಂಥಗಳು, ಒಂದೊಂದು ಜ್ಯೋತಿಷ್ ಶಾಸ್ತ್ರಗಳು ಇವೆ. ಅದನ್ನ ನಾವು ಇದ್ ಮಾಡಿದ್ರೆ ನಾವು ಏನು ಹಿಂದೆ ಜನ್ಮದಲ್ಲಿ ಭೃಗು ಸಂಹಿತಾನೋ ಆತರ ಹೇಳ್ತಾರೆ ಆಚಾರ್ಯ ಶಿಲಪ್ರಭು. ಆತರ ಒಂದು ಪುಸ್ತಕ ಇದೆ. ಅದನ್ನ ನಾವು ಅದರ ಪ್ರಕಾರವಾಗಿ ನಮ್ಮ ಹಿಂದಿನ ಜನ್ಮ ಏನು ಅಂತ ಕೂಡ ಲೆಕ್ಕಾಚಾರ ಮಾಡ್ಬೋದು. ಇವಾಗ ಯಾರು ಅದರಲ್ಲಿ ಪರಿಣತಿ ಹೊಂದಿದ್ದಾರೆ ಗೊತ್ತಿಲ್ಲ, ತುಂಬಾ ಕಡಿಮೆ ಆ ತರ ಒಂದು ವೇದ ನಿಪುಣ ವ್ಯಕ್ತಿಗಳು ಬ್ರಾಹ್ಮಣರು ಕಲಿಯುಗದಲ್ಲಿ. ಇಲ್ಲಾಂದ್ರೆ ಆ ತರ ಇದೆ ಅಂತ ಹೇಳ್ತಾರೆ. ಭೃಗು ಸಂಹಿತ ಪ್ರಕಾರವಾಗಿ ಲೆಕ್ಕ ಮಾಡ್ಬೋದು ನಮ್ಮ ಹಿಂದೆ ಜನ್ಮ ಏನು ಅಂತ. ಇಲ್ಲಾಂದ್ರೆ ಈಗಲೂ ಕೂಡ ಅದೇ ಒಂದೊಂದು ಜ್ಯೋತಿಷಾಸ್ತ್ರ ಪಾರಂಗತರಾದವರು ಅವ್ರು ಎಲ್ಲಿ ಹುಟ್ಟುತ್ತಾರೆ, ನೆಕ್ಸ್ಟ್ ಹುಟ್ಟಿದ್ದಾರೆ ಅಂತ ಹೇಳೋದು ಶಕ್ತಿ ಕೂಡ ಇದೆ. ಆ ತರ ಒಂದು ವೇದ ವಿಜ್ಞಾನಗಳು ಇವೆ. ಆದ್ರೆ ಇವತ್ತು ಅದೆಲ್ಲ ಅಷ್ಟು ಯಾರು ನಿಪುಣತೆ ಪಡೆದವರಿಲ್ಲ. ಎನಿವೆ, ನಮಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ, ದೇಹಿನೋ ಅಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹ ಅಂತರ ಪ್ರಾಪ್ತಿ ಧೀರಸ್ತತನ ಮುಖ್ಯತಿ. ಸೊ ಕೃಷ್ಣನು ಸ್ಪಷ್ಟವಾಗಿ 2ನೇ ಅಧ್ಯಾಯದಲ್ಲಿ ಮೊದಲ ಪಾಠ ಆತ್ಮದ ಜ್ಞಾನ ಕೊಡುವಾಗಲೇ ಪುನರ್ಜನ್ಮವಿದೆ. ಅದು ಈ ದೇಹದಲ್ಲೇ ಹೇಗೆ ಆತ್ಮ ದೇಹಗಳನ್ನು ಬದಲನೆ ಮಾಡ್ತಾ ಇದ್ದಾನೆ, ಹೇಗೆ ಚಿಕ್ಕ ತಾಯಿಯ ಗರ್ಭದಲ್ಲಿದ್ದ ಒಂದು ಶಿಶು, ನಂತರ ಒಂದು ಮಗು, ನಂತರ ಒಂದು ಯುವಕ, ಒಂದು ವೃದ್ಧಾವಸ್ಥೆಯಲ್ಲಿ ದೇಹ ಬದಲಾವಣೆ ಸಂಪೂರ್ಣವಾಗ್ತಾ ಇದೆ. ಆದ್ರೂ ವ್ಯಕ್ತಿ ಒಬ್ಬನೇ. ಸೊ ಇಲ್ಲೇ ಆ ದೇಹಗಳು ಮರಣ ಹೊಂದಿದ್ದಾಗೆ ಆ ಶಿಶುವಿನ ದೇಹ ಶೈಶತ್ವದಲ್ಲಿ ಮತ್ತೆ ಮಗುವಿನ ದೇಹ ಮೃತವಾಗಿದೆ. ಆ ರೀತಿಯಲ್ಲಿ ಕೃಷ್ಣ ನಮಗೆ ಆತ್ಮ ಮತ್ತೆ ಈ ಒಂದು ದೇಹವನ್ನು ಪ್ರವೇಶಿಕೊಳ್ತವೆ ಅಂತ ಹೇಳಿದ್ದು ಮೊದಲಿಗೆ ಅಲ್ಲಿಂದ ಪಾಠ ಕೃಷ್ಣ ಶುರು ಮಾಡ್ತಾರೆ. ಸೊ ಭಗವಂತನು ಅಷ್ಟು ಅವನಿಗೆ ದೊಡ್ಡ ಅಧಿಕಾರಿ, ಪ್ರಮಾಣವಾದ ವ್ಯಕ್ತಿ ಇಲ್ಲ, ಸುಪ್ರೀಂ ಅಥಾರಿಟಿ. ಸೊ ನಾವು ಅಲ್ಲಿಂದ ನೋಡಿ ಕೇಳಿ ನಾವು ಇದನ್ನು ಸ್ವೀಕರಿಸಬೇಕಿದೆ ಮೊದಲು. ಹೌದು, ಇಲ್ಲಾಂದ್ರೆ ನಮ್ಗೆ ಹೇಗೆ ನಾವು ಇದನ್ನ ಈ ಜ್ಞಾನವನ್ನು ತಿಳ್ಕೊಳ್ಳೋದು. ಸೊ ನಮ್ಮ ಇದೇನೆ ನಾವು ಅನ್ವೇಷಣೆ ಮಾಡ್ಕೊಂಡ್ರೆ ನಮಗಿರುವ ಒಂದು ರೀತಿಯ ಇಚ್ಛೆಗಳು, ಸೊ ಇದು ಎಲ್ಲಿಂದ ಬರ್ತಾ ಇದ್ದೇವೆ? ಎಷ್ಟೋ ಇಚ್ಛೆಗಳು ಈ ಜನ್ಮದಲ್ಲೂ ಅಲ್ಲ, ಅದು ಹಿಂದಿನ ಜನ್ಮದಿಂದಾನೇ ಬಂದಿರ್ಬೇಕು. ನಮಗೆ ಒಂದು ಚಟಗಳು ಒಂದೇನೋ ಇರ್ಬೋದು, ಒಂದು ಅಭ್ಯಾಸಗಳು. ಸೊ ಇದು ಎಲ್ಲಿ ಇಷ್ಟು ತೀವ್ರವಾಗಿ ಇಷ್ಟು ಇದಾಗಿದೆ ನಮ್ಮ ಇಚ್ಛೆಗಳು, ಈ ರೀತಿ ಇನ್ನೊಂದು ಅಭ್ಯಾಸಗಳು, ನಮ್ಗೆ ಶೋಧನೆ ಮಾಡೋದು ಗೊತ್ತಾಗುತ್ತೆ. ಅದು ಈ ಜನ್ಮದ ಅಷ್ಟೇ ಸಾಧ್ಯ ಇಲ್ಲ, ಅದು ಎಷ್ಟೋ ಜನ್ಮಗಳಿಂದ ಇರಬೇಕು ಅಂತ ಗೊತ್ತಾಗುತ್ತೆ. ಸೊ ಈ ರೀತಿಯಲ್ಲಿ ನಮ್ಮ ಅನ್ವೇಷಣೆ ಮಾಡ್ಕೊಂಡಾಗ ನಮ್ಮ ಒಂದು ಪ್ರತಿಯೊಬ್ಬರ ನಮ್ಮ ವ್ಯಕ್ತಿತ್ವ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ, ಹೌದು ಹಿಂದೆ ಜನ್ಮ ಇದೆ ಅಂತ ಗೊತ್ತಾಗುತ್ತೆ. ಬೇರೆ ಬೇರೆ ರೀತಿಯಲ್ಲಿ ಆಚಾರ್ಯರು ಅದಕ್ಕೆ ಈ ಶಾಸ್ತ್ರಗಳು ನಮಗೆ ಉದಾಹರಣೆ ಕೊಟ್ಟು ನಮಗೆ ಹೇಳೋದು, ಹೌದು ಪುನರ್ಜನ್ಮವಿದೆ. ಮತ್ತೆ ನಮ್ಮ ಒಂದು ಭಗವಂತನ ಮರೆವು ಇರೋದ್ರಿಂದ ಈ ರೀತಿಯ ಒಂದು ಜನ್ಮಗಳು ಈ ಭೌತಿಕ ಜಗತ್ತಿನಲ್ಲಿ ಮುಂದೆ ಹೋಗ್ತಾ ಇದೆ. ಸೊ ಹೇಳ್ತಾರೆ ಆಚಾರ್ಯ, ಇನ್ನೊಂದು ಒಳ್ಳೆ ಉದಾಹರಣೆ ಕೊಡ್ತಾರೆ. ಪ್ರತಿಯೊಂದು ಜೀವಿಯಲ್ಲೂ ಆ ಮಗು ಅನ್ನೋದು ಹುಟ್ಟಿದ ತಕ್ಷಣ ತಾಯಿಯ ಇದು ಹಾಲು ಎಲ್ಲಿ ಅದು ಇದು ಸಿಗುತ್ತೆ ಅಲ್ಲಿ ಹೋಗುತ್ತಂತೆ. ಸೊ ಹೇಳ್ತಾರೆ, ಅದಕ್ಕೆ ಯಾರು ಹೇಳ್ಕೊಟ್ರು ಆ ರೀತಿಯಲ್ಲಿ? ಅದಕ್ಕೆ ಆಹಾರ ಅನ್ನೋದು ತಾಯಿಯ ಇದರಿಂದ ಎಲ್ಲಿ ಇದೆ, ಅದರಿಂದ ಬ್ರೆಸ್ಟ್ ಮಿಲ್ಕ್ ನಾವೇನ್ ಹೇಳ್ತೇವೆ, ಅದರಿಂದ ಸಿಗೋದು ಎದೆ ಹಾಲು. ಅದು ಹೇಗೆ ಅಂದ್ರೆ ಪ್ರತಿಯೊಂದು ಮಗುವು ಅದೊಂದು ಇದಿದಂತ. ಸೊ ಅಂದ್ರೆ ಹೇಳ್ತಾರೆ, ಸೈನ್ಸ್ ಅಲ್ಲೆಲ್ಲ ಒಂದೊಂದು ಪದಗಳು ಉಪಯೋಗಿಸ್ಬಿಡ್ತಾರೆ, ಇನ್ಸ್ಟಿಂಕ್ಟ್ ಅಂತ ಹೇಳ್ತಾರೆ. ಅವ್ರಿಗೆ ಎಷ್ಟೊಂದು ವಿವರಿಸ್ಲಿಕ್ಕೆ ವಿವರಿಸ್ಲಿಕ್ಕೆ ಆಗೋದಿಲ್ಲ, ಕಾರಣ ಕೊಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವ್ರು ಏನೋ ಒಂದು ಪದಗಳು ಉಪಯೋಗಿಸ್ಬಿಟ್ಟು ಅದು ಇಂಟ್ಯೂಷನ್ನು ಇನ್ಸ್ಟಿಂಕ್ಟ್ ಏನೋ ಉಪಯೋಗಿಸ್ತಾರೆ. ಆಕ್ಚುಲಿ ಅದೇನಂದ್ರೆ ಆಚಾರ್ಯರು ಹೇಳ್ತಾರೆ, ಹಿಂದೆ ಅದರ ಅನುಭವ ಇದೆ, ನಮ್ಗೆ ಆ ಜ್ಞಾನ ಇದೆ. ಸೊ ಇಲ್ಲಿ ಈ ರೀತಿಯಲ್ಲಿ ನನಗೆ ಆಹಾರ ಸಿಗುತ್ತೆ ಅಂತ. ಸೊ ಹಾಗೆ ಅದು ಹುಡ್ಕೋದು ಮತ್ತೆ ಅದು ಪಡೆಯೋದು. ಸೊ ಆ ರೀತಿಯಲ್ಲಿ ನಮ್ಗೆ ತಿಳಿಯೋದು, ಇದು ಹಿಂದಿನ ಜನ್ಮದಲ್ಲ ಅನುಭವದಿಂದ ಆಗೋದು. ಹಿಂದಿನ ನಮ್ಗೆ ಯಾವಾಗಾದ್ರೂ ಎಲ್ಲಾದ್ರೂ ಒಂದು ಪ್ರದೇಶಕ್ಕೆ ಹೋದ್ರೆ ನಾವು ಅಲ್ಲಿ ಹೋದ ತಕ್ಷಣ ಮನೆಯಲ್ಲಿ ನಮ್ಗೆ ಗೊತ್ತು, ಆ ಮನೆಯಲ್ಲಿ ಇಲ್ಲಿ ಮನೆ ಇಲ್ಲಿ ಟಾಯ್ಲೆಟ್ ಇದೆ, ಇಲ್ಲಿ ರೂಮ್ ಇದೆ. ಯಾಕಂದ್ರೆ ಆ ಮನೆಗೆ ಬಂದಿರ್ಬೋದು ನಾವು ಎಷ್ಟೊಂದು 10 ವರ್ಷದಿಂದ 20 ವರ್ಷದಿಂದ ಬಂದಿರ್ಬೋದು. ಸೊ ಅದೇ ರೀತಿಯಲ್ಲಿ ಆ ನೆನಪು ಅದು ಜನ್ಮಾಂತರ ನೆನಪಿರೋದ್ರಿಂದ ಆ ಮಗು ಆಹಾರ ತನಗೆಲ್ಲ ಸಿಗುತ್ತೆ ಮತ್ತೆ ಹೋಗೋದಕ್ಕೆ ಅದು ಪ್ರಯತ್ನ ಪಟ್ಟು ಅದು ತಗೊಳ್ತದೆ. ಸೊ ಅಂತ ಹೇಳ್ತಾರೆ, ಆ ನೆನಪು ಅನ್ನೋದು ಇದೆ ಅದಕ್ಕೆ. ಸೊ ಇನ್ನೊಂದು ನಾವೆಲ್ಲ ಬಾಲ ಮೇಧಾವಿ ಏನಿವೆ ಅದಿರ್ಲಿ. ಆದರೆ ಯಾರು ಈ ಆಧ್ಯಾತ್ಮಿಕ ಈ ಪಥದಲ್ಲಿ ಇಲ್ವೋ ಅವ್ರಿಗೆ ಇದು ತಿಳಿಯೋದಿಲ್ಲ, ಅವ್ರು ಮೂರ್ಖರು ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇರ್ತಾರೆ. ಆತ್ಮಸಾಕ್ಷಾತ್ಕಾರದ ನೆಲೆಯಾಗಿದ್ದು ನೆಲಾದವ್ರಿಗೆ ಇದು ಈಸಿಯಾಗಿ ಗೊತ್ತಾಗುತ್ತೆ, ಅದು ಇಲ್ಲದೆ ಇರೋರಿಗೆ ಇದು ಗೊತ್ತಾಗುವ ಪ್ರಯತ್ನ ಪಟ್ಟರು ಗೊತ್ತಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅಕೃತಾತ್ಮನಃ. ಸೊ ಆಚಾರ್ಯರು ಇನ್ನೊಂದು ಕಮೆಂಟೇಶನ್ ಎಂಬ ಭಾವಾರ್ಥದಲ್ಲಿ ಕೊಡೋದು, ಇದು ಸರಿಯಾದ ಮಾರ್ಗದರ್ಶನ. ಈ ಭಗವದ್ಗೀತಾ ನಾವು ಯಥಾವತ್ತವಾಗಿ ಗುರುಷ್ಯ ಪರಂಪರೆಯಲ್ಲಿ ಕೇಳಿದಾಗ ಇದು ವಿಷಯ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಬೇರೆ ಇದರಲ್ಲಿ ಒಮ್ಮೆ ನಾವು ಅದರಲ್ಲಿ ತುಂಬಾ ಒಂದು ಆಕ್ಟಿವ್ ಆಗಿರ್ಬೋದು, ಆ ಸಂಸ್ಥೆಗಳಲ್ಲಿ ಆ ಒಂದು
ಆಚರಣೆಗಳಲ್ಲಿ. ಆದರೆ ಅದು ಸರಿಯಾದ ಒಂದು ಪಾರಂಪರಿಕವಾಗಿ ಜ್ಞಾನ ಇಲ್ಲದೆ ಇರೋದ್ರಿಂದ ತುಂಬಾ ಸಂಶಯಗಳೇ ಇರ್ತವೆ, ಸರಿಯಾದ ಇದು ಇದಿರೋದಿಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ. ಸಾರಿಗೆಯಲ್ಲಿ ಕೂಡ ಆಚಾರ್ಯರು ತುಂಬಾ ಚೆನ್ನಾಗಿ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ. ಯೋಗಿಗಳ ಸಂಘಗಳೆಂದು ಕರೆಸಿಕೊಳ್ಳುವ ಎಷ್ಟೋ ಸಂಘಗಳಿವೆ, ಆದರೆ ಆತ್ಮಸಾಕ್ಷಾತ್ಕಾರದ ವಿಷಯದಲ್ಲಿ ಅವರು ಕುರುಡರು. ಅವರು ಯಾವುದೋ ಬಗೆಯ ಅಂಗ ಸಾಧನೆಯ ಹುಚ್ಚಿಗೆ ಬಿದ್ದವರು. ದೇಹವು ದೃಢವಾಗಿದ್ದು ಆರೋಗ್ಯದಿಂದಲೇ ಸಾಕು, ಅವರು ತೃಪ್ತಿ ಪಟ್ಟುಕೊಳ್ಳುತ್ತಾರೆ. ಸೊ ಅದಕ್ಕೆ ಇಲ್ಲಿ ಕೃಷ್ಣ ಯತಂತೋಪಿ ಅಕೃತಾತ್ಮನಃ ಎಂದು ಕರೆಯಲಾಗುತ್ತೆ ಆಚಾರ್ಯ ಹೇಳ್ತಾರೆ. ಎಸ್, ನೆಕ್ಸ್ಟ್ ಮಾತಾಜಿ ರಾಧಾ ಮಾತಾಜಿ ನೀವು ಓದಿದಿರಿ, ಧನ್ಯವಾದಗಳು. ಶ್ರೀಧರ್ ಪಂಡಿತ್ ಅವರಿಗೆ ಚಾನ್ಸ್ ಕೊಡೋಣ. ಶ್ರೀಧರ್ ಪಂಡಿತ್ ಅವರೇ ಓದಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಯದಾದಿತ್ಯ ಗತಂ ತೇಜೋ ಜಗದ್ ಭಾಸಯತೆ ಕಿಲಂ ಯಚ್ಛಂದಮಸಿ ಯಚ್ಛಾಗ್ನೌತ ತೇಜೋ ವಿದ್ಧಿ ಮಾಮಕಂ. ಇಡೀ ಜಗತ್ತಿನಿಂದ ಕತ್ತಲನ್ನು ಚದುರಿಸುವ ಸೂರ್ಯನ ತೇಜಸ್ಸು ನನ್ನಿಂದ ಬರುತ್ತದೆ, ಚಂದ್ರನ ತೇಜಸ್ಸು ಅಗ್ನಿಯ ತೇಜಸ್ಸು ನನ್ನಿಂದ ಬರುತ್ತದೆ. ನೆಕ್ಸ್ಟ್ ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಃ ಮೋಜಸ ಉಷ್ಣಾಮಿ ಚೋಷಧಿ ಸರ್ವಾಹ ಸೋಮೋ ಭೂತ್ವಾ ರಸಾತ್ಮಕಃ. ನಾನು ಪ್ರತಿಯೊಂದು ಲೋಕವನ್ನು ಪ್ರವೇಶಿಸುತ್ತೇನೆ ಮತ್ತು ನನ್ನ ಶಕ್ತಿಯಿಂದ ಅವು ತಮ್ಮ ಪಥದಲ್ಲಿ ಉಳಿಯುತ್ತವೆ. ನಾನು ಚಂದ್ರನಾಗುತ್ತೇನೆ ಮತ್ತು ಹಾಗೆ ಎಲ್ಲ ತರಕಾರಿಗಳಿಗೆ ಜೀವರಸವನ್ನು ನೀಡುತ್ತೇನೆ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣೀನಾಂ ದೇಹಮಾಶ್ರಿತಃ ಪ್ರಾಣಪಾನಸಯುಕ್ತಃ ಪಚಾಮ್ಯನಂ ಚತುರ್ವಿಧಂ. ಎಲ್ಲ ಜೀವಿಗಳ ದೇಹಗಳಲ್ಲಿ ಜಠರಾಗ್ನಿ ನಾನು. ದೇಹದಿಂದ ಹೊರಕ್ಕೆ ಹೋಗುವ ಮತ್ತು ಒಳಕ್ಕೆ ಬರುವ ಪ್ರಾಣವಾಯುವಿನೊಂದಿಗೆ ಸೇರಿ ನಾನು 4 ವಿಧವಾದ ಆಹಾರವನ್ನು ಜೀರ್ಣ ಮಾಡುತ್ತೇನೆ. ಸೊ ಇಲ್ಲಿ ಕೃಷ್ಣ ತನ್ನ ದೈವ ಪ್ರಜ್ಞೆಯನ್ನು ನಾವು ಬೆಳೆಸ್ಲಿಕ್ಕೆ ಇಲ್ಲಿ ಹೇಳ್ತಾ ಇರೋದು. ಎಲ್ಲಕ್ಕೂ ಕೂಡ ಕಾರಣ ಭಗವಂತನೇ. ಎಲ್ಲವೂ ಕೂಡ ನಾವಿಲ್ಲಿ ಬದುಕಲಿಕ್ಕೆ ನಮಗೆ ಬೇಕಾಗಿದ್ದು ನೀರು, ಗಾಳಿ, ಬೆಳಕು, ಈ ಸೂರ್ಯ, ಚಂದ್ರ, ಇದಿಲ್ಲದೆ ಯಾರು ಕೂಡ ಇಲ್ಲಿ ಬದುಕಲಿಕ್ಕೆ ಆಗಲ್ಲ. ಸೊ ಹಾಗೆ ಕೃಷ್ಣ ಹೇಳ್ತಾ ಇರೋದು ಅದು ಎಲ್ಲವೂ ಕೂಡ ಅದಕ್ಕೆ ಕಾರಣ ಅವನೇ ಅಂತ. ಸೊ ಈ ರೀತಿಯಲ್ಲಿ ನಮ್ಮ ಇದು ದೈವ ಪ್ರಜ್ಞೆ ಬೆಳೆಸ್ಲಿಕ್ಕೆ, ನಮ್ಗೆ ಧಾರ್ಮಿಕ ಚಿಂತನೆ ಬೆಳೆಸ್ಲಿಕ್ಕೆ ಭಗವಂತ ನಮ್ಗೆ ಹೇಳ್ತಾ ಇರೋದು. ಮತ್ತೆ ಎಲ್ಲ ಗ್ರಹಗಳು ಕೂಡ ಎಷ್ಟು ಚಲನೆಯಲ್ಲಿದೆ, ಇದೆಲ್ಲವೂ ಎಲ್ಲ ಭಗವಂತನ ಶಕ್ತಿಯಿಂದನೇ ಇರೋದು ಅಂತ ಹೇಳ್ತಾ ಇದೆ. ಮತ್ತೆ ನಮಗೆ ಜೀರ್ಣ ಮಾಡುವಂತ ಶಕ್ತಿ ದೇಹದಲ್ಲಿ ಜಠರಾಗ್ನಿ ಅಂತ ಹೇಳೋದು. ಸೊ ಅದು ಕೂಡ ಕೃಷ್ಣನ ಅಂತ ಹೇಳ್ತಾರೆ. ಸೊ ಕೃಷ್ಣನ ಇದಿಲ್ಲದೆ, ಅನುಗ್ರಹ ಇಲ್ಲದೆ, ಕೃಷ್ಣನ ಶಕ್ತಿ ಇಲ್ಲದೆ ಏನು ಕೂಡ ಅಸ್ತಿತ್ವದಲ್ಲಿ ಇರೋದು ಸಾಧ್ಯ ಇಲ್ಲ. ಸೊ ಪರಮಾತ್ಮನಾಗಿ ಭಗವಂತನು ಒಂದು ಅಣುವಲ್ಲೂ ಕೂಡ ಇದ್ದಾನೆ. ಅಂಡಾಂತರಸ್ಥ ಪರಮಾಣು ಚಯಾಂತರಸ್ಥ. ಸೊ ಇದು ಇದೆ, ನಾವು ಹೇಳೋದು ಎಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್. ಹೌದು, ಅದಿದೆ ಅಂದ್ರೆ ಅದರಲ್ಲಿ ಕೃಷ್ಣ ಇದ್ದಾನೆ, ಪರಮಾತ್ಮನಾಗಿದ್ದಾನೆ, ಹಾಗೆ ಅದಿರೋದು. ಸೊ ಅವನಿಲ್ಲದೆ ಯಾವುದು ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅಸ್ತಿತ್ವವೇ ಸಾಧ್ಯವಿಲ್ಲ. ಸೊ ಈ ರೀತಿಯಲ್ಲಿ ಭಗವಂತನೇ ನಮಗೆ ಹೊರಗೆ ಬೇಕಿರುವ ಆಹಾರಕ್ಕೆ ಬೇಕಾಗಿರುವ ವಸ್ತುಗಳನ್ನು ಕೊಡೋ ಒಂದು ಸೂರ್ಯಕಿರಣ, ಮತ್ತೆ ಚಂದ್ರಕಿರಣ, ಮತ್ತೆ ಗಾಳಿ, ನೀರು, ಅದೆಲ್ಲವೂ ಕೃಷ್ಣ ಶಕ್ತಿಯೇ. 7ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳೋದು ಭಿನ್ನಾಮೇ ಪ್ರಕೃತಿ ರಷ್ಟದ. ಇವೆಲ್ಲವೂ ನನ್ನ ಭೌತಿಕ ಶಕ್ತಿಗಳೆಲ್ಲ ನನ್ನ ಪ್ರತ್ಯೇಕ ಶಕ್ತಿಗಳು, ನನ್ನ ಶಕ್ತಿಯೇ ಇದು, ನನ್ನ ಕೆಳಮಟ್ಟದ ಶಕ್ತಿ ಅಂತ ಕೃಷ್ಣ ಹೇಳೋದು. ಸೊ ಈ ರೀತಿಯಲ್ಲಿ ಅವೆಲ್ಲವೂ ಕೃಷ್ಣನೇ ಕೊಡ್ತಾ ಇದ್ದಾನೆ. ಮತ್ತೆ ನಮಗೆ ಈ ದೇಹದ ಪೋಷಣೆಗೆ ನಮಗೆ ಕೃಷ್ಣನು ಇಲ್ಲಿ ಹೇಳ್ತಾ ಇರೋ ರೀತಿಯಲ್ಲಿ ಜೀರ್ಣ ಮಾಡೋದಕ್ಕೂ ಆ ಶಕ್ತಿ ಅವನೇ. ಮತ್ತೆ ನಮಗೆ ಒಳಗೆ ಹೊರಗೆ ಅದನ್ನ ಶ್ವಾಸವನ್ನು ತೆಗೆದುಕೊಳ್ಳಿಕ್ಕೂ ಅದು ಅವನೇ. ಸೊ ಎಲ್ಲವೂ ಅವನ ಇದರಿಂದಾನೇ ನಡೀತಾ ಇರೋದು. ಈಶ್ವರ ಸರ್ವಭೂತಾನ ಹೃದ್ದೇಶೇ ಅರ್ಜುನ ತಿಷ್ಠತಿ ಬ್ರಾಹ್ಮಣ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯ. ಸೊ ನಾವು ಆಕ್ಚುಲಿ ಒಂದು ಯಂತ್ರದಲ್ಲಿ ಕೂತಿದ್ದೇವೆ ಅಷ್ಟೇ, ನಾವು ಸೊ ಮೆಷಿನ್ ಮೇಲೆ ಕೂತಿದ್ದೇವೆ ನಾವು. ಸೊ ಮೆಷಿನ್ ಕಾರಲ್ಲಿ ಕೂತ್ಕೊಂಡಿದ್ದಾಗೆ ಅದನ್ನೆಲ್ಲ ಚಲಾವಣೆ ಮಾಡ್ತಾ ಇರೋದು ಡ್ರೈವರ್ ಇನ್ನೊಬ್ಬರು, ಅದರ ಕಂಟ್ರೋಲ್ ಇರೋದು ಇನ್ನೊಬ್ಬರಿಗೆ, ರಿಮೋಟ್ ಇದರಲ್ಲಿ ಇಟ್ಕೊಂಡು ಏನೋ ಹೇಗೋ ರೀತಿಯಲ್ಲಿ. ಸೊ ಭಗವಂತನು ಪ್ರತಿಯೊಂದು ಅವನೇ ಈ ದೇಹ ಯಂತ್ರವನ್ನು ನಡೆಸ್ತಾ ಇರೋದು, ನಮ್ಮನ್ನು ಪಾಲಿಸ್ತಾ ಇರೋದು ಅವನೇ. ಏಕೋ ಯೋ ಬಹುನಾಂ ವಿದ್ಯಾತಿ ಕಾಮ ನಿತ್ಯೋ ನಿತ್ಯಾನಾಂ ಚೇತನಾ ಚೇತನಾಂ. ಸೊ ಭಗವಂತನೇ ಎಲ್ಲ ಕೆಲಕ್ಕೂ ಕಾರಣ, ಎಲ್ಲವೂ ರಕ್ಷಣೆ ಮಾಡ್ತಾರೆ, ಎಲ್ಲ ಪೋಷಣೆ ಮಾಡ್ತಾರೆ ಅವನೇ ಅಂತ ಕೃಷ್ಣನ ಇಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಎಸ್, ಓಕೆ ಶ್ರೀಧರ್ ಪಂಡಿತ್ ಅವರೇ ನೆಕ್ಸ್ಟ್ ಚಾನ್ಸ್ ಕೊಡೋಣ. ನೆಕ್ಸ್ಟ್ ಯಾರು ಓದ್ತಾರೆ? ಸಂಗೀತಮಯ ಮಾತಾಜಿ ಓದ್ತೀರಾ ನೋಡಿ, 15ನೇ ಶ್ಲೋಕ, ವೆರಿ ಇಂಪಾರ್ಟೆಂಟ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ.
ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತಾ ಸ್ಮೃತಿ ಜ್ಞಾನಮಪೋಹನಂ ಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತಕೃತ್ ವೇದ ವಿದೇವ ಚಾಹಂ. ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದೇನೆ. ಸ್ಮರಣೆ, ಜ್ಞಾನ ಮತ್ತು ಮರೆವು ನನ್ನಿಂದ ಬರುತ್ತವೆ. ಎಲ್ಲ ವೇದಗಳಿಂದ ತಿಳಿಯಬೇಕಾದವನು ನಾನು. ವೇದಾಂತ ಕರ್ತೃ ನಾನು. ವೇದಗಳನ್ನು ತಿಳಿದವನು ನಾನೇ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸೊ ಕೃಷ್ಣ ಇಲ್ಲಿ ಈ ರೀತಿಯಲ್ಲಿ ಕೃಷ್ಣ ಕೆಲವು ಕಡೆ ಈ ಪರಮಾತ್ಮನ ಸ್ವರೂಪವನ್ನು ಪಡೆದಿರೋ ರೀತಿಯಲ್ಲಿ ಹೇಳೋದಿದೆ ಗೀತೆಯಲ್ಲಿ. ಸೊ ಇಲ್ಲಿ ಒಂದು ಕಡೆ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು, ನೇರವಾಗಿ ಹೇಳ್ತಾ ಇರೋದು, ಪ್ರತಿಯೊಬ್ಬರ ಹೃದಯದಲ್ಲಿ ನಾನು ಕೂಡ ಇದ್ದೇನೆ. ಸರ್ವಸ್ಯ ಚ ಅಹಂ ಅಂತ ಕೃಷ್ಣ ಕ್ಷೇತ್ರಜ್ಞ ಇದ ವಿಷಯದಲ್ಲಿ ಕೇಳಿದ್ದು, ಕ್ಷೇತ್ರಜ್ಞಂ ಚ ಅಪಿ ಮಾಂ ವಿದ್ಧಿ ಅಂತ ಆ ರೀತಿಯಲ್ಲಿ ಹೇಗೆ ಹತ್ತನೇ ಹೇಳಿದ್ರು, ನಾನು ಇನ್ನೊಬ್ಬ ಕ್ಷೇತ್ರಜ್ಞನು ಪ್ರತಿಯೊಂದು ದೇಹದಲ್ಲಿ. ಇಲ್ಲೂ ಕೂಡ ಕೃಷ್ಣ ನಾನು ಕೂಡ ಪ್ರತಿಯೊಂದು ಜೀವಿಯ ಜೊತೆಗೆ ಹೃದಯದಲ್ಲಿ ಇದ್ದೇನೆ, ಹೃದಯದಲ್ಲಿ ಅಂತ ಕೃಷ್ಣ ಹೇಳ್ತಾರೆ ಅಂತ ಕೃಷ್ಣ ಇದೆ. ಸೊ ಈಶ್ವರ ಸರ್ವಭೂತಾನ ಹೃದಯೇಶೇ ಅರ್ಜುನ ತಿಷ್ಠತಿ, ಅಲ್ಲೂ ಕೂಡ ಅಲ್ಲಿ ಪರಮೇಶ್ವರ ಕೃಷ್ಣನ್ ಪರಮಾತ್ಮನಾಗಿ ಪ್ರತಿಯೊಬ್ಬ ಹೃದಯದಲ್ಲಿ ಇದ್ದೇನೆ. ಸೊ ಕೃಷ್ಣ ಇದು ಏನ್ ಮಾಡ್ತಾ ಇದ್ದಾರೆ, ಕೃಷ್ಣನು ಇಲ್ಲಿ ನನ್ನಿಂದಲೇ ನೆನಪು, ನನ್ನಿಂದಲೇ ಜ್ಞಾನ, ನನ್ನಿಂದಲೇ ಮರೆವು ಬರೋದು ಅಂತ ಕೃಷ್ಣ. ಒಮ್ಮೊಮ್ಮೆ ನಮಗೆ ಸಡನ್ ಆಗಿ ನೆನಪು ಬರುತ್ತೆ, ಓ ಇವತ್ತು ಯಾರೋ ಗೆಸ್ಟ್ ಬರ್ತಾ ಇದಾರೆ, ಈಗ 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 ಅಂತ ಮರ್ತೋಗ್ಬಿಟ್ಟಿದೀವಿ. ಅದು ಅವ್ರು ಯಾವಾಗ್ಲೂ ಹೇಳಿದ್ದಾರೆ ಎಷ್ಟೋ ದಿವಸ, ನಮ್ಗೆ ಈಗ ನೆನಪಾಗುತ್ತೆ. ಇಲ್ಲಾಂದ್ರೆ ಇನ್ಯಾವುದೋ ಒಂದು ನೆನಪು, ಓ ನಾನು ಮರ್ತೇ ಹೋಯ್ತಲ್ಲ, ನಾನು ಅವ್ರಿಗೇನೋ ಹೇಳಿದ್ದೆ ಈ ತರ ಬುಕ್ಸ್ ಕಳಿಸ್ತೀನಿ ಅಂತ ಕಳಿಸ್ಲೇ ಇಲ್ಲ ನಾನು. ಸೊ ಈ ರೀತಿ ನಮ್ಗೆ ಎಷ್ಟೋ ಅದು ಕಂಪ್ಲೀಟ್ ಆಗಿ ಮರ್ತೋಗ್ಬಿಡುತ್ತೆ. ಅಲ್ಲಿ ಒಬ್ರಿಗೆ ಯಾರಿಗೋ ಒಬ್ರು ಲಿಂಕ್, ನಮ್ಮವ್ರು ಯಾರು CA ಅವರು ನಾನು ಕಾಯ್ತಾ ಇದ್ದೆ, ನೀವು ಲಿಂಕೇ ಕಳಿಸ್ತಿಲ್ಲ ಅಲ್ಲ ನೀವು ನಮಗೆ ಆ ಜನ್ಮಾಷ್ಟಮಿ ಇದು ಅಂತ ಹೇಳ್ತಾರೆ. ನನಗೆ ಅವ್ರಿಗೆ ಹೇಳಿದ್ದು ಕೂಡ ಮರ್ತೋಗ್ಬಿಟ್ಟಿದ್ದೆ ನಾನು. ಅಯ್ಯೋ ಏನು ಅಂದ್ರೆ ಇಷ್ಟು ಮುಖ್ಯವಾದ ಕೆಲಸಗಳು ಭಗವಂತ ನೆನಪುಕೊಳ್ಳಿಲ್ಲ ಅಂದ್ರೆ ನಮ್ಗೆ ನೆನಪೇ ಆಗೋದಿಲ್ಲ ನಮ್ಗೆ. ಸೊ ಆ ರೀತಿ ಇದು ಅದು ಪರ್ಟಿಕ್ಯುಲರ್ ಕಲಿಯುಗ ಅಂದ್ರೆ ನಮಗೆ ಮಂದಮತಿ ಪ್ರಾಯಣ ಅಲ್ಪಾಯುಷ ಸಭ್ಯ ಕಲಾವಸ್ಮಿನ್ ಯುಗೇ ಜನ ಮಂದಾಸ್ಮಂದ ಮತ್ತೆ ಮಂದಭಾಗ್ಯ ಉಪಾದತ ಅಂತ ಹೇಳೋದು. ಕಲಿಯುಗದಲ್ಲಿ ನಾವು ಮರೆವು ತುಂಬಾ ಜಾಸ್ತಿ, ಇನ್ನ ಹೆಚ್ಚು ಜಾಸ್ತಿ. ಸೊ ಹಿಂದೆ ಯುಗದಲ್ಲಿ ಅಷ್ಟು ನೆನಪಿರ್ತಾ ಇತ್ತು. ಸೊ ಎಲ್ಲದಕ್ಕೂ ಕಾರಣ ಕೃಷ್ಣನೇ ಒಂದು ರೀತಿಯಲ್ಲಿ, ಅದು ನಮ್ಮ ಕರ್ಮಾನುಸಾರವಾಗಿ. ಸೊ ಅದು ಒಬ್ಬ ಇವರಿಗೆ ಆ ನೆನಪು ಕೃಷ್ಣ ಕೊಡ್ಬೋದು, ಒಬ್ಬ ಒಳ್ಳೆ ವ್ಯಕ್ತಿ ಬುದ್ಧಿವಂತನು ಬುದ್ಧಿ ಇವರಿಗೆ, ಇನ್ನೊಬ್ಬರಿಗೆ ಏನು ನೆನಪು ಕೊಡದೇ ಇರ್ಬೋದು. ಅದು ಕೃಷ್ಣನೇ ಮಾಡೋದು ಕರೆಕ್ಟು, ಆದ್ರೆ ಅವರ ಕರ್ಮಾನುಸಾರ. ನಮ್ಮ ಕರ್ಮಾನುಸಾರ ನಮಗೆ ಒಂದೊಂದ್ಸಲ ಒಳ್ಳೆ ಚಿಂತನೆ ಬರುತ್ತೆ, ಒಳ್ಳೆ ಉಪಾಯ ಗೊತ್ತಾಗತ್ತೆ, ಒಳ್ಳೆ ಇದಾಗತ್ತೆ. ಒಂದೊಂದ್ಸಲ ಏನೂ ಇಲ್ಲ, ಎಲ್ಲ ನಾವು ಅನ್ಕೊಳ್ಳೋ ಎಲ್ಲ ಇನ್ನೊಂದು ರೀತಿಯಲ್ಲ. ಸೊ ಕೃಷ್ಣ ಹೇಳ್ತಾ ಇರೋದು ಅದು ನನ್ನಿಂದಾನೇ ಆಗತ್ತೆ ಪರಮಾತ್ಮ. ಸೊ ಆಕ್ಚುಲಿ ಅದಕ್ಕೆ ಹೇಳ್ತಾರೆ ಭಕ್ತರಾದವರು ನಾವು ಅಟ್ಲೀಸ್ಟ್ ಅರ್ಥ ಮಾಡ್ಕೊಳ್ಬೇಕು, ಯಾವ ಸ್ಥಿತಿಯಲ್ಲಿ ಇದ್ರು ಕೂಡ ನಾವು ಕೃಷ್ಣನು ನಾವು ಅನ್ಕೊಂಡಿದ್ದಕ್ಕಿಂತ, ನಾವು ಎಣಿಸ್ಕೊಂಡದಕ್ಕಿಂತ ಒಳ್ಳೇದಾಗಿ ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಬೇಕಂತೆ. ನಾವು ಅದಕ್ಕೆ ಅರ್ಹರಲ್ಲ, ಕೃಷ್ಣನು ನಮಗೆ ಇನ್ನ ಹೆಚ್ಚಾಗಿ ನಮಗೆ ಅವನು ಸಹಾಯ ಮಾಡ್ತಾ ಇದ್ದಾನೆ. ಆಕ್ಚುಲಿ ಅದು ನಿಜ, ಅದು ಸತ್ಯ. ನಮಗೆ ನಮ್ಮ ಕರ್ಮಾನುಸಾರವೇ ನಾವು ನಮ್ಮ ನೆನಪು, ನಮ್ಮ ಮರೆವು, ನಮ್ಮ ಎಲ್ಲವೂ ಆಗೋದು. ಆದ್ರೂ ಕೂಡ ಕೃಷ್ಣ ಭಕ್ತರಿಗೆ ವಿಶೇಷವಾಗಿ ಹೆಚ್ಚಾಗಿ ಅವರು ಅನುಗ್ರಹಿಸ್ತಾರೆ ಭಗವಂತ. ಸಾಧಾರಣವಾಗಿ ಇಲ್ಲಿ ಹೇಳೋ ರೀತಿಯಲ್ಲಿ ಒಂದು ನ್ಯಾಯಾಧೀಶನಾಗಿ ಭಗವಂತನು ನಮಗೆ ಪರಮಾತ್ಮನಾಗಿ ಕರ್ಮ ಫಲಗಳನ್ನು ನಮಗೆ ಕೊಡ್ತಾ ಇದ್ದಾನೆ. ಸೊ ಇಲ್ಲಾಂದ್ರೆ ನಾವು ದೇವವನ್ನು ಬದಲು ಮಾಡಿದ ತಕ್ಷಣ ಸಂಪೂರ್ಣ ಮರ್ತೋಗ್ಬಿಡ್ತೇವೆ, ನಮ್ಗೇನು ನೆನಪಿಲ್ಲ. ನಮ್ಗೆ ಹಿಂದೆ ಜನ್ಮದಲ್ಲಿ ಎಷ್ಟೆಷ್ಟು ಆಸೆಗಳಿತ್ತು, ಯಾವ ರೀತಿ ಇಂದ್ರಿಸ್ಕೊಂಡು ಅನುಭವಿಸಿತ್ತು, ಯಾವುದೂ ನೆನಪಿಲ್ಲ. ಸೊ ಕೃಷ್ಣನು ನಮಗೆ ಇವಾಗ ನೆನಪು ಮಾಡೋದು, ಒಂದು ಸನ್ನಿವೇಶ ಸೃಷ್ಟಿ ಮಾಡಿ, ನೋಡು ಈ ರೀತಿಯಲ್ಲಿ ನಿನಗೆ ಇಂದ್ರಿಯ ಸುಖ ಪಡಿಬೇಕಾಗಿತ್ತು, ನೀನು ಇವಾಗ ಮಾಡ್ಬೋದು. ಸೊ ನಾವಾಗ ಅದನ್ನ ಆದ್ರೆ ಭಗವಂತ ಈ ಗೀತೆಯಲ್ಲಿ ಕೊಟ್ಟಿರೋ ಮೂಲಕ, ಅವನ ಉಪದೇಶಗಳ ಮೂಲಕ, ಆಚಾರ್ಯರ ಮೂಲಕ ನಾವು ಯಾವುದು ನಾವು ಮಾಡ್ಬೇಕು, ಯಾವುದು ಮಾಡಬಾರದು, ಸೊ ಅದನ್ನ ತಿಳ್ಕೊಂಡು ನಾವು ಮಾಡ್ಬೇಕು. ಇಲ್ಲಾಂದ್ರೆ ನಮ್ಮ ಕರ್ಮಾನುಸಾರವಾಗಿ ನೆನಪು ಬರುತ್ತೆ, ಅದು ಆಮೇಲೆ ಮರೆವು ಬರುತ್ತೆ. ಸೊ ಈ ರೀತಿಯಲ್ಲಿ ಎಲ್ಲವೂ ಕೂಡ ಕೃಷ್ಣ ಕೈಯಲ್ಲಿದೆ ಸಂಪೂರ್ಣವಾಗಿ. ಮತ್ತ ಸ್ಮೃತಿರ್ ಜ್ಞಾನ ಅಪೋಹನಂಚ. ಸೊ ಇದನ್ನ ಹೇಳ್ತಾರೆ, ಇದನ್ನೇ ನಾವು ಸ್ವಲ್ಪ ಆಲೋಚನೆ ಮಾಡ್ತಾ ಇದ್ರೆ ಇದನ್ನು ಪರಮಾತ್ಮನನ್ನು ನಾವು ಅಸ್ತಿತ್ವವನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬಹುದು. ನಾವು ಒಬ್ಬರೇ ಇಲ್ಲ ಈ ದೇಹದಲ್ಲಿ, ಕೃಷ್ಣನು ಒಬ್ಬನಿದ್ದಾನೆ ಅಂತ ಅದು ಖಂಡಿತವಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ. ಈ ಒಂದು ಮಾರ್ಗದರ್ಶನ ಅನ್ನೋದು ನಮ್ಗೆ ಎಲ್ಲಿ ಸಿಗುತ್ತೆ, ಒಮ್ಮೊಮ್ಮೆ ಸಡನ್ ಆಗಿ ನಮ್ಗೆ ಒಂದು ಉಪಾಯ ಬರೋದು, ಒಂದು ಐಡಿಯಾ, ಒಂದು ಇದು ಇಲ್ಲ ಬೆಳಿಗ್ಗೆ ಇದ್ದಾಗಲೂ ನಮ್ಗೆ ಇದು ನೆನಪು ಆಗತ್ತೆ, ಇದು ಮಾಡ್ಬೇಕು, ಅದು ಮಾಡ್ಬೇಕು, ಅದು ನಮ್ಮ ಕರ್ತವ್ಯ, ಇದು ಕರ್ತವ್ಯ, ಇದು ಮುಖ್ಯ. ಇದೆಲ್ಲವೂ ಈ ರೀತಿಯಲ್ಲಿ ನಾವು ಶೋಧನೆ ಮಾಡಿದ್ರೆ ನಮ್ಮ ಜೊತೆ ಇನ್ನೊಬ್ಬರು ಯಾರೋ ಇದ್ದು ನಮಗೆ ಸಲಹೆ ಕೊಡ್ತಾ ಇದ್ದಾರೆ, ನಮಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ನಾವು ಒಬ್ಬರೇ ಇಲ್ಲ ಈ ದೇಹದಲ್ಲಿ. ಸೊ ಹಾಗೆಯೇ ಹಿಂದೆ ಆ ಯೋಗಿಗಳು, ತಪಸ್ವಿಗಳು, ಸನ್ಯಾಸಿಗಳು ಅವ್ರು ಏಕಾಂತವಾಗಿ ಹೋಗಿ
ಒಂದು ಕಾಡಿನಲ್ಲಿ, ಒಂದು ಪರ್ವತದಲ್ಲಿ ನಾನು ಏಕಾಂತವಾಗಿಲ್ಲ, ಕೃಷ್ಣನು ನನ್ನ ಜೊತೆ ಪರಮಾತ್ಮನಾಗಿದ್ದಾನೆ, ಸೊ ಅವನನ್ನು ರಕ್ಷಣೆ ಕೊಡ್ತಾನೆ ಅಂತ ಅವರು ಆ ಸಂಪೂರ್ಣ ಒಂದು ಆ ಸಾಕ್ಷಾತ್ಕಾರದಿಂದ ಅವರು ಇರ್ತಾರೆ. ನಮಗೆ ಭಯ, ನಮ್ಗೆ ಯಾರು ಇಲ್ಲ, ಇವಾಗ ಒಂದು ದೊಡ್ಡ ಬಿಲ್ಡಿಂಗ್ ಅಲ್ಲಿ ನಾವು ಇದ್ದೇವೋ, ಇಲ್ಲಾಂದ್ರೆ ಎಲ್ಲಾದ್ರೂ ಒಂದು ಕತ್ತಲೆಯಲ್ಲಿ ಎಲ್ಲಾದ್ರೂ ಒಂದೇ ಕಡೆ ಯಾರು ನಮಗೆ ಇರಿ ಒಂದು ರಾತ್ರಿ ಇರಿ, ನಮ್ಗೆ ಇರ್ಲಿಕ್ಕೆ ಆಗಲ್ಲ. ನಾವ್ ಯಾಕಂದ್ರೆ ನಮ್ಗೆ ಕೃಷ್ಣ ನಮ್ ಜೊತೆಗಿದ್ದಾನೆ ಅಂತ ನಮ್ಗೆ ಇದಿಲ್ಲ, ನಮ್ಗೆ ಆ ನಂಬಿಕೆ ಇಲ್ಲ ನಮ್ಗೆ ಏನಾಗುತ್ತೋ, ಏನಾಗುತ್ತೋ. ಯಾಕಂದ್ರೆ ನಾವು ಏಕಾಂತವಾಗಿ ಒಂದು ಕೃಷ್ಣ ಮರೆತು ಇದ್ದೇವೆ. ಆದ್ರೆ ಕೃಷ್ಣ ತಿಳಿಸ್ಕೊಡ್ತಾ ಇಲ್ಲ, ಯಾರು ನಾವು ಏಕಾಂತವಾಗಿಲ್ಲ, ಕೃಷ್ಣನು ನಮ್ಮ ಜೊತೆಗೇ ಇದ್ದಾನೆ, ಪರಮಾತ್ಮನಾಗಿ ಹತ್ತಿರದಲ್ಲಿದ್ದಾನೆ ಕೃಷ್ಣ. ಸೊ ಎಲ್ಲದಕ್ಕಿಂತ ಹತ್ತಿರ ಕೃಷ್ಣ ಇರೋದು. ಸುಹೃತ್ ಹೃದಯದಲ್ಲೇ ಇರುವಂತ ಸ್ನೇಹಿತ ಕೃಷ್ಣ ಇಲ್ಲಿ ತನ್ನ ಪರಮಾತ್ಮ ಸ್ವರೂಪವನ್ನು ಹೇಳ್ತಾ ಇರೋದು. ಪ್ರತಿಯೊಬ್ಬ ಜೀವಿಗೆ ಅಷ್ಟು ಹತ್ತಿರವಾಗಿ ಸ್ನೇಹಿತನಾಗಿ ಭಗವಂತನು ಇರೋದು ಅಂತ. ಆಮೇಲೆ ಇನ್ನು ವೇದಗಳ ಜ್ಞಾನವು ಉದ್ದೇಶವೂ ಕೂಡ ಆ ಕೃಷ್ಣನನ್ನು ಅರ್ಥ ಮಾಡ್ಕೊಳ್ಳೋದು, ಆ ಪರಮಾತ್ಮನನ್ನು ಅರ್ಥ ಮಾಡ್ಕೊಳ್ಳೋದು. ಸೊ ಅದರ ಕರ್ತೃ ಕೂಡ ವೇದವ್ಯಾಸರು ಯಾರು ರಚಿಸಿದರೆ ಅದು ಕೂಡ ಕೃಷ್ಣನೇ. ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃತ್ ವೇದವಿದೇವ ಚಾಹಂ. ಸೊ ಎಲ್ಲ ವೇದಗಳು, ವೇದವಾದಿಗಳು ಏಕವೇದಿ, ದ್ವಿವೇದಿ, ತ್ರಿವೇದಿ, ಚತುರ್ವೇದಿ ಅಂತ. ಸೊ ಕೃಷ್ಣ ಹೇಳ್ತಾ ಇರೋದು ಅವರ ಗುರಿ, ಆ ಜ್ಞಾನದ ಗುರಿ ನನ್ನನ್ನು ತಿಳಿಯೋದು, ನನ್ನನ್ನು ಪಡೆಯೋದು ಅಂತ ಕೃಷ್ಣ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಕೆಲವೊಮ್ಮೆ ಜನರು ಅಯ್ಯೋ ನೀವು ಕೃಷ್ಣನನ್ನು ಆರಾಧಿಸ್ತೀರಾ, ವೇದಗಳಲ್ಲಿ ಕೃಷ್ಣ ಎಲ್ಲಿದ್ದಾನೆ ಅಂತ ಕೇಳ್ತಾರೆ. ಸೊ ಒಂದು ಅಜ್ಞಾನದಲ್ಲಿ ಅದು ಹೇಳೋದು, ಅದು ವೇದೈಶ್ಚ ಸರ್ವೇ ರಹಮೇವ ವೇದ್ಯೋ ವೇದಾಂತ ಕೃತ್ ವೇದವಿದೇವ ಚಾಹಂ. ಸೊ ಕೃಷ್ಣನೇ ಸ್ವತಃ ಹೇಳ್ತಾನೆ. ಮತ್ತೆ ಎಲ್ಲ ವೇದಗಳಲ್ಲೂ ಕೂಡ ಆ ಕೃಷ್ಣನನ್ನೇ ಅದು ಗುರಿ, ಕೃಷ್ಣನ ಪಡೆಯೋದಕ್ಕೆ ಎಲ್ಲ ನಿರ್ದೇಶನಗಳಿರೋದು. ಎಸ್, ತುಂಬಾ ಮುಖ್ಯ ಶ್ಲೋಕ. ಸೊ ತುಂಬಾ ಜನಕ್ಕೆಲ್ಲ ಬಾಯಿಪಾಠ ಬರುತ್ತೆ ಅನ್ಕೊಳ್ತೇನೆ. ಎಸ್, ಲಾಸ್ಟ್ ಭಾಗ ಪದ್ಮಿನಿ ಮೂರ್ತಿ ಮಾತಾಡಿ, ನೀವೊಂದೆರಡು ಓದಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಅನುವಾದ: ಪುರುಷರಲ್ಲಿ ಎರಡು ವರ್ಗಗಳು, ಕ್ಷರರು ಮತ್ತು ಅಕ್ಷರರು. ಈ ಐಹಿಕ ಜಗತ್ತಿನಲ್ಲಿ ಎಲ್ಲಾ ಜೀವಿಗಳು ಕ್ಷರ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಎಲ್ಲಾ ಜೀವಿಗಳು ಅಕ್ಷರ. ನೆಕ್ಸ್ಟ್ ಮಾತಾಡಿ. ಉತ್ತಮ ಪುರುಷಸ್ತನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತವ್ಯಯ ಈಶ್ವರಃ. ಅನುವಾದ: ಇವರಿಬ್ಬರಲ್ಲದೆ ಅತ್ಯುತ್ತಮ ಜೀವಂತ ವ್ಯಕ್ತಿಯಾದ ಪರಮಾತ್ಮನು ಸ್ವತಃ ಅವಿನಾಶಿ. ಅವನು ಮೂರು ಜಗತ್ತುಗಳನ್ನು ಪ್ರವೇಶಿಸಿದ್ದಾನೆ ಮತ್ತು ಅವುಗಳನ್ನು ಪಾಲಿಸುತ್ತಿದ್ದಾನೆ. ಇನ್ನೊಂದು ಓದ್ಬಿಡಿ ಮತ್ತೆ. ಯಸ್ಮಾಕ್ಷರಮತೀತೋ ಹಂ ಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರತಿತಃ ಪುರುಷೋತ್ತಮಃ. ಅನುವಾದ: ನಾನು ಕ್ಷರ ಮತ್ತು ಅಕ್ಷರಗಳಿಗೆ ಅತೀತನು ಮತ್ತು ಅತ್ಯುತ್ತಮನು, ಆದುದರಿಂದ ಪ್ರಪಂಚವು, ವೇದಗಳು ಪುರುಷೋತ್ತಮನೆಂದು ನನ್ನನ್ನು ಕೊಂಡಾಡುತ್ತವೆ. ಧನ್ಯವಾದಗಳು. ಸೊ ಕೃಷ್ಣನು ಎಲ್ಲ ಸಾರಾಂಶವಾಗಿ, ಮತ್ತೆ ನಾವೆಲ್ಲ ಮಮೈವ ಅಂಶ. ಸೊ ಕೃಷ್ಣ ಹೇಳಿದ್ರು ನಾವೆಲ್ಲರೂ ಅವನ ಅಂಶ ಅಂತ ಹೇಳಿದ್ರು. ಸೊ ಅದೇ ಆ ರೀತಿಯಲ್ಲಿ ನಾವು ಭಗವಂತನ ಅಂಶಗಳಾದ್ರೂ ಕೂಡ ನಾವು ಎರಡು ರೀತಿಯಾಗಿದ್ದೇವೆ. ಸ್ವಲ್ಪ ಜನ ಅಕ್ಷರರು, ಸ್ವಲ್ಪ ಜನ ಅಕ್ಷರರು. ಸೊ ಭಗವಂತನ ಸ್ವಧಾಮದಲ್ಲಿ, ವೈಕುಂಠ ಲೋಕದಲ್ಲಿ, ಆಧ್ಯಾತ್ಮಿಕ ಲೋಕದಲ್ಲಿ, ಗೋಲೋಕದಲ್ಲಿ ಇರೋರೆಲ್ಲರೂ ಅಕ್ಷರರು. ಈ ಭೌತಿಕ ಜಗತ್ತಿನಲ್ಲಿ ನಾವೆಲ್ಲರೆಲ್ಲ ಅಕ್ಷರರು. ಸೊ ಹೇಗೆ ಇಲ್ಲಿ ಒಂದು ದೇಶದಲ್ಲಿ ನಾವು ಹೊರಗಿರೋರೆಲ್ಲಾನು ಫ್ರೀ ಸಿಟಿಸನ್ಸ್, ಪ್ರಜೆಗಳು. ನಾವು ಜೈಲೊಳಗಿರೋದೆಲ್ಲ ನಾವೆಲ್ಲ ಖೈದಿಗಳು, ಕ್ರಿಮಿನಲ್ಸ್ ಅಂತ ಹೇಳ್ತಾರೆ, ಸಿವಿಲಿಯನ್ಸ್ ಕ್ರಿಮಿನಲ್ಸ್ ಅಂತ ಹೇಳ್ತಾರೆ. ಸೊ ಆ ರೀತಿಯಲ್ಲಿ ಭಗವಂತನು ಅಲ್ಲೆಲ್ಲ ಅಕ್ಷರರು, ಇಲ್ಲಿ ಎಲ್ಲರೂ ಕ್ಷರರು ಅಂತ ಭಗವಂತನ ಹೇಳ್ತಾರೆ. ಆದ್ರೆ ಅವರಿಬ್ಬರಿಗೂ ಬಿಟ್ಟು ನಾನು ಪುರುಷೋತ್ತಮನ ಪರಮಾತ್ಮನು ಅಂತ ಭಗವಂತನ ಹೇಳ್ತಾರೆ. ಇವರಿಬ್ಬರಿಲ್ಲದೆ ಅತ್ಯುತ್ತಮವಾದ ಜೀವಂತ ವ್ಯಕ್ತಿ ಪರಮಾತ್ಮನ ಸ್ವತಃ ಅವಿನಾಶಿ. ಅವನು ಮೂರು ಜಗತ್ತುಗಳನ್ನು ಪ್ರವೇಶಿಸಿದ್ದಾನೆ ಮತ್ತು ಅವುಗಳನ್ನು ಪಾಲಿಸುತ್ತಿದ್ದಾನೆ. ನಾನು ಕ್ಷರ ಮತ್ತು ಅಕ್ಷರಗಳಿಗೆ ಅತೀತನು ಮತ್ತು ಅತ್ಯುತ್ತಮನು, ಆದುದರಿಂದ ಪ್ರಪಂಚವೂ, ವೇದಗಳು ಪುರುಷೋತ್ತಮನೆಂದು ನನ್ನನ್ನು ಪ್ರಾರ್ಥನೆ ಮಾಡುತ್ತದೆ. ಸೊ ಕೃಷ್ಣನು ಈ ಅಧ್ಯಾಯ ಪುರುಷೋತ್ತಮ ಯೋಗ. ಕೃಷ್ಣನು ಪರಮ ಪುರುಷನು, ಎಲ್ಲರಿಗೂ ಕೂಡ ಉತ್ತಮವಾದ ವ್ಯಕ್ತಿ. ಸೊ ಹಾಗೆ ಕೃಷ್ಣ ಹೇಳ್ತಾರೆ ಪುರುಷೋತ್ತಮ ಕ್ಷೇತ್ರ,
ಜಗನ್ನಾಥಪುರಿಗೆ ಪುರುಷೋತ್ತಮ ಕ್ಷೇತ್ರ ಅಂತ ಹೇಳ್ತಾರೆ. ಭಗವಂತನ ಒಂದು ರೂಪ ಪುರುಷೋತ್ತಮ ಅಂತ. ಪುರುಷ ಉತ್ತಮ ಪುರುಷ. ಉಷಾ ಸ್ವಾಮಿ ಮಾತಾಜಿ, ನೀವು ಲಾಸ್ಟ್ 2 ಓದ್ಬಿಡಿ. ಆಶಾ ಮಾತಾಜಿ ಅವರು ಓಕೆ ಇರ್ಲಿ, ನೀವು ಓದ್ಬಿಡಿ ಮತ್ತೆ ಉಷಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾಜಿ 1920. ಯೋ ಮಾಮೇವ ಯೋ ಮಾಮೇವ ಸಂಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಭರತ ವಂಶಜನಾದ ಅರ್ಜುನನೇ, ಯಾರು ನನ್ನನ್ನು ಸಂದೇಹವಿಲ್ಲದೆ ದೇವೋತ್ತಮ ಪರಮ ಪುರುಷನನ್ನು ತಿಳಿಯುತ್ತಾನೋ ಅವನು ಎಲ್ಲವನ್ನೂ ತಿಳಿದವನು. ಆದ್ದರಿಂದ ಆತನು ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾಗಿರುತ್ತಾನೆ. ಇದು ಓದ್ಬಿಡಿ ಮಾತಾಜಿ. ಹರೇ ಕೃಷ್ಣ ಪ್ರಭು. ಇತಿ ಗುಹ್ಯತಮಂ ಶಾಸ್ತ್ರಂ ಇದಂ ಉಕ್ತಂ ಮಯಾ ನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಪಾಪರಹಿತನಾದ ಅರ್ಜುನನೇ, ಇದು ವೇದಗಳ ಅತ್ಯಂತ ರಹಸ್ಯವಾದ ಭಾಗ. ಇದನ್ನು ಅರ್ಥ ಮಾಡಿಕೊಂಡವನು ಬುದ್ಧಿವಂತನಾಗುತ್ತಾನೆ. ಅವನ ಎಲ್ಲ ಪ್ರಯತ್ನಗಳು ಸಂಪೂರ್ಣವಾಗುತ್ತದೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಎಸ್, ಸೊ ಇದ್ರ ಭಾವಾರ್ಥ ಆಶಾ ಮಾತಾಜಿ ಓದ್ಬಿಡ್ತೀರಾ? 20ನೇದು ಲಾಸ್ಟ್. ಆಶಾ ಮಾತಾಜಿ ಮ್ಯೂಟ್ ಮಾತಾಡ್ತಿಲ್ಲ. ಓಕೆ, ಆಯ್ತಲ್ವಾ? ಹರೇ ಕೃಷ್ಣ ಪ್ರಭುಜಿ. ಓದ್ಬಿಡಿ. ಯಾವುದು ಭಾವಾರ್ಥ? ಅದೇ ಲಾಸ್ಟ್ 20ನೇದು. ಇದು ಎಲ್ಲ ಅಪೌರುಷೇಯ ಧರ್ಮಗ್ರಂಥಗಳ ತಿರುಳು ಎಂದು ಇಲ್ಲಿ ಪ್ರಭುವು ಸ್ಪಷ್ಟವಾಗಿ ವಿವರಿಸುತ್ತಾನೆ. ದೇವೋತ್ತಮ ಪರಮಪುರುಷನು ಕೊಟ್ಟಿರುವಂತೆ ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಆಗ ಮನುಷ್ಯನು ದಿವ್ಯ ಜ್ಞಾನದಲ್ಲಿ ಪರಿಣತನೂ ಪರಿಪೂರ್ಣನೂ ಆಗುತ್ತಾನೆ. ಎಂದರೆ ದೇವೋತ್ತಮ ಪರಮಪುರುಷನ ಈ ತತ್ವಜ್ಞಾನವನ್ನು ತಿಳಿದುಕೊಳ್ಳಬೇಕು ಮತ್ತು ಅವನ ದಿವ್ಯ ಸೇವೆಯಲ್ಲಿ ತೊಡಗಬೇಕು. ಆಗ ಪ್ರತಿಯೊಬ್ಬರೂ ಐಹಿಕ ಪ್ರಕೃತಿಯ ಗುಣಗಳ ಎಲ್ಲಾ ಕಶ್ಮಲದ ಸೋಂಕಿನಿಂದ ಬಿಡುಗಡೆಯನ್ನು ಹೊಂದಬಹುದು. ಭಕ್ತಿ ಸೇವೆಯು ಆಧ್ಯಾತ್ಮಿಕ ಅರಿವಿನ ಒಂದು ಪ್ರಕ್ರಿಯೆ. ಭಕ್ತಿ ಸೇವೆಯು ಇರುವೆಡೆಯಲ್ಲಿ ಐಹಿಕ ಕಲ್ಮಶದ ಸೋಂಕು ಇರಲಾರದು. ಪ್ರಭುವಿಗೆ ಭಕ್ತಿ ಸೇವೆ ಪ್ರಭು ಎರಡೂ ಒಂದೇ, ಏಕೆಂದರೆ ಇವು ಅಲೌಕಿಕವಾದವು. ಭಕ್ತಿ ಸೇವೆಯು ಪರಮಪ್ರಭುವಿನ ಅಂತರಂಗ ಶಕ್ತಿಯಲ್ಲಿ ನಡೆಯುತ್ತದೆ. ಪ್ರಭುವನ್ನು ಸೂರ್ಯ ಎನ್ನುತ್ತಾರೆ, ಅಜ್ಞಾನವನ್ನು ಕತ್ತಲೆ ಎನ್ನುತ್ತಾರೆ. ಸೂರ್ಯನಿರುವ ಕಡೆ ಕತ್ತಲೆಯ ಪ್ರಶ್ನೆಯೇ ಇಲ್ಲ. ಆದುದರಿಂದ ಸದ್ಗುರುವಿನ ಯೋಗ್ಯ ಮಾರ್ಗದರ್ಶನದಲ್ಲಿ ಭಕ್ತಿ ಸೇವೆಯು ಇರುವ ಕಡೆ ಅಜ್ಞಾನದ ಮಾತೇ ಇಲ್ಲ. ಬುದ್ಧಿವಂತರು ಪರಿಶುದ್ಧರು ಆಗಲು ಪ್ರತಿಯೊಬ್ಬರೂ ಈ ಕೃಷ್ಣ ಪ್ರಜ್ಞೆಯನ್ನು ಅನುಸರಿಸಬೇಕು. ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಕೃಷ್ಣನನ್ನು ಅರ್ಥ ಮಾಡಿಕೊಂಡು ಭಕ್ತಿ ಸೇವೆಯಲ್ಲಿ ನಿರತರಾಗುವ ಈ ಸ್ಥಿತಿಗೆ ಮನುಷ್ಯನು ಬರಬೇಕು. ಹಾಗಲ್ಲದೆ ಯಾವುದೋ ಸಾಮಾನ್ಯ ಮನುಷ್ಯನ ದೃಷ್ಟಿಯಲ್ಲಿ ಅವನು ಎಷ್ಟೇ ಬುದ್ಧಿವಂತನಾದರೂ ಆತನಿಗೆ ಪರಿಪೂರ್ಣ ಬುದ್ಧಿ ಇಲ್ಲ. ಅರ್ಜುನನನ್ನು ಅನಗ ಎಂದು ಸಂಬೋಧಿಸಲಾಗಿದೆ. ಇದು ಅರ್ಥವತ್ತಾಗಿದೆ. ಅನಗ ಎಂದರೆ ಪಾಪರಹಿತ. ಮನುಷ್ಯನು ಎಲ್ಲಾ ಪಾಪಮಯ ಪ್ರತಿಕ್ರಿಯೆಗಳಿಂದ ಮುಕ್ತನಾಗದಿದ್ದರೆ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಮನುಷ್ಯನು ಎಲ್ಲಾ ಕಲ್ಮಶದ ಸೋಂಕಿನಿಂದ ಎಲ್ಲಾ ಪಾಪಕರ್ಮದಿಂದ ಮುಕ್ತನಾಗಬೇಕು. ಆಗ ಅವನಿಗೆ ಅರ್ಥವಾಗುತ್ತದೆ. ಆದರೆ ಭಕ್ತಿ ಸೇವೆಯ ಪರಿಶುದ್ಧತೆ ಮತ್ತು ಶಕ್ತಿ ಎಷ್ಟು ಎಂದರೆ, ಮನುಷ್ಯನು ಭಕ್ತಿ ಸೇವೆಯಲ್ಲಿ ತೊಡಗಿದನೆಂದರೆ ಅವನು ತಂತಾನೇ ಪಾಪರಹಿತನಾಗುತ್ತಾನೆ. ಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಪರಿಶುದ್ಧ ಭಕ್ತರ ಸಹವಾಸದಲ್ಲಿ ಭಕ್ತಿ ಸೇವೆಯನ್ನು ಮಾಡುತ್ತಿರುವಾಗ ಕೆಲವು ಅಂಶಗಳನ್ನು ಸಂಪೂರ್ಣವಾಗಿ ಗೆಲ್ಲುವುದು ಅಗತ್ಯ. ಬಹು ಮುಖ್ಯವಾದ ಸಂಗತಿ ಎಂದರೆ ಮನುಷ್ಯನು ಹೃದಯ ದೌರ್ಬಲ್ಯವನ್ನು ಗೆಲ್ಲಬೇಕು. ಐಹಿಕ ಪ್ರಕೃತಿಯ ಮೇಲೆ ಯಜಮಾನಿಕೆ ನಡೆಸುವ ಬಯಕೆಯಿಂದ ಮೊದಲನೆಯ ಪತನವಾಗುತ್ತದೆ. ಇದರಿಂದ ಮನುಷ್ಯನು ಪರಮಪ್ರಭುವಿನ ಪ್ರೇಮಪೂರ್ವಕ ದಿವ್ಯ ಸೇವೆಯನ್ನು ಬಿಟ್ಟು ಬಿಡುತ್ತಾನೆ. ಎರಡನೆಯ ಹೃದಯ ದೌರ್ಬಲ್ಯವೆಂದರೆ ಐಹಿಕ ಪ್ರಕೃತಿಯ ಮೇಲೆ ಯಜಮಾನಿಕೆಯನ್ನು ನಡೆಸುವ ಪ್ರವೃತ್ತಿಯನ್ನು ಬೆಳೆಸಿಕೊಂಡಂತೆ ಮನುಷ್ಯನು ಜಡವಸ್ತುವಿನಲ್ಲಿ ಮತ್ತು ಅದರ ಗಳಿಕೆಯಲ್ಲಿ ಆಸಕ್ತಿ ಹೊಂದುತ್ತಾನೆ. ಐಹಿಕ ಅಸ್ತಿತ್ವದ ಸಮಸ್ಯೆಗಳಿಗೆ
ಹೃದಯದ ಈ ದೌರ್ಬಲ್ಯಗಳೇ ಕಾರಣ. ಈ ಅಧ್ಯಾಯದಲ್ಲಿ ಮೊದಲ 5 ಶ್ಲೋಕಗಳು ಈ ಹೃದಯ ದೌರ್ಬಲ್ಯಗಳಿಂದ ಬಿಡುಗಡೆ ಪಡೆಯುವ ಪ್ರಕ್ರಿಯೆಯನ್ನು ವರ್ಣಿಸುತ್ತವೆ. 6ನೆಯ ಶ್ಲೋಕದಿಂದ ಕೊನೆಯವರೆಗೆ ಅಧ್ಯಾಯದ ಭಾಗವು ಪುರುಷೋತ್ತಮ ಯೋಗವನ್ನು ಚರ್ಚಿಸುತ್ತದೆ. ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ ಪುರುಷೋತ್ತಮ ಯೋಗ ಎಂಬ 15ನೆಯ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸೊ ಯಾರು ಏನಾದ್ರು ಹೇಳ್ಬೇಕು, ಇನ್ನೇನಾದ್ರು ಪ್ರಭುಜಿ? ಅದು ಅದೇ ಗಂಧ ಗಾಳಿ, ಅದೇ 8ನೇ ಶ್ಲೋಕದ್ದು ಗಂಧ ಗಾಳಿ ಒಯ್ಯುವಂತೆ ಐಹಿಕ ಜಗತ್ತಿನಲ್ಲಿ ಜೀವಿಯು ತನ್ನ ಜೀವನದ ವಿವಿಧ ಕಲ್ಪನೆಗಳನ್ನು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ, ಅಂದ್ರೆ ಅವನು ಈಗ ಯಾವುದೇ ಒಂದು ಕಲ್ಪನೆ ಈಗ ಹಿಂದಿನ ದೇಹದಲ್ಲಿ ಇದ್ದಿದ್ದು ಅದು ಮುಂದಿನಕ್ಕೆ ಕೊಂಡೊಯ್ತಾನೆ ಅಂತಾನೆ ಅದೇ ಕಲ್ಪನೆಗಳನ್ನ. ಅದೇ ಕಂಟಿನ್ಯೂ ಆಗುತ್ತೆ, ಮನಸ್ಸು ಅದೇ ಹಾಗೆ ಕಂಟಿನ್ಯೂ ಆಗುತ್ತೆ. ಅದರ ಏನ್ ಇಚ್ಛೆಗಳಿದೆ, ಅದರ ಅಂದ್ರೆ ಅವನ ಇಚ್ಛೆಗಳು ರುಚಿಗಳೇನಿದೆ ಅದೇ ರೀತಿಯಲ್ಲಿ ಕಂಟಿನ್ಯೂ ಆಗುತ್ತೆ. ಪ್ರತಿಯೊಬ್ಬರಿಗೂ ಒಂದೊಂದು ತರ ರುಚಿ, ಇಬ್ಬರು ಒಂದೇ ರೀತಿಯಲ್ಲಿ ಇಲ್ಲ. ಇವರ ಅವಳಿ ಜವಳಿ ಅಂತ ಮಕ್ಕಳಿದ್ರು ಕೂಡ ಅದು ಒಂದು ರೀತಿಯ ಒಬ್ಬರಿಗೆ ಸಿಹಿ ಇಷ್ಟ ಆಗ್ಬೋದು, ಒಬ್ಬರಿಗೆ ಖಾರ ಇಷ್ಟ ಆಗ್ಬೋದು, ಒಬ್ಬರಿಗೆ ಕೆಂಪು ಬಣ್ಣ ಇಷ್ಟ ಆಗ್ಬೋದು, ಒಬ್ಬರಿಗೆ ಬಿಳಿ ಬಣ್ಣ ಇಷ್ಟ ಆಗ್ಬೋದು. ಎಲ್ಲವೂ ಒಂದೊಂದು ರೀತಿಯ ಒಂದು ರುಚಿ ಇದೆ ಹೋಗೋದು. ಸೊ ಇದು ಎಲ್ಲಿಂದ ಬೆಳೀತಾ ಇದೆ? ಹಿಂದಿನ ಜನ್ಮದಿಂದನೇ ಮುಂದುವರಿತಾ ಇದೆ ಅಷ್ಟೇ. ಏನೇ ಆಸೆ ಆಕಾಂಕ್ಷೆ ಇದ್ರು ಅದು ಕಂಟಿನ್ಯೂ ಆಗುತ್ತೆ, ಹಿಂದೆ ಜನ್ಮದಿಂದ ಕಂಟಿನ್ಯೂ ಆಗುತ್ತೆ. ಆ ರೀತಿಯಲ್ಲಿ ಅದು ಕಂಟಿನ್ಯೂ ಆಗುತ್ತೆ. ಒಬ್ಬರಿಗೆ ಒಂದೊಂದು ರೀತಿಯ ಆನಂದ, ಒಬ್ಬರಿಗೆ ಒಂದು ರೀತಿಯಲ್ಲಿ ತುಂಬಾ ಆನಂದ ಸಿಗುತ್ತೆ ಒಂದು ರೀತಿಯ ಇಂದ್ರಿಯ ವಸ್ತುವಲ್ಲಿ, ಇನ್ನೊಬ್ಬರಿಗೆ ಅದರಲ್ಲಿ ಸಿಗೋದಿಲ್ಲ, ಅವ್ರಿಗೆ ಇನ್ನೊಂದು ರೀತಿಯಲ್ಲೇನೋ ಬೇರೆ ವಸ್ತು ಆನಂದ ಸಿಗುತ್ತೆ. ಸೊ ಇದು ಬೇರೆ ಬೇರೆ, ಒಬ್ಬೊಬ್ರಿಗೂ ಒಂದೊಂದು ರೀತಿಯ ಇದು. ಪ್ರತಿ ಜೀವಿಗಳಿಗೆ ಇಚ್ಛೆಗಳು ಅನ್ನೋದು ಎಷ್ಟು ಅಸಂಖ್ಯವಾಗಿದೆ ಅಂದ್ರೆ ಅದು ಅಖ್ಯಾತವಾಗಿದೆ. ಅದು ಎಲ್ಲಿಂದ ಶುರು ಆಯ್ತು, ಎಲ್ಲಿಂದ ಇದಾಗುತ್ತೆ ಗೊತ್ತಾಗಲ್ಲ. ಇದೆ ಅದು, ಆದ್ರೆ ನಮ್ಮ ಹಿಂದೆ ಕಂಟಿನ್ಯೂ ಆಗ್ತಾ ಇದೆ, ಮುಂದುವರಿ. ಈಗ ಅವನು ಹಿಂದಿನ ದೇಹದ ಇದು ಅವನಿಗೆ ಅಲ್ಲಿ ಅದು ಈಡೇರ್ಲಿಲ್ಲ ಅಂದ್ರೆ ಅವನು ಮತ್ತೆ ಇಲ್ಲಿ ಕರೆಕ್ಟ್ ಅದು ಕೂಡ ಹೌದು, ಅಲ್ಲಿ ಪೂರೈಕೆ ಆಗಿಲ್ಲ. ಭಗವಂತನ ಇಲ್ಲಿ ನಮಗೆ ಪೂರೈಕೆ ಮಾಡಬಹುದು ಈ ಜನ್ಮದಲ್ಲಿ. ಆಕ್ಚುಲಿ ಪರಮಾತ್ಮನಾಗಿ ಭಗವಂತನು ಅದೊಂದು ಮುಖ್ಯ ಇದು. ನಮಗೆ ಪ್ರತಿಯೊಬ್ಬರು ನಮಗೆ ಇಚ್ಛೆ ಇದೆ, ಅದನ್ನು ಪೂರೈಕೆ ಮಾಡ್ಲಿಕ್ಕೆ ಭಗವಂತನಿದ್ದಾನೆ. ಸೊ ಭಗವಂತನು ಆ ರೀತಿಯ ಒಂದು ಪುಣ್ಯವನ್ನು ನಮಗೆ ಪ್ರಾಪ್ತಿ ಪಡಿಸ್ತಾನೆ. ಎಷ್ಟೊಂದು ನಮಗೆ ಇಚ್ಛೆ ಇದೆ, ಆದ್ರೆ ಅನುಭವಿಸೋಕೆ ಇಚ್ಛೆ ಇದ್ರು ನಮ್ಗೆ ಅರ್ಹತೆ ಇಲ್ಲ. ಸೊ ಕೃಷ್ಣ ಪರಮಾತ್ಮನು ನಮಗೆ ಅರ್ಹತೆ ಪಡೆಯೋದನ್ನು ಕೂಡ ಸಹಾಯ ಮಾಡ್ತಾನೆ, ಆ ಪುಣ್ಯವನ್ನು ಗಳಿಸ್ಲಿಕ್ಕೆ, ಅದನ್ನು ಆನಂದಿಸ್ಲಿಕ್ಕೆ. ಈ ರೀತಿಯಲ್ಲಿ ಭಗವಂತರು ಕೂಡ ಪ್ರತಿಯೊಂದು ನಮ್ಗೆ ಏನೇನೋ ಒಂದು ಇಚ್ಛೆ ಇದೆ, ಕೃಷ್ಣನು ಒಂದು ಬಿಡದೆ ಲೆಕ್ಕ ಇಟ್ಟಿದ್ದಾನೆ ಅಂತಾನೆ ಹೇಳ್ತಾರೆ ಪ್ರತಿಯೊಂದನ್ನು ಕೂಡ. ಸೊ ಅದಕ್ಕೆ ಪ್ರಭುಜಿ ಈಗ ನಮ್ಮ ಆತ್ಮದಲ್ಲೇ ಈಗ ಭಾವನೆನ ನೋಡ್ತಾ ಇರ್ತಾನೆ ಅಂದಾಗ ಈಗ ಯಾವುದೇ ಈ ಜೀವಿ ಪಡೆದಿರೋ ಆತ್ಮ ಕೆಟ್ಟದನ್ನ ಯಾಕೆ ಮಾಡ್ಬೇಕು? ಅದು ಅಂದ್ರೆ ಕೃಷ್ಣನ ಮರೆತದ್ರಿಂದ ನಮಗೆ ಇಂದ್ರಿಯ ವಸ್ತುಗಳು, ನಮಗೆ ಅದರ ಒಂದು ಆನಂದ ಅನ್ನೋದು ಒಂದು ನಮ್ಗೆ ಒಂದು ರೋಗ, ಈಗ ಸೋಂಕು ಇದೆ ಈಗ ಅಲ್ಲ. ಅವನು ಸಾಕ್ಷಿಭೂತನಾಗಿದ್ದಾಗ ಅವನು ಯಾತಕ್ಕೆ ಅದನ್ನ ತಪ್ಪಂತ ನಮ್ಮ ಮನಸ್ಸಿಗೆ ಕೃಷ್ಣ ಗುರುತಿಸ್ತಾ ಇದ್ದಾನೆ. ಕೃಷ್ಣ ನಮ್ಗೆ ನೆನಪು ಮಾಡ್ಕೊಡ್ತಾ ಇರ್ತಾನೆ. ಆ ಪ್ರಜ್ಞೆ ಅನ್ನೋದು ಒಂದು ಕಾನ್ಶಿಯನ್ಸ್ ಅಂತ ಒಂದು ಹೇಳ್ತೀವಿ, ಅದೊಂದ್ಸಲ ನಮ್ಗೆ ಹೇಳೋದಿದೆ, ಇದು ಮಾಡ್ಬೇಡಿ, ಇದು ತಪ್ಪು ಅಂತ ಒಂದ್ಸಲ ಬರುತ್ತೆ, ಆ ಶಬ್ದ ಬರುತ್ತೆ. ಆದ್ರೆ ನಮಗೆ ಹೆಚ್ಚು ವ್ಯಾಮೋಹ ಇದೆ ಅಂದ್ರೆ ಅದ್ರಲ್ಲಿ ನಾವು ಅದನ್ನ ಬಿಟ್ಬಿಡ್ತೇವೆ, ಇರ್ಲಿ ತೊಂದರೆ ಇಲ್ಲ ಅಂತ ನಾವು ಹಾಗೆ ಮುನ್ನಡೀತೇವೆ. ಸೊ ಅದು ತುಂಬಾ ತಮೋ ಗುಣದಲ್ಲಿದ್ದಾಗ ನಮಗೆ ಅದು ಕೃಷ್ಣ ಆ ವಾಯ್ಸು, ಆ ಶಬ್ದ ಕೂಡ ಕೇಳಿಸೋದಿಲ್ಲ ನಮಗೆ ತುಂಬಾ. ಆದ್ರೆ ಸತ್ವಗುಣದಲ್ಲಿದ್ರೆ ಸ್ವಲ್ಪ ಗೊತ್ತಾಗುತ್ತೆ, ಅಟ್ಲೀಸ್ಟ್ ಇದು ತಪ್ಪಿರ್ಬೋದಲ್ವಾ, ಇದನ್ನ ಮಾಡೋದು ಸರಿಯಲ್ಲ ಅಲ್ವಾ ಅಂತ ಆತರ ಒಂದು ನಮ್ಗೆ ಇದು ಸೂಚನೆ ಬರುತ್ತೆ ನಮ್ಗೆ. ರಾಜಸಿಕ ತಾಮಸಿಕ ಹೆಚ್ಚು ಇದು ಆಗ್ತಾ ಭಗವಂತನು ಆಯ್ತು ಇನ್ನ ತುಂಬಾ ಸಮಯ ಬೇಕು ಅಂತ ಭಗವಂತನ ಬಿಟ್ಬಿಡ್ತಾನೆ. ಇಲ್ಲಾಂದ್ರೆ ಸತ್ವಗುಣದಲ್ಲಿ ತುಂಬಾ ನಮ್ಗೆ ಹೆಚ್ಚಾಗಿ ಒಂದು ಗೊತ್ತಾಗುತ್ತೆ, ಅದು ಅಟ್ಲೀಸ್ಟ್ ಅಯ್ಯೋ ತಪ್ಪು, ಇದು ಮಾಡಬಾರದು ಅಂತ ಗೊತ್ತಾಗುತ್ತೆ. ರಾಜಸಿಕ ತಾಮಸಿಕ ಗುಣ ಅಂದ್ರೆ ತುಂಬಾ ಅತಿ ಆಸೆ, ಅದು ಆ ಇಂದ್ರಿಯ ವಸ್ತುನೋ ಇನ್ನೊಂದು ಆ ರೀತಿಯ ಒಂದು ಅಜ್ಞಾನನೋ ಆಗಿದ್ದಾಗ ಭಗವಂತನು ಅದು ಸಮಯದಲ್ಲಿ ಕಲಿಯೋದಾಗತ್ತೆ ಅಂತ ಭಗವಂತನ ಬಿಟ್ಬಿಡ್ತಾನೆ. ಪ್ರಾಣಿ ಜೀವನಗಳು ಹಾಗೆ, ಅದು ಹೆಚ್ಚು ರಾಜಸಿಕ ತಾಮಸಿಕ ಜೀವನ, ಅಲ್ಲಿ ಕೇವಲ ಇಂದ್ರಿಯ ಸುಖಕ್ಕೋಸ್ಕರವೇ ಅದು ಇರೋದರಿಂದ ಭಗವಂತನು ಸಂಪೂರ್ಣ ಅಜ್ಞಾನ. ಅವರಿಗೆ ಭಗವಂತನು ದೇವರು ಇದ್ದಾನೆ ಅಂತಾನು ಕೂಡ ಪರಿಕಲ್ಪನೆ ಇಲ್ಲ. ಸಾಮಾನ್ಯವಾಗಿ ಎಲ್ಲೋ ಒಂದೊಂದು ಭಕ್ತರು ನಾವು ಕೇಳ್ತೇವೆ, ಒಂದೊಂದು ಜೀವಿಗಳು ಭಕ್ತರಾಗಿರೋದು. ಇಲ್ಲಾಂದ್ರೆ ಸಾಮಾನ್ಯವಾಗಿ ಅಷ್ಟು ರಾಜಸ ತಾಮಸ ಗುಣ ಪ್ರಭಾವ ಅಂದ್ರೆ ಅಷ್ಟು ವಿಷಯ ಇಂದ್ರಿಯಗಳು, ಇಂದ್ರಿಯ ವಸ್ತುಗಳ ಇದು ಆಕರ್ಷಣೆ ಅಂದ್ರೆ ಸಂಪೂರ್ಣವಾಗಿ ಅವರಿಗೆ ಇದೇನು ಪ್ರಕೃತಿ, ಇದಕ್ಕೆ ಯಾರಾದ್ರೂ ಸೃಷ್ಟಿಕರ್ತನಿದ್ದಾನ, ಅದೇನೋ ಒಂದು ಪರಿಕಲ್ಪನೆ ಇಲ್ಲ. ಸೊ ಅದರ ನಮ್ಮ ಮೇಲೆ ಅದು ಅವಲಂಬಿಸಿರೋದು. ಸೊ ಭಗವಂತನು ಕ್ರಮೇಣವಾಗಿ ಭೌತಿಕ ಜಗತ್ತಿನಲ್ಲಿ ಮಾಡಿರೋ ವ್ಯವಸ್ಥೆಯಲ್ಲಿ ನಾವು ವಿಕಾಸಗೊಳ್ತಾ ಇದ್ದೇವೆ, ಒಂದು ಜನ್ಮದಿಂದ ಇನ್ನೊಂದು ಜನ್ಮ.
ಸೊ ಆ ಜನ್ಮ ನಾವು ವಿಕಾಸಗೊಂಡಂಗೆ ಅನುಭವಗಳಾಗ್ತಾ ಇದೆ ನಮ್ಗೆ, ಆ ಭೌತಿಕ ಸುಖಗಳ ಅನುಭವ ಕೂಡ ಆಗ್ತಾ ಇದೆ. ನಂತರ ಮನುಷ್ಯ ಜನ್ಮಕ್ಕೆ ಬಂದಾಗ ಆಗ ಭಗವಂತನು ನಮಗೆ ಈ ವೇದ ಜ್ಞಾನದ ಮೂಲಕ ಮತ್ತೆ ನಮ್ಮ ಅನುಭವ ಕೂಡ ಸ್ವಂತ ಅನುಭವ ಇಷ್ಟು ಜನ್ಮಗಳಾಗಿದ್ದ ಮೂಲಕ ನಮಗೆ ಒಂದು ಈ ಯಥಾರ್ಥ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಭಗವಂತನ ಶಕ್ತಿಯನ್ನು ಅದು ಕೊಟ್ಟಿರೋದು, ಅವನ ಸೌಲಭ್ಯಗಳು ಕೊಟ್ಟಿರೋದು ನಮಗೆ. ಸಾಕ್ಷಿ ಭಗವಂತನೇ ಸಾಕ್ಷಿ. ಸೊ ಭಗವಂತನು ಸಾಕ್ಷಿ ಮತ್ತೆ ಭಗವಂತನೇ ಅದಕ್ಕೆ ಕೊನೆಗೆ ಅನುಮತಿ ಕೊಡ್ತಾರೆ, ಅನುಮತಿ ಕೂಡ ಕೊಡ್ತಾ ಇರೋದು ಕೃಷ್ಣನೇ. ಅನುಮತಿ ಕೊಡ್ಲಿಲ್ಲ ಅಂದ್ರೆ ನಾವು ಪಾಪ ಕಾರ್ಯ ಕೂಡ ಮಾಡಕ್ಕಾಗಲ್ಲ. ಅವನೇ ಅನುಮತಿ ಕೊಡೋದು, ಅವನೇ ಮಾಡಿಸೋದು ಕರೆಕ್ಟ್ ಅವನೇ. ಆದ್ರೆ ಆ ಇಚ್ಛೆ ಅದಕ್ಕೆ ನಾನು ಕಾರಣ ನಾನು. ಸೊ ನಾನು ಆ ರೀತಿ ಇಚ್ಛೆ ಪಡೋದ್ರಿಂದ ಕೃಷ್ಣ ಹತ್ರ ಮಾಡಿಸ್ತಾರೆ. ಒತ್ತಾಯ ತಂದೆ ತಾಯಿಗೆ ಮಕ್ಕಳು ಹೇಳ್ತಾರಲ್ಲ, ತಂದೆ ತಾಯಿಗೆ ಅದು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು, ಎಷ್ಟು ಸಹ ತಂದೆ ತಾಯಿ ಹೇಳ್ತಾರೆ, ತಾಯಿ ತಂದೆ. ಅದು ಕೊನೆಗೆ ಇನ್ ಮಾತು ಕೇಳೋದಿಲ್ಲ ನನ್ನ ಮಗ, ಏನ್ ಮಾಡೋದು ಅಂತ ಆಯ್ತು ಅಂತ ಕೊಟ್ಬಿಡ್ತಾರೆ. ಸೊ ಆ ರೀತಿ ಕೃಷ್ಣ ನಮಗೇನು ಭೌತಿಕ ಇಚ್ಛೆಗಳಿದೆ, ಕೃಷ್ಣನು ಬೇಡ 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 ಅಂತ ಹೇಳ್ತಾ ಇರ್ತಾನೆ ಪರಮಾತ್ಮ. ಆದ್ರೆ ಕೊನೆಗೆ ನಾವು ಬಿಡೋದಿಲ್ಲ, ಅದೇ ಕೃಷ್ಣ ಆಯ್ತು ಅಂತ. ಧನ್ಯವಾದ ಪ್ರಭುಜಿ, ಧನ್ಯವಾದ. ಹರೇ ಕೃಷ್ಣ. ಶಶಿಕಲಾ ಮಾತಾಜಿ ನಿಮ್ದೇನಾದ್ರು ಇತ್ತಾ? ಹರೇ ಕೃಷ್ಣ ಪ್ರಭುಜಿ. ಏನೂ ಇಲ್ಲ ಪ್ರಭುಜಿ, ಶ್ಲೋಕ ಹೇಳೋದಕ್ಕೆ. ಓಕೆ ಮಾತಾಜಿ, ಹರೇ ಕೃಷ್ಣ. ಮತ್ತೆ ಸಂಗೀತಮಯ್ಯ ಮಾತಾಜಿ, ಹರೇ ಕೃಷ್ಣ. ನಿಮ್ದೇನಾಯ್ತಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಪ್ರಭುಜಿ, ಈ ಭೌತಿಕ ಲೋಕವನ್ನ ಜೈಲಿಗೆ ಕೂಡ ಹೋಲಿಸ್ತಾರೆ ಅಲ್ವಾ? ಹೌದು, ಸೆರೆಮನೆಗೆ ಮಾಡಲಿಲ್ಲ. ಕರೆಕ್ಟ್, ಇದು ಒಂದು ಕರೆಕ್ಟ್. ಭೌತಿಕ ಜಗತ್ತಿನ ಜೈಲಿಗೂ ಹೋಲಿಕೆ ಮಾಡ್ತಾರೆ. ಜೈಲಲ್ಲಿ ಯಾಕಂದ್ರೆ ನಮ್ಗೆ ಅಲ್ಲಿ ಸ್ವತಂತ್ರ ಇಲ್ಲ. ಜೈಲು ಜೀವನ ಅಂದ್ರೆ ಅಲ್ಲಿ ಒಂದು ಬಂಧನವಾದ ಜೀವನ. ಅಲ್ಲಿ ಎಷ್ಟೋ ಕಷ್ಟಗಳು ಅಲ್ಲಿ ಅಲ್ಲಿ ಇರೋದೆ. ಯಾಕಂದ್ರೆ ಅವರು ದಂಗೆ ಎದ್ದಿದ್ದಾರೆ, ಹೊರಗೆ ಎದ್ದಿದ್ದಾರೆ ಅಂದ್ರೆ ಸರ್ಕಾರದ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರೆ ಅದನ್ನ ಸರಿ ಮಾಡ್ಲಿಕ್ಕೆ ಅವರಿಗೆ. ಎಸ್, ಇದು ಕೂಡ ಇದೆ. ಹೌದು ಮಾತಾಜಿ. ಪ್ರಭುಜಿ, ಇನ್ನೊಂದು ಇಲ್ಲಿ 1ರಿಂದ 7 ಚಾಪ್ಟರು ಇದು ಕಾನ್ಫಿಡೆನ್ಷಿಯಲ್, ಮತ್ತೇಳಿ 8ನೇ ಚಾಪ್ಟರು ಇದು ಮೋರ್ ಕಾನ್ಫಿಡೆನ್ಷಿಯಲ್, ಮತ್ತೆ 9ನೇ ಅಧ್ಯಾಯ ಅದೇ ಮೋಸ್ಟ್ ಕಾನ್ಫಿಡೆನ್ಷಿಯಲ್ ಅಂತೇಳಿ ನಾನು ಕೇಳ್ಪಟ್ಟಿದ್ದೆ. ಮತ್ತೆ ಇಲ್ಲಿ ಈ 20ನೇ ಶ್ಲೋಕದಲ್ಲಿ ಕೂಡ ಗುಹ್ಯತಮಂ ಅಂತ ಇದೆ ಅಲ್ಲ? ಗುಹ್ಯತಮವಾದ ವಿಷಯ ಅಂದ್ರೆ ಭಗವಂತನ ಪರಮಾತ್ಮ ಜ್ಞಾನ, ಭಗವಂತನ ಷಡೈಶ್ವರ ರೂಪ, ಆ ರೀತಿಯ ಜ್ಞಾನ ಅದು ಗುಹ್ಯತಮ ಜ್ಞಾನ. ಗುಹ್ಯ ಜ್ಞಾನ ಅಂದ್ರೆ ಗೀತೆಯಲ್ಲಿ ಒಂದು ಹೇಳೋದು ಆತ್ಮಜ್ಞಾನ. ಗುಹ್ಯತರ ಜ್ಞಾನ ಅಂದ್ರೆ ಭಗವಂತನು ಪರಮಾತ್ಮನಾಗಿ ಸರ್ವವ್ಯಾಪಕವಾಗಿ. ಸೊ ಮತ್ತೆ ಗುಹ್ಯತಮವಾದ ಜ್ಞಾನ ಅಂದ್ರೆ ಭಗವಂತನ ವ್ಯಕ್ತಿ, ಪ್ರೇಮ, ಪ್ರತಿಯೊಂದು ಜೀವಿ ಅಲ್ಲ, ಅದು ಬಫಿನ ಸೊ ಆ ಗುಹ್ಯತಮ ಅಂದ್ರೆ ಯಾವಾಗ್ಲೂ ಜ್ಞಾನ. ಅದರಲ್ಲಿ ಭಗವಂತನ ಇದು ವ್ಯಕ್ತಿ ರೂಪವಾಗಿ ಭಗವಂತನ ಎಲ್ಲದಕ್ಕೂ ಮೂಲ ಪುರುಷೋತ್ತಮ, ಅವನ ಪುರುಷೋತ್ತಮನು ಅಂತ ಕೊನೆಗೆ ಇಲ್ಲಿ ನಮ್ಗೆ ಹೇಳ್ತಾ ಇರೋದು. ಭಗವಂತನು ಪರಮಾತ್ಮನಾಗಿ ಅವನು ಸರ್ವವ್ಯಾಪಕನಾಗಿದ್ದಾನೆ, ಪರಮಾತ್ಮನಾಗಿ ಎಲ್ಲವನ್ನು ನಿಯಂತ್ರಿಸ್ತಾ ಇದ್ದಾನೆ. ಅದೇ ಕೊನೆಗೆ ಅವನು ಪುರುಷೋತ್ತಮನು ಅವನು ಎಲ್ಲದಕ್ಕೂ ಪರಮಾತ್ಮ ಕೂಡ ಕಾರಣ. ಅದು ಸ್ವ ಅಂಶ, ನಾವು ವಿಭಿನ್ನ ಅಂಶ. ಸೊ ಈ ಪರಮಾತ್ಮ ಭಗವಂತನ ಜ್ಞಾನ ಕೊಡುವಾಗ ಅದನ್ನ ಗುಹ್ಯತಮ ಜ್ಞಾನ ಅಂತಾನೆ ಹೇಳೋದು. ಇದರ ಮೂಲಕ, ಇದರ ವಿಷಯ ಮೂಲಕ ನಮಗೆ ಭಕ್ತಿಯನ್ನು ಭಗವಂತನು ಅನುಗ್ರಹಿಸ್ಲಿಕ್ಕೆ ಈ ಒಂದು ಯಥಾರ್ಥ ನಾವು ಅರ್ಥ ಮಾಡ್ಕೊಂಡ್ರೆ, ಕೃಷ್ಣನು ಇಷ್ಟು ಕರುಣಾಮಯಿ, ಸೂರ್ಯವನ್ನು ಸೃಷ್ಟಿ ಮಾಡಿ, ಚಂದ್ರವನ್ನು ಸೃಷ್ಟಿ ಮಾಡಿ, ನಮ್ಮ ಜೀರ್ಣ ಶಕ್ತಿಯಾಗಿ ನಮಗೆ ಒಳಗೆ ಹೊರಗೆ ಗಾಳಿಯನ್ನು ನಾವು ಇದು ಮಾಡ್ಲಿಕ್ಕೆ ಪ್ರತಿಯೊಂದು ಕೃಷ್ಣನೇ ನಿಯಂತ್ರಿಸ್ತಾನೆ ಅಂತ ಆ ರೀತಿಯಲ್ಲಿ ನಮ್ಗೆ ಭಕ್ತಿ ಭಾವನೆ ಬರ್ಲಿಕ್ಕೆ ಇಲ್ಲಿ ಕೃಷ್ಣನು ಇಲ್ಲಿ ಹೇಳ್ತಾ ಇರೋದು ಇದೆಲ್ಲ. ಇದು ತಾನೇ ಎಲ್ಲವಕ್ಕೂ ಕಾರಣ ಅಂತ. ಸೊ ಹಾಗೆ ನಮಗೆ ಆ ರೀತಿಯಲ್ಲೂ ಗುಹ್ಯತಮ ಜ್ಞಾನ ಅಂದ್ರೆ ಪ್ರಭುಜಿ, ಇಲ್ಲಿ ಈಗ ಅಧ್ಯಾಯ 1ರಿಂದ 7 ಅದೇ ಗುಹ್ಯಂ ಬರುತ್ತೆ, ಆಮೇಲೆ 8ನೇ ಅಧ್ಯಾಯದಲ್ಲಿ ಗುಹ್ಯತಮಂ ಬರುತ್ತೆ, ಮತ್ತೆ 9ನೇ ಅಧ್ಯಾಯದಲ್ಲಿ ಗುಹ್ಯತರ ಬರುತ್ತೆ. ಆತರ ಏನಾದ್ರು ಇದು ಮಾಡಿದಾರ, ಡಿಫ್ರೆನ್ಶಿಯೇಟ್ ಏನಾದ್ರು ಇದೆಯಾ ಅಂತೇಳಿ? ಗುಹ್ಯ ಭಗವದ್ಗೀತೆ ಜ್ಞಾನವೇ ಗುಹ್ಯವಾದ ಜ್ಞಾನ ಒಂದ್ ರೀತಿಯಲ್ಲಿ. ಯಾಕಂದ್ರೆ ಎಲ್ಲೂ ಆ ರೀತಿ ಜ್ಞಾನ ಇಲ್ಲ, ಗುಹ್ಯ. ಸೊ ಕೃಷ್ಣ ಹೇಳ್ತಾ ಇರೋದೆಲ್ಲ ಒಂದು
ವಿಷಯ ಈ ಜ್ಞಾನ ರೀತಿ ಒಂದು ಭಕ್ತಿ ಶಾಸ್ತ್ರಿಯಲ್ಲಿ ಒಂದು ಬಂದಿತ್ತು ಈ ಪ್ರಶ್ನೆ ರೀತಿ ಇರ್ಬೋದು ಅದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಹಾಗೆ. ನೆಕ್ಸ್ಟ್ ಯಾರು ಸುಬುದ್ಧಿ ಪ್ರಭು ಕೇಳ್ಬೋದು, ಅವ್ರು ಸ್ವಲ್ಪ ಇದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಾರೆ. ಸರಿ ಪ್ರಭುಜಿ, ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಮತ್ತೆ ಪದ್ಮಿನಿ ಮೂರ್ತಿ ಮಾತಾಜಿ, ನೀವೇನೋ ಹ್ಯಾಂಡ್ಸ್ ರೈಸ್ ಮಾಡಿದ್ರಾ? ಆಗ್ಲೇ ಓದಕ್ಕೆ ಅಲ್ಲ ಮಾತಾಜಿ? ಹೇಳಿ. ಇಲ್ಲ ಹರೇ ಕೃಷ್ಣ ಪ್ರಭು. ನನ್ಗೆ ಒಂದು ಡೌಟ್ ಇತ್ತು, ಇದು ಈ ಗೋಲೋಕ ಅನ್ನೋದು ಎಲ್ಲಿ ಬರಬಹುದು ಅಂತ. ಅದೇನಾದ್ರೂ ಏನ್ ಹೇಳ್ತಾರೆ, ಈ ಮಿಲ್ಕಿ ವೇ ಮಧ್ಯ ಬರತ್ತಲ್ವಾ ಬ್ಲ್ಯಾಕ್ ಹೋಲ್ ಅಂತ. ಸೊ ಅದು ಯಾಕೆಂದ್ರೆ ನೀವ್ ಒಂದ್ಸಲ ಹೇಳಿದ್ರಿ, ಕೃಷ್ಣ ಪರಮಾತ್ಮ ಉಸಿರಾಟದಲ್ಲಿ ಸೃಷ್ಟಿ ಆಗುತ್ತೆ, ಮತ್ತೆ ಅವನು ಉಸಿರು ಒಳಗಡೆ ತಗೊಳ್ಳುವಾಗ ಎಲ್ಲ ಪ್ರಳಯ ಎಲ್ಲ. ಅದು ಮಹಾವಿಷ್ಣು, ಕೃಷ್ಣನ ವಿಸ್ತರಣೆ, ಮಹಾವಿಷ್ಣು. ಹೌದು ಹೌದು. ಸೊ ಅದಕ್ಕೆ ಯಾಕಂದ್ರೆ ಈ ಮಿಲ್ಕಿ ವೇ ನಲ್ಲಿ ಓಡಾಡುವಂತ ಸೂರ್ಯ ನಕ್ಷತ್ರಗಳು ಎಲ್ಲಾನು ಬ್ಲ್ಯಾಕ್ ಹೋಲ್ ನಲ್ಲಿ ಸೇರ್ ಹೋಗುತ್ತೆ ಅನ್ನೋದು ಒಂದ್ ಕಡೆ ಓದಿದ್ನೆ. ಅದೇ ಇವರು ಅವ್ರ ಪ್ರಕಾರ ಏನಂದ್ರೆ ಕೊನೆಗೆ ಎಲ್ಲ 0 ಆ 0 ಎಲ್ಲ ಒಂದು ಎಕ್ಸ್ಪ್ಲೋಷನ್ ಆಗಿ ಅದು ಬಿಗ್ ಬ್ಯಾಂಗ್ ಆಗಿ ಬಂತು ಅಂತ. ಇಲ್ಲ ಹಾಗೇಂತಿಲ್ಲ, ಇದು ಎಲ್ಲ ಬರ್ತಾ ಇರೋದು ಮಹಾವಿಷ್ಣುವಿಂದ. ಮಹಾವಿಷ್ಣು ಭಗವಂತನ ಬೃಹದಾಕಾರದ ರೂಪ. ಸೊ ಅವರ ಬೆವರಿನಿಂದ ಒಂದು ನೀರನ್ನು ಸೃಷ್ಟಿ ಮಾಡ್ತಾರೆ. ಹೇಗೆ ನಾವು ಕೂಡ ಬೆವರ್ತಾ ಇದ್ರೆ ನೀರ್ ಬರುತ್ತೆ ನಮ್ಮಲ್ಲಿ. ಆದ್ರೆ ಭಗವಂತನು ಅಚಿಂತ್ಯ ಶಕ್ತಿ ಅಂದ್ರೆ ಅವನ ಬೆವರಿನಿಂದನೇ ಒಂದು ಸಮುದ್ರವನ್ನು ಸೃಷ್ಟಿ ಮಾಡ್ತಾನೆ. ಸಮುದ್ರ ಅಂದ್ರೆ ಅಷ್ಟು ಗಾತ್ರದ ನೀರು, ಕಾರಣಾರ್ಣವ ಸಮುದ್ರ ಅಂತ ಹೇಳೋದು. ಅದು ಆಕ್ಚುಲಿ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಒಂದು ಭಾಗ, ಏನೋ ಒಂದು ಮೋಡವಾಗಿ ಒಂದು ಸೃಷ್ಟಿ ಆಗೋದು ಅಂತ ಹೇಳ್ತಾರೆ. ಒಂದು ಮೋಡ ಅನ್ನೋದು ಒಂದು ಯಾವ್ದು ಆಕಾಶದಲ್ಲಿ ಎಲ್ಲೋ ಒಂದು ಕಡೆ ಇದೆ ಅಷ್ಟೇ, ಒಂದು ಮೋಡ. ಸೊ ಆ ರೀತಿಯಲ್ಲಿ ಆಧ್ಯಾತ್ಮಿಕ ಗಗನವು ಅಷ್ಟು ವಿಸ್ತಾರವಾದದಲ್ಲಿ ಒಂದು ಕೊನೆ ಒಂದು ಭಾಗದಲ್ಲಿ ಮಹಾವಿಷ್ಣು ಒಂದು ಭಗವಂತನ ವಿಸ್ತರಣೆ ತೆಗೆದು ಆ ಮಹಾವಿಷ್ಣುವಾಗಿ ಅವನ ಬೆವರಿನಿಂದ ಒಂದು ಕಾರಣಾರ್ಣವ ಸಮುದ್ರ ಅಂತ ಸೃಷ್ಟಿ ಮಾಡೋದು, ಕಾಸಲ್ ಓಷನ್ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಇವಾಗ ನಾವು ನೀರಿನಲ್ಲಿ ನಾವು ಉಸಿರಾಡಿದಾಗ ಹೇಗೆ ಗುಳ್ಳೆಗಳು ಬರ್ತವೆ, ಬಬಲ್ಸ್ ಬರ್ತವೆ. ಸೊ ಆ ರೀತಿಯಲ್ಲಿ ಈ ಎಲ್ಲ ಜಗತ್ತುಗಳು ಭಗವಂತನ ಮೂಗು ಬಾಯಿಯಿಂದ ಆಗ್ಬೋದು, ಮತ್ತೆ ಅವನ ಸ್ಕಿನ್ ಅಂದ್ರೆ ಅವನ ಚರ್ಮದ ಇದರಿಂದನೂ ಚರ್ಮರಂಧ್ರಗಳು ಅದರ ಇಂದ ಬರುತ್ತೆ ಅಂತ ಹೇಳ್ತಾರೆ. ಅನಂತ ಕೋಟಿ ಬ್ರಹ್ಮಾಂಡಗಳು ಬರ್ತವೆ. ಮೊದಲಿಗೆ ಚಿಕ್ಕ ಗುಳ್ಳೆಗಳಾಗಿ ಬರೋದು ಅಂತ ಹೇಳ್ತಾರೆ, ಮತ್ತೆ ಅದು ದೊಡ್ಡದಾಗಿ ಅದು ಆಗೋದು, ಮತ್ತೆ ಅದರಲ್ಲಿ ಮತ್ತೆ ಅವನು ಪ್ರವೇಶಕೊಳ್ಳೋದು. ವಿಷ್ಣು ಇನ್ನೊಂದು ವಿಷ್ಣುವಿನ ರೂಪ. ಇದೆಲ್ಲ ಪುರುಷ ಅವತಾರ ಅಂತ ಹೇಳ್ತಾರೆ ಈ 3 ವಿಷ್ಣು ರೂಪಗಳಿಗೆ. ಮೊದಲ ಪುರುಷ ಅವತಾರ ಮಹಾವಿಷ್ಣು, ಎರಡನೇ ಪುರುಷ ಅವತಾರ ಗರ್ಭೋದಕಶಾಹಿ ವಿಷ್ಣು. ಸೊ ಒಂದೊಂದು ಬ್ರಹ್ಮಾಂಡವು ಒಂದು ಗರ್ಭ ಅಂತ ಅದನ್ನ ಹೇಳಿದ್ರೆ, ಆ ಗರ್ಭದಲ್ಲಿ ಹೇಗೆ ತಾಯಿಯ ಗರ್ಭದ ಮಗು ಇದೆ, ಆ ರೀತಿಯಲ್ಲಿ ವಿಷ್ಣು ಒಂದು ವಿಸ್ತರಣೆ, ಗರ್ಭೋದಕ ವಿಷ್ಣು ಅಂತ ಪ್ರವೇಶಗೊಂಡು ಅವರು ಪ್ರತಿಯೊಂದು ಬ್ರಹ್ಮಾಂಡದಲ್ಲೂ ಇದ್ದಾರೆ. ನಾವು ಆ ತರ ಒಂದು ಬ್ರಹ್ಮಾಂಡ ಇದ್ದೇವೆ. ಸೊ ನಾವು ಮಿಲ್ಕಿ ವೇ ಅಂತ ಏನ್ ಹೇಳ್ತೇವೆ, ಇನ್ನೊಂದು ಈ ಗ್ಯಾಲಕ್ಸಿ, ಆ ಗ್ಯಾಲಕ್ಸಿ ಆಂಡ್ರೋಮೆಡಾ ಏನೋ ಹೆಸರುಗಳು ಹೇಳ್ತಾರೆ. ಸೊ ಇದೆಲ್ಲ ಇದೆ ಅಂದ್ರೆ ಇದು ಒಂದು ನಾವು ನೋಡ್ತಾ ಇರೋ ಬ್ರಹ್ಮಾಂಡದೊಳಗೆ ಈ ತರ ಅನಂತ ಕೋಟಿ ಬ್ರಹ್ಮಾಂಡಗಳಿದೆ. ಸೊ ಬೇಕಾದಷ್ಟಿದೆ. ಸೊ ಅಲ್ಲಿ ಒಂದು ಬ್ರಹ್ಮಾಂಡದಲ್ಲಿ ನಮಗೆ ಇಲ್ಲಿ ಎಷ್ಟು ಬಿಗಿನಿಂಗ್ ಎಂಡ್ ಗೊತ್ತಿಲ್ಲ, ಇದ್ರ ಎಲ್ಲಿ ಶುರು ಆಗ್ತದೆ ಎಲ್ಲಿ ಎಂಡ್ ಅಂತ ಗೊತ್ತಿಲ್ಲ. ಆಕ್ಚುಲಿ ಪ್ರತಿ ಬ್ರಹ್ಮಾಂಡಕ್ಕೆ ಒಂದು ಅಳತೆ ಇದೆ ಹೇಳ್ತಾರೆ. ಈ ಯಾವ್ದು ಲೋಕಾಲೋಕ ಅಂತ ಒಂದು ಭಾಗವತದಲ್ಲಿ ವಿಸ್ತರಣೆಗಳಿದೆ. ಸೊ ಅಲ್ಲಿ ಅದರ ಈಚೆ ಈ ಸೂರ್ಯನ ಕಿರಣಗಳು ಹೋಗೋದಿಲ್ಲ. ಸೊ ಅದ್ರ ಈಚೆ ಆಕ್ಚುಲಿ ಬ್ರಹ್ಮಾಂಡ ಕೂಡ ಇರೋದು. ಬ್ರಹ್ಮಾಂಡದ ವಿಸ್ತರಣೆ ಇದೆ, ಆದ್ರೆ ಲೋಕಾಲೋಕ ಅನ್ನೋದೊಂದು ಅದು ಅಲ್ಲಿಗೆ ಸೂರ್ಯನ ಇದು ಹೋಗೋದಿಲ್ಲ ಅದರ ಈಚೆ ಅಂತ ಹೇಳೋದು ಇದಿದೆ. ಅಲ್ಲಿ ಯಾವ ಜೀವಗಳು ಪ್ರವೇಶ ಮಾಡಕ್ಕಲ್ಲ, ಅದು ಕೂಡ ಅದು ಬ್ರಹ್ಮಾಂಡದಲ್ಲೇ ಒಂದು ಭಾಗ. ಸೊ ಅದರ ಈಚೆ ಪ್ರತಿಯೊಂದು ಬ್ರಹ್ಮಾಂಡ ಹೇಗೆ ಫುಟ್ಬಾಲ್ ಇದಿರುತ್ತೆ, ಅದಕ್ಕೆ ಎಲ್ಲ ಕವರಿಂಗ್ ಇರುತ್ತೆ, ಆ ರೀತಿಯಲ್ಲಿ ಈ ಪಂಚಭೂತಗಳು ಭೂಮಿ, ನೀರು, ಗಾಳಿ ಇದರ ಒಂದು ಕವರಿಂಗ್ಸು ಇರುತ್ತಂತೆ. ಅದಕ್ಕೆ ಹೇಗೆ ಒಂದು ಬಾಲ್ಗೆ ಒಂದು ಕವರಿಂಗ್ಸ್ ಇರುತ್ತೆ, ಫುಟ್ಬಾಲ್ ಒಂದು ಕವರಿಂಗ್ ಇರುತ್ತೆ, ಅದೇ ರೀತಿಯಲ್ಲಿ ಬ್ರಹ್ಮಾಂಡಕ್ಕೆ ಒಂದು ಕವರಿಂಗ್ಸ್ ಇದೆ ಅಂತ ಹೇಳ್ತಾರೆ. ಸೊ ಆ ತರ ಒಂದು ಮುಚ್ಚಿ ಇರೋದ್ರಿಂದ ನಮ್ಗೆ ಇದು ಕತ್ತಲೆ ಪ್ರದೇಶ ಇದೆ. ಸೂರ್ಯ ಇರೋದ್ರಿಂದ ಇಲ್ಲಿ ಪ್ರಕಾಶ ಬೆಳಕು, ಇಲ್ಲಾಂದ್ರೆ ಇದು ಅಷ್ಟು ಗಟ್ಟಿಯಾಗಿ ಮುಚ್ಚಿರುವ ಪ್ರದೇಶ ಇದು ಭಗವಂತನು. ಅಲ್ಲಿ ಯಾರು ಇಲ್ಲಿಂದ ಜೈಲಿಂದ ಹೇಗೆ ಎಲ್ಲ ಕೋಟೆನ ಇದು ಮಾಡಿಟ್ಟಿರ್ತಾರೆ, ಅಷ್ಟು ಬಂದೋಬಸ್ತ್ ಮಾಡಿರ್ತಾರೆ, ಅದೇ ರೀತಿಯಲ್ಲಿ ಭಗವಂತನ ಒಂದೊಂದು ಬ್ರಹ್ಮಾಂಡ ಅಲ್ಲಿ ಯಾರು ಹೊರಗೆ ಹೋಗ್ಲಿಕ್ಕಾಗಲ್ಲ, ಆ ತರ ಇದೆ. ಈ ತರ ಅನಂತ ಕೋಟಿ ಬ್ರಹ್ಮಾಂಡಗಳು ಹೇಳ್ತಾರೆ. ಎಷ್ಟು ಸಾಸಿವೆ ಕಣಗಳಿದೆ, ನೀವೊಂದು ಬ್ಯಾಗ್ ಅಲ್ಲಿ ಚೀಲಗಳಲ್ಲಿ ಹಾಕಿದ್ರೆ ಸಾಸಿವೆ ಕಣಗಳು ಲೆಕ್ಕ ಮಾಡಕ್ಕಾಗಲ್ಲ. ಒಮ್ಮೊಮ್ಮೆ ಅದು ಬಿದ್ದೋದ್ರೆ ಎಷ್ಟು ನಂಬರ್, ಎಷ್ಟು ಸಂಖ್ಯೆ ಇದೆ, ನೀವು ಬಿಟ್ಬಿಡ್ತೀರಾ, ಅಯ್ಯೋ ಬೇಡ ಸಾಕಪ್ಪ ಅದನ್ನ, ಅದು ಕೆಳಗೆ ಬಿದ್ದದ್ದು ಹೋಗ್ಲಿ ಅಂತ ಬಿಟ್ಬಿಡ್ತೀವಿ. ಯಾಕಂದ್ರೆ ಅಷ್ಟು ಚಿಕ್ಕದು ಮತ್ತೆ ಅಷ್ಟು ಇದೆ ಅವು. ಸೊ ಆ ರೀತಿಯಲ್ಲಿ ಭಗವಂತನ ಸೃಷ್ಟಿ ಅನ್ನೋದು ಈ ಬ್ರಹ್ಮಾಂಡಗಳು ಅಟ್ಲೀಸ್ಟ್ ಗೋಚರ, ಇದು ನಮ್ಗೆ ಕಂಪ್ಲೀಟ್ ಅಗೋಚರನೇ.
ನಮ್ಗೆ ಕಾಣದೆ ಅದಕ್ಕೆ ಕೃಷ್ಣನ ಒಂದು ಹೆಸರೇ ಅಧೋಕ್ಷಜ. ಅಧೋಕ್ಷಜ ವಿಷ್ಣು ಅಂತ ಕೃಷ್ಣನ ಒಂದು ಹೆಸರು. ಅವನ ಮೂರ್ತಿಗಳ ಹೆಸರು ಅಧೋಕ್ಷ ವಿಷ್ಣು ಅಂತ ಮೂರ್ತಿ. ಒಂದು ಅಧೋಕ್ಷ ಅಂದ್ರೆ ಅಧಕೃತ ಅಕ್ಷರ ಜ್ಞಾನ. ನಮಗೆ ಇಂದ್ರಿಯಗಳು ನಮ್ಮ ಆ ಇಂದ ಕ್ಷವರೆಗೂ ನಾವು ಹೇಳುವಂತ ವರ್ಣಿಸುವಂತ ಪದಗಳು ಅದಕ್ಕೆ ಅವನು ಅತೀತ ಅಂತಾನೆ. ಧನ್ಯವಾದಗಳು ಗುರುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಅರ್ಚನಾ ಮಾತಾಜಿ, ನೀವು ಏನಾದ್ರು ಕೇಳಲಿಕ್ಕಿತ್ತ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ, ನನ್ ಪ್ರಶ್ನೆ ಏನಂದ್ರೆ, ಇದು ಸಾಯುವಾಗ ಮನುಷ್ಯನ ಪ್ರಜ್ಞೆ ಅಂದ್ರೆ ಕೊನೆಯಲ್ಲಿ ಏನಿರುತ್ತೆ ಅದೇ ನೆಕ್ಸ್ಟ್ ಬರ್ತ್ಗೆ ಬರುತ್ತೆ ಅಂತ. ನಮ್ದು ಆಸೆಗಳು ಈಡೇರಿಲ್ಲ ಅಂದಾಗ ಅದು ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ಅಂತ. ಎರಡು ನನ್ಗೆ ಕನ್ಫ್ಯೂಷನ್ ಇದೆ ಪ್ರಭುಜಿ. ಅಂದ್ರೆ ಲಾಸ್ಟ್ ನಾವ್ ಸಾಯೋ ಸಮಯದಲ್ಲಿ ಏನು ನಮ್ಗೆ ನೆನ್ಪಿರುತ್ತೆ ಅಂದ್ರೆ ಚಿತ್ರದಲ್ಲಿ ಇರುತ್ತೆ, ಅದೇ ನೆಕ್ಸ್ಟ್ ಬರ್ತ್ಗೆ ನಮ್ಗೆ ಕಾರಣವಾಗುತ್ತೆ ಅಂತ. ಸೊ ಲೈಫ್ ಟೈಮ್ ಅಲ್ಲಿ ನಮ್ಗೇನೋ ಒಂದು ಈಡೇರ್ಲಿಲ್ಲ, ಅದು ಕೂಡ ಕಾರಣವಾಗ್ಬೋದಾ? ಇಲ್ಲ ಅಂದ್ರೆ ಲಾಸ್ಟ್ ಎಂಡಿಂಗ್ದೇ ಕಾರಣವಾಗತ್ತಾ? ಅದೆಲ್ಲವೂ ಎಂಡಿಂಗ್ ಅಲ್ಲಿ ಅದು ಅದೇ ಇದರ ಸಾರಾಂಶವಾಗುತ್ತೆ ಅಂತ ಹೇಳೋದು. ನಮ್ಗೆ ಏನು ಜೀವನದಲ್ಲಿ ಏನ್ ನಮ್ಗೆ ಇಚ್ಛೆಗಳಿರ್ತವೆ ಅದು ಅಂತ್ಯದಲ್ಲಿ ಅದೇ ಪ್ರಾಧಾನ್ಯವಾಗಿ ಅದು ನಮ್ಗೆ ಮನಸ್ಥಿತಿ ಇರುತ್ತೆ ಅಂತ ಹೇಳೋದು. ಇನ್ನೊಂದು ಪ್ರಭುಜಿ, ಮಾತಾಜಿ ಒಬ್ರು ಕೇಳಿದ್ರೆ ಅದು ನನ್ಗೆ ಕ್ಲಾರಿಟಿ ಬರ್ಲಿಲ್ಲ. ಏನಂದ್ರೆ ನಮ್ಮ ಮನಸ್ಸ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಭಗವಂತನೇ ಇದ್ದು ನಮ್ಮಲ್ಲಿ ಮಾಡಿಸ್ತಾ ಇದ್ದಾನೆ ಅಂತಂದ್ರೆ, ಭಗವಂತ ಅವನು ಗುಣರಹಿತ ಅಲ್ವಾ ಪ್ರಭುಜಿ? ಅವನಿಗೆ ಕೆಟ್ಟದ್ದು ಒಳ್ಳೇದು ಅದು ಎಂತ ಭಗವಂತನಿಗಿಲ್ಲ, ಇದು ನಮಗಿರುವಂತದ್ದಲ್ಲ ಪ್ರಭುಜಿ? ಒಳ್ಳೇದು ಕೆಟ್ಟದ್ದು ಅಂತ. ಹೌದು ಹೌದು. ಅಂದ್ರೆ ಗುಣರಹಿತ, ಭಗವಂತ ಗುಣರಹಿತ ಅಲ್ವಾ? ಅವನಿಗೆ ಕೆಟ್ಟದ್ದು ಒಳ್ಳೇದಿರಲ್ಲ, ಅದು ಮನುಷ್ಯನಿಗೆ ಮಾಡುವ ಕಾರ್ಯಗಳ ಮೇಲೆ ಅವನಿಗೆ ಎಲ್ಲವೂ ಸಿಗ್ತಾ ಹೋಗುತ್ತೆ ಅಲ್ವಾ ಪ್ರಭುಜಿ? ಹೌದು. ಅದು ಕೆಟ್ಟದ್ದು ಒಳ್ಳೇದು ಎಲ್ಲ ಮನುಷ್ಯನಿಗೆ ಸಂಬಂಧಪಟ್ಟಿದ್ದು, ಅದು ಭಗವಂತನಿಗೆ ಸಂಬಂಧಪಟ್ಟಿದ್ದಿಲ್ಲ. ಯಾಕಂದ್ರೆ ಅವನು ಗುಣಾತೀತನಾಗಿದ್ದಾನೆ, ಅವನಿಗೆ ಯಾವ ಗುಣವೂ ಇಲ್ಲ, ಒಳ್ಳೇದು ಕೆಟ್ಟದ್ದು ಎಲ್ಲ ಸಮಾನವಾಗಿ ತಗೊಳ್ತಾನೆ ಅನ್ನೋ ಕಾರಣವಾಗಿ. ಅದು ಭಗವಂತ ಯಾಕೆ ನಮ್ಗೆ ಒಳ್ಳೇದ್ನ ಮಾಡ್ಲಿ ಕೆಟ್ಟದ್ನ ಮಾಡ್ಲಿ ಆತರ ಪ್ರಚೋದನೆ ಅವನ್ ಯಾಕೆ ಮಾಡ್ತಾನೆ? ಅದು ನಾವು ಆಯ್ಕೆ ಮಾಡ್ಕೋಬೇಕಲ್ವಾ? ಅವ್ನು ಹೇಳೋದನ್ನ ಹೇಳ್ಬಿಟ್ಟಿದ್ದಾನೆ. ಹೌದಾ? ಹೌದು, ಭಗವಂತನಿಗೆ ಏನೋ ಇದಾಗುತ್ತೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಆಕ್ಚುಲಿ ಈಗ ನೆಕ್ಸ್ಟ್ ಇದೇ ಲಿಂಕ್ ಅಲ್ಲಿ ನೆಕ್ಸ್ಟ್ ಕ್ಲಾಸ್ ಇದೆ 9 ಗಂಟೆಗೆ. ಸೊ ನಾನು ಅದೇ ಯೋಚನೆ ಮಾಡ್ತಾ ಇದ್ದೇನೆ, ಏನೊಂದು 2-3 ನಿಮಿಷದಲ್ಲಿ ನಾನು ಎಂಡ್ ಮಾಡಿದ್ರೆ ನೆಕ್ಸ್ಟ್ ಅವರು ಜಾಯಿನ್ ಆಗ್ತಾ ಇರ್ತಾರೆ ಅನ್ಸುತ್ತೆ. ಒಂದು ಇಂಗ್ಲಿಷ್ ಕ್ಲಾಸು ರೆಗ್ಯುಲರ್ 18 ಡೇ ಬ್ಯಾಚ್ ಸೇಮ್ ಲಿಂಕ್ ಕೊಟ್ಟಿದ್ದೀವಿ ಅದಕ್ಕೆ. ಓಕೆ, ಹರಿಣಿ ಮಾತಾಜಿ ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಅದು ಈಗ ಶ್ಲೋಕ 16 ಮತ್ತೆ 18ರವರೆಗೆ ಅದು ಕ್ಷರರು, ಭೌತಿಕ ಲೋಕದಲ್ಲಿರುವ ಜೀವಿಗಳು ಕ್ಷರರು ಅಂದ್ರೆ ಬ್ರಹ್ಮನಿಂದ ಇರುವೆ ತನಕ ಇರುವ ಎಲ್ಲಾ ಜೀವಿಗಳು ಕ್ಷರರು. ಮತ್ತೆ ಅಕ್ಷರರು ಅಂದ್ರೆ ದೇವೋತ್ತಮ ಪರಮ ಪುರುಷ ಅಲ್ಲಲ್ಲ ಅಕ್ಷರ ಅಂದ್ರೆ? ಅಕ್ಷರ ಅಂದ್ರೆ ವೈಕುಂಠವಾಸಿಗಳು. ಈಗ ಗೋಲೋಕ ವೈಕುಂಠದಲ್ಲಿರೋ ಅಂದ್ರೆ ದೇವೋತ್ತಮ ಪರಮ ಪುರುಷರೊಟ್ಟಿಗೆ ಇರ್ತಾರಲ್ಲ ಅವರು ಅಕ್ಷರರ? ಅವರು ಅಕ್ಷರ. ಅಂದ್ರೆ ಈಗ ಸಪೋಸ್ ನಾನೀಗ ಒಮ್ಮೆ ಅವರು ಕೂಡ ಪ್ರತಿನಿಧಿಯಾಗಿ ಬರ್ತಾರೆ, ಶುದ್ಧ ಭಕ್ತರಾಗಿ ಆಚಾರ್ಯರಾಗಿ ಅವ್ರು ಬರೋ ಸ್ವಲ್ಪ ಜನ ಅವರು ಮುಕ್ತ ಪುರುಷರು. ಅವ್ರ ಜೀವನದಲ್ಲಿ ನೋಡಿದ್ರೆ ಅವ್ರಿಗೇನು ಭೌತಿಕ ಇದೇ ಇಲ್ಲ, ಆಕರ್ಷಣೆ. ನಮಗೆ ಎಷ್ಟೋ ಆಕರ್ಷಣೆ ಇದೆ, ಎಷ್ಟೋ ಇಚ್ಛೆಗಳಿದೆ. ಅವರ ಜೀವನ ವ್ಯಕ್ತಿತ್ವ ನೋಡಿದ್ರೆ ಅವ್ರು ಈ ಜಗತ್ತಿನಲ್ಲಾದವರು ಅಂತ ಗೊತ್ತಾಗುತ್ತೆ. ಸೊ ಅವರು ಒಮ್ಮೊಮ್ಮೆ ಬರ್ತಾರೆ, ಅಕ್ಷರರು ಬರ್ತಾರೆ. ಇಲ್ಲ ಒಮ್ಮೊಮ್ಮೆ ಈ ಕ್ಷರರು ಕೂಡ ಅಕ್ಷರರಾಗಿ ಆಗ್ಬಹುದು. ಈಗ ಬ್ರಹ್ಮ ಎಲ್ಲ ನಾವು ಕೇಳೋದು ಭೌತಿಕ ಜಗತ್ತಿನಲ್ಲಿ ಇದ್ರು ಕೂಡ ಈ ದೊಡ್ಡ ದೊಡ್ಡ ದೇವತೆಗಳು ಬ್ರಹ್ಮ, ಈ ಶಿವನು ಕೂಡ ಅಕ್ಷರನೇ ಅಂತ ಹೇಳ್ಬೋದು. ಅವ್ರೇನು ಅಕ್ಷರ ಅಲ್ಲ, ಅವರು ಆಲ್ಮೋಸ್ಟ್ ಶಿವತತ್ವ ಅದು. ಸೊ ಈ ರೀತಿಯಲ್ಲಿ ಅವರೆಲ್ಲ ಈ ಜಗತ್ತಿನಲ್ಲಿದ್ರು ಅವರು ಅಕ್ಷರರಾಗೇ ಇದ್ದಾರೆ ಅಂತ. ಅದು ಅಕ್ಷರರು ಮತ್ತು ಕ್ಷರರು ಅಲ್ಲದೆ ದೇವೋತ್ತಮ ಪರಮಪುರುಷ ಬೇರೆನೆ ಅಲ್ಲ? ಬೇರೆನೆ, ಕೃಷ್ಣನು ಬೇರೆನೆ. ಕೃಷ್ಣನು ಎಲ್ಲದಕ್ಕೂ ಮೂಲ, ಅಕ್ಷರರಿಗೂ ಅಕ್ಷರ ಎರಡಕ್ಕೂ ಮೂಲ. ಎಲ್ಲರೂ ಕೂಡ ಅವನ ಅಂಶ ಅಂತ ಕೃಷ್ಣ ಹೇಳಿದ್ರು. ಮಮ ಇವ ಅಂಶ ಜೀವಲೋಕೆ ಜೀವಭೂತ ಸನಾತನ. ಪ್ರತಿಯೊಬ್ಬರು ಕ್ಷರರು ಅಕ್ಷರ ಇಬ್ಬರು ಕೂಡ ಕೃಷ್ಣನ ಅಂಶವೇ, ಕೃಷ್ಣನ ಅಧೀನರೇ. ಅಕ್ಷರರಲ್ಲಿ ಇವರು ಪ್ರಭುಪಾದರೆಲ್ಲ ಬರ್ಬೋದಲ್ಲ ಅಕ್ಷರರಲ್ಲಿ? ಅಕ್ಷರ ಡೆಫಿನೆಟ್ಲಿ ಅವರೆಲ್ಲ ಅಕ್ಷರ. ಓಕೆ, ಧನ್ಯವಾದಗಳು ಪ್ರಭುಜಿ, ಅಷ್ಟೇ ಬೇಕು. ಓಕೆ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಟಿಕೆಟ್ ಮಾಡಿದೀರಾ ಮಾತಾಜಿ? ಎಲ್ಲಿ ಒಂದು ಟಿಕೆಟ್ ಮಾಡಿ ರಿಟರ್ನ್ ಮಾಡಿದಿರಾ? ಪ್ರಭುಜಿ ಅದು
ಎಲ್ಲ ನಿಮ್ಮಲ್ಲಿ ಅಲ್ಲಿ ಅವೈಲೇಬಲ್ ಇದ್ರೆ ನಾನು ಕ್ಯಾನ್ಸಲ್ ಮಾಡೋದ್ರಲ್ಲಿ ಇದ್ದೇನೆ ಪ್ರಭುಜಿ. ಅಯ್ಯೋ ಇರ್ಲಿ, ಗುರುರಾಜಿಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಆಯ್ತು. ಹರೇ ಕೃಷ್ಣ ಪ್ರಭುಜಿ. ಆಯ್ತು. ಇದು ಅಂದ್ರೆ ಇದೆ, ನೆನ್ನೆ ಯಾರೋ ಬುಕ್ ಮಾಡಿದ್ರು, ಅದು RAC ಅವರು 115 ಏನೋ ಬಂತು ಅಂತ ಹೇಳಿದ್ರು. ಆ ರೀತಿಯಲ್ಲಿ ನನಗನ್ಸರೆ 1.5 ತಿಂಗಳು ಇರೋದ್ರಿಂದ ಅದು ಕನ್ಫರ್ಮ್ ಆಗ್ಬೇಕದು, ಯಾಕಂದ್ರೆ ಆ ಕ್ಯಾನ್ಸಲೇಷನ್ ಆಗ್ತಾ ಇರುತ್ತೆ ಅದು. ಆ ರೀತಿ ಆದ್ರೆ ನಿಮಗೆ ಕೂಡ ಅದು ಲಾಸ್ ಆಗುತ್ತೆ. ಮತ್ತೆ ಬಾಂಬೆಯಿಂದ ಆ ಟ್ರೈನ್ ಕ್ಯಾನ್ಸಲ್ ಮಾಡಿದ್ರೆ ಒಂದು ಟಿಕೆಟ್ ಮೋಸ್ಟ್ಲಿ ನಿಮಗೆ 180 ರೂಪಾಯಿ ಹೋಗುತ್ತೆ. 3 ಟಿಕೆಟ್ 500 ರೂಪಾಯಿ ಲಾಸ್ ಆಗುತ್ತೆ, ನಷ್ಟ ಆಗುತ್ತೆ ನಿಮ್ಗೆ. ಅಲ್ಲೂ ಕೂಡ ನಾಳೆ ಕಾಂಟ್ಯಾಕ್ಟ್ ಮಾಡ್ತೀನಿ ಪ್ರಭುಜಿ. ನೋಡಿ ನೋಡಿ ನೋಡಿ, ಅಂದ್ರೆ ಅದು ನೀವು ಕ್ಯಾನ್ಸಲ್ ಮಾಡಿದ್ರು ಅಲ್ಲಿ, ಇಲ್ಲಾಂದ್ರೆ ಟಿಕೆಟ್ ಇಟ್ಕೊಂಡಿರ್ಬೇಕು ನೀವು. ಅಗತ್ಯ ಇಲ್ಲ, ಅದು ಇದು ಖಂಡಿತ ಸಿಗುತ್ತೆ ಅಂದ್ರೆ ಅದು ಕ್ಯಾನ್ಸಲ್ ನೋಡಿ, ಕಾಂಟ್ಯಾಕ್ಟ್ ಮಾಡಿ. ಹರೇ ಕೃಷ್ಣ. ಶ್ರೀಧರ್ ಪಂಡಿತ್ ಅವರೇ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನಿನ್ನೆ ಕ್ಲಾಸ್ ನಡೆದಿಲ್ಲ, ಗಣೇಶ ಚತುರ್ಥಿ ಅದಕ್ಕಾಗಿ ಅನ್ಸುತ್ತೆ. ನಾಳೆ ಕ್ಲಾಸ್ ಇದೆಯಾ? ನಾಳೆ ಇದೆ, ನಾಳೆ ಇದೆ, ನಾಳೆ ಇದೆ, ಸೇಮ್ ಟೈಮ್. ಓಕೆ ಪ್ರಭುಜಿ. ಸರಿ. ಈ ಅಸೈನ್ಮೆಂಟ್ 13-14 ಆ ಲಿಂಕ್ ಕಳಿಸಿಲ್ಲ ಅಪ್ಲೋಡ್ ಮಾಡ್ಲಿಕ್ಕೆ. ಕಳ್ಸಿದ್ದಾರೆ ಅಂತ ಹೇಳಿದ್ರು, ಅದು ಹೇಗೆ ನಿಮ್ಗೆ? ನನಗೆ ಗ್ರೂಪ್ ಅಲ್ಲಿ ನೀವು ಇದ್ದೀರಲ್ವಾ, ಅಡ್ವಾನ್ಸ್ ಗ್ರೂಪ್ ಅಲ್ಲಿ? ಗ್ರೂಪ್ ಅಲ್ಲಿ ಇದ್ದೀನಿ. ಮತ್ತೆ ಪೋಸ್ಟ್ ಮಾಡಕ್ ಕೇಳಿಲ್ಲ, ಹೇಳ್ತೀನಿ ಬಿಡಿ. ಸರಿ. ನನಗೂ ಕೂಡ ಈ 16ನೇ ಶ್ಲೋಕದಲ್ಲಿ ಸ್ವಲ್ಪ ಅಕ್ಷರ ಮತ್ತು ಅಕ್ಷರದ ಬಗ್ಗೆ ಸ್ವಲ್ಪ ಗೊಂದಲ ಇತ್ತು. ಈ ಕ್ಷರ ಮತ್ತು ಅಕ್ಷರನ ಯಾವ ರೀತಿ ಅರ್ಥೈಸ್ಬೇಕು? ಅಕ್ಷರ ಅಂದ್ರೆ ಪತಿತಾತ್ಮರು, ಬದ್ಧಾತ್ಮರು ಅಂತ. ನಾವು ಈ ಗುಣಗಳ ಬಂಧನದಲ್ಲಿ ಇದ್ದೇವೆ. ಅಕ್ಷರರು ಅಂದ್ರೆ ಮುಕ್ತ ಪುರುಷರು ಅಂತ ಅರ್ಥ. ಅವರು ಫಾಲಿಬಲ್, ಇನ್ಫಾಲಿಬಲ್, ಅವರು ತಮ್ಮ ಸಹಜ ಸ್ಥಿತಿಯಲ್ಲಿದ್ದಾರೆ, ಆತ್ಮ ಇದರ ನೆಲೆಯಲ್ಲಿದ್ದಾರೆ. ನಾವೀಗ ಮಾನಸಿಕ ಬುದ್ಧಿ ಈ ಗುಣಗಳ ನೆಲೆಗೆ ಬಂದ್ಬಿಟ್ಟಿದ್ದೇವೆ. ಅವರು ಈ ಗುಣಗಳ ಅತೀತವಾಗಿದ್ದಾರೆ ಅಂತ ಅಕ್ಷರರು, ಬದ್ಧರಾಗಿಲ್ಲ, ಎತ್ಕೊಂಡಿದ್ದಾರೆ ಅಂತ ಕೆಲವು ಭಕ್ತರು ಹೇಳ್ತಾರೆ. ಆಕ್ಚುಲಿ ಕೆಲವು ಜೀವಿಗಳು ಅವ್ರು ಯಾವತ್ತೂ ಬದ್ಧರಾಗೋದೇ ಇಲ್ಲ ಅಂತ ಕೂಡ ಹೇಳೋದಿದೆ ಸ್ವಲ್ಪ ಭಕ್ತರು. ಕೃಷ್ಣನಿಗೆ ತುಂಬಾ ಆಂತರ್ಯವಾಗಿ ಇರೋ ಭಕ್ತರು ಸ್ವಲ್ಪ ಜನ ನಿತ್ಯ ಸಿದ್ಧರು ಅಂತ ಕೂಡ ಹೇಳೋದಿದೆ. ಆ ರೀತಿ ಮಾತ್ರ ಇದೆ. ಸೊ ನಾವು ನಮಗೆ ಒಂದೊಂದ್ಸಲ ಹೇಳ್ತಾರೆ ನಿತ್ಯ ಬದ್ಧರು ಅಂತ ಹೇಳ್ತಾರೆ. ಅದು ಯಾವಾಗಿಂದ ಬದ್ಧರಾಗಿದ್ದೇವೆ ಗೊತ್ತಿಲ್ಲ, ಅಷ್ಟು ಸಮಯದಿಂದ ಇದ್ದೇವೆ ನಿತ್ಯ ಬದ್ಧರು, ನಿತ್ಯ ಸಿದ್ಧ, ನಿತ್ಯ ಬದ್ಧ ಅಂತ. ಆದ್ರೆ ಒಂದ್ಸಲ ನಾವು ಸಿದ್ಧರಾದ್ಮೇಲೆ ಕೃಷ್ಣನ್ ಹೇಳೋದು ಮತ್ತೆ ನಾವು ಬದ್ಧರಾಗೋದಿಲ್ಲ, ಅದು ಕೂಡ ಇದೆ ಕೃಷ್ಣ ಹೇಳೋದು. ಈ ಸ್ಥಿತಿಯಿಂದ ಆ ಸ್ಥಿತಿಗೆ ಹೋಗ್ಬಿಟ್ರೆ ಆಯ್ತು, ಮತ್ತೆ ನಾವು ಬರೋದಿಲ್ಲ. ಅಂದ್ರೆ ಇದು ಮಾನವ ಜೀವಿಯವರಿಗೆ ಮಾತ್ರ ಸಾಮಾನ್ಯವಾಗಿ ಹೌದು, ಸಾಮಾನ್ಯವಾಗಿ 99.99. ಹಾಗಾದ್ರೆ ಉನ್ನತ ಲೋಕಗಳಲ್ಲಿ ಮಾನವ ಜೀವಿಗಳಂತೆ ಬೇರೆ ಜೀವಿಗಳು ಇದಾವ ಪ್ರಭುಜಿ? ಉನ್ನತ ಲೋಕಗಳಲ್ಲಿ ದೇವತೆಗಳಿದ್ದಾರೆ, ಗಂಧರ್ವರಿದ್ದಾರೆ, ಸಿದ್ಧಲೋಕ, ಆತರ ಎಷ್ಟೆಷ್ಟೋ ಇನ್ನ ಅಲ್ಲಿರೋ ಎಷ್ಟೋ ಇದೆ. ದೇವತೆಗಳು ಇದ್ದಾರೆ ಅಂತ ಕೇಳಿದೀವಿ. ದೇವತೆಗಳ ಜೊತೆಯಲ್ಲಿ ಪ್ರಾಣಿ ಜೀವಿಗಳು ಇದ್ದಾರೆ. ಇವಾಗ ಐರಾವತ, ಈ ನಾವು ಕೇಳೋದು ಗಜೇಂದ್ರ, ಅದು ನಡೆಯೋದು ಆಕ್ಚುಲಿ ದೇವತಾ ಲೋಕದಲ್ಲಿ, ಅದು ಭೂಲೋಕದಲ್ಲಿ ನಡೆದಾಗ ಇದೆಲ್ಲ ಕೈಲಾಸದ ಹತ್ರ ಎಲ್ಲೋ ಅಂತ ಹೇಳ್ತಾರೆ. ಗಜೇಂದ್ರ ಮೋಕ್ಷ, ಗಜೇಂದ್ರ ಕಥೆ ಲೀಲೆ. ಬಲವಂತನಾದ ಅದು ಆನೆ. ಇಲ್ಲಿ ಪುರುಷರಲ್ಲಿ 2 ವರ್ಗಗಳು ಅಂತ ಹೇಳ್ತಾರೆ ಪ್ರಭುಜಿ. ಅಂದ್ರೆ ಪುರುಷ ಅಂದ್ರೆ ಪರಮಪ್ರಭುವನ್ನೇ ಪುರುಷ ಅಂತ ಹೇಳ್ತೀವಿ. ಪ್ರಕೃತಿಯಲ್ಲಿ 2 ವರ್ಗಗಳು ಅಂತಾನೆ ತಗೋಬೇಕಾಗ್ತದೆ. ಪುರುಷ ಆ ರೀತಿ ಶಕ್ತಿ ಜೀವಿಗಳು ಜೀವಿಗಳು ಅಂತಾನೆ ತಗೋಬೇಕಾಗ್ತದೆ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ನಾನು ಆದಷ್ಟು ಬೇಗ ಮುಗಿಸ್ತೇನೆ, ಯಾಕಂದ್ರೆ ನೆಕ್ಸ್ಟ್ ಇಂಗ್ಲಿಷ್ ಕ್ಲಾಸ್ ಎಂಟರ್ ಆಗ್ತಾ ಇದ್ದಾರೆ. ಸೊ ಕನ್ಫ್ಯೂಷನ್ ಆಗೋದು ಬೇಡ ಅನ್ಸುತ್ತೆ ನನಗೆ. ಸುರೇಶ್ ಅವರೇ ನೀವು ಕೇಳಿ, ನಾನು ಚಿಕ್ಕದಾಗ ಉತ್ತರಿಸಕ್ ಮಾಡ್ತೇನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸ್ವಲ್ಪ ಕ್ಲಾಸ್ ಲೇಟ್ ಆಗಿ ಜಾಯಿನ್ ಆದೆ. ಪ್ರಶ್ನೆ ಶ್ಲೋಕದ್ದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಅದು ಬುಡ ತಲೆ ಕೆಳಗಾಗಿರುವಂತ ಇದನ್ನ ಕತ್ತರಿಸಿ ನಾವು ಪರಮ ಪದ ಸೇರಬೇಕು. ಮತ್ ಮನುಷ್ಯ ಲೋಕದಲ್ಲಿ ಅದೇನಿದೆ ಅದೇ ಬುಡ ಬೇರು ಅನ್ನೋದು ಕೆಳಗಡೆ ಇರುತ್ತೆ. ಅದೇನಂದ್ರೆ ಬೇರುಗಳು ಅಂದ್ರೆ ಇಲ್ಲಿ ರಿಯಾಕ್ಷನ್ಸ್, ಆಕ್ಷನ್ ರಿಯಾಕ್ಷನ್ ಹೆಚ್ಚಾಗಿ ನಾವು ಮಾಡುವ ಕರ್ಮಗಳು ಇದರಾಗಿ ನಮಗೆ ದೇಹಗಳು ಸಿಗೋದು. ನೆಕ್ಸ್ಟ್ ಈ ಕೆಳಗೆ ಪ್ರಾಣಿ ಜನ್ಮದಲ್ಲಿ ಅಂದ್ರೆ ಅದು ಆಟೋಮೆಟಿಕ್ ಆಗಿ ವಿಕಾಸಗೊಳ್ತಾ ಇದೆ ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ. ಜಲಚರಗಳಿಂದ ಮತ್ತೆ ಕ್ರಿಮಿಗಳಿಂದ ಪಕ್ಷಿಗಳು ಈ ರೀತಿ ಬರ್ತಾ ಇದೆ. ಸೊ ಆದ್ರೆ ಮನುಷ್ಯನಲ್ಲಿ ನಾವು ನಮ್ಮ ಕರ್ಮದ ಮೇಲೆ ಅದು ಎಲ್ಲಿ ಬೇಕಾದ್ರೂ ಆಗ್ಬೋದು. ನಾವು ಸಡನ್ ಆಗಿ ನಾವು ಕೆಳಗೇನು ಬಂದ್ಬಿಡ್ಬೋದು, ಇಲ್ಲ ಮಧ್ಯದಲ್ಲೆಲ್ಲೋ ಬೀಳ್ಬೋದು, ಇಲ್ಲ ಅಂದ್ರೆ ಮೇಲೆ ದೇವತೆಗಳ ದೇಹ ಹುಟ್ಟಬಹುದು. ಅಂದ್ರೆ ಈ ಬೇರುಗಳು ಹೇಗೆ ಕಾರಣವಾಗಿರ್ತವೆ, ಯಾವಾಗ್ಲೂ ಬೇರಿಗಿಂದ ಎಲ್ಲ ಪೋಷಣೆ ನಡೆಯುತ್ತೆ. ಆ ರೀತಿಯಲ್ಲಿ
ಈ ಮಾನವ ಜನ್ಮದಲ್ಲಿ ಎರಡನೇ ಮುಖ್ಯವಾದ ಬೇರುಗಳಿದೆ ಅಂತ ಹೇಳುದು. ಮುಖ್ಯವಾಗಿ ಬ್ರಹ್ಮನ ಸೃಷ್ಟಿಯಿಂದ ಎಲ್ಲವಾಗೋದು, ಅವರೇ ಈ ದೇಹಗಳೆಲ್ಲ ಸೃಷ್ಟಿ ಮಾಡೋದು. ಆದ್ರೆ ನಮ್ಮ ಕರ್ಮಾನುಸಾರ ಮುಖ್ಯ ಕರ್ಮ ನಮಗೆ ಬರೋದು ಮನುಷ್ಯ ಲೋಕದಲ್ಲಿ, ಮನುಷ್ಯ ಜನ್ಮದಲ್ಲಿ ನಾವು ಮಾಡೋ ಕ್ರಿಯೆಗಳು. ಹಾಗಾಗಿ ಇದು ಬೇರುಗಳು ಅಂತ ಹೇಳ್ತಾರೆ. ಇದು ಕಾರಣ. ಅದು ತಲೆ ಬುಡ ಕೆಳಗಡೆ ಆಗಿರೋದು ಅಂದ್ರೆ ಅದು ಏನು ಅಂತ. ಅಂದ್ರೆ ಈ ಜಗತ್ತು, ಭೌತಿಕ ಜಗತ್ತು ಆಧ್ಯಾತ್ಮಿಕ ಜಗತ್ತಿನ ಪ್ರತಿಬಿಂಬ. ಇದು ರಿಯಾಲಿಟಿ ಅಲ್ಲ, ನಿಜವಾದ ಅಸ್ತಿತ್ವ ಅಲ್ಲ, ಇದೊಂದು ರಿಫ್ಲೆಕ್ಷನ್. ಇದು ನಮಗೆ ಇಲ್ಲಿ ನಿಜವಾಗಿ ಅನ್ಸುತ್ತೆ, ಇಲ್ಲಿ ಆನಂದ ಇದೆ ಅನ್ಸುತ್ತೆ, ಆದ್ರೆ ಇಲ್ಲಿ ಭೌತಿಕವಾಗಿ ಅದು ಒಂದು ಭ್ರಮೆನೆ. ಆ ರೀತಿಯಾಗಿ ಕೃಷ್ಣ ಹೇಳ್ತಾರೆ. ಪ್ರತಿಬಿಂಬ ಅನ್ನೋದು ಅದು ನಿಜವಾದದಲ್ಲ, ಅದು ಮೂಲ ಇನ್ನೊಂದು ಬೇರೆ. ಅದಕ್ಕೆ ಹೇಳೋದು ಭೌತಿಕ ಜಗತ್ತಿನಲ್ಲಿ ಬೇರುಗಳು ಅಂದ್ರೆ ನಮ್ಮ ಕರ್ಮಗಳು ಅದು ಕಾಣಲ್ಲ. ಭೂಮಿ ಒಳಗಡೆ ಹೋಗಿದ ಅದು ನಮಗೆ ಕರ್ಮಗಳು ಕಾಣಲ್ಲ ಅಂತ ಅಲ್ವಾ ಇದು? ಎಸ್. ಸುರೇಶ್ ಅವರು ನೆಕ್ಸ್ಟ್ ನಾನು ಭೂಮಿ ಒಳಗಡೆ ಇರ್ತಲ್ಲ. ನೆಕ್ಸ್ಟ್ ಕ್ಲಾಸ್ ಅವರು ಜಾಯಿನ್ ಆಗ್ತಾ ಇದ್ದಾರೆ ಮೋಸ್ಟ್ಲಿ. ಸುರೇಶ್ ಅವರೇ, ನಾನು ಅವ್ರಿಗೆ ಹೋಸ್ಟ್ ಕೊಟ್ಬಿಡ್ತೇನೆ ನಾನು. ಓಕೆ ಓಕೆ, ನಾಳೆ ಕಂಟಿನ್ಯೂ ಮಾಡೋಣ. ಓಕೆ, ಬೇರೆಯವರೆಲ್ಲ ಪ್ರಶ್ನೆಗಳಿದೆ ಅವ್ರಿಗೆ. ಶಶಿಕಲಾ ಮಾತಾಜಿ ಅವರು ನಾಳೆ ನೋಡೋಣ. ಓಕೆ, ಥ್ಯಾಂಕ್ ಯು ಸುರೇಶ್. ಹರೇ ಕೃಷ್ಣ. 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 ಎಲ್ಲ ಭಕ್ತರು ಕನ್ನಡ ಕ್ಲಾಸಸ್ ಅವರು ಲೀವ್ ಆಗ್ಬಹುದು. ಇಂಗ್ಲಿಷ್ ನೆಕ್ಸ್ಟ್ ಕ್ಲಾಸ್ ಅವ್ರು ಜಾಯಿನ್ ಆಗ್ತಾ ಇದ್ದಾರೆ. ನೆಕ್ಸ್ಟ್ ಸುಹಾಸ್ ಪ್ರಭು ಅವರು ಇಂಗ್ಲಿಷ್ 6th ಚಾಪ್ಟರ್ ಕಂಟಿನ್ಯೂ ಮಾಡ್ತಾರೆ. ಹರೇ ಕೃಷ್ಣ. ಪಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.